ಪ್ರಾರಂಭಿಸುತ್ತಕ್ಕಿದ್ದೇವೆ. ಇಂದಿನ ಕಾರ್ಯಕ್ರಮವನ್ನು ಶುಕೇಶ್ ಇವರು ನಿರೂಪಿಸಲಿಕ್ಕಿದ್ದಾರೆ. ಹಾಗಾಗಿ ಮುಂದಿನ ಕಾರ್ಯಕ್ರಮಕ್ಕಾಗಿ ಶುಕೇಶ್ ಇವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತಿದ್ದೇವೆ. ಧನ್ಯವಾದಗಳು. ಜೈ ಭೀಮ್. ಮತ್ತೊಮ್ಮೆ ಎಲ್ರಿಗೂ ಜೈ ಭೀಮ್. ಆತ್ಮೀಯ ಬಂಧುಗಳೇ, ನಮಗೆಲ್ರಿಗೂ ಗೊತ್ತಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಜನ ಚಳವಳಿಯನ್ನು ಕಟ್ಟಿ ಬೆಳೆಸಿದಂಥ ಧೀಮಂತ ನಾಯಕ, ಜಿಲ್ಲೆಯ ಮನೆ ಮನೆಗಳಲ್ಲೂ ಕೂಡ ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ನಮ್ಮೆಲ್ಲರ ನೇತಾರ, ಸಮಾಜ ಪರಿವರ್ತನಾ ಚಳವಳಿಯ ಕನಸನ್ನು ಬಿತ್ತಿದಂಥ ಮಹಾ ಮೇಧಾವಿ, ಉತ್ತಮ ಬರಹಗಾರ, ಪ್ರಖರ ವಾಗ್ಮಿ, ಸಾವಿನಲ್ಲೂ ಅಂಗಾಂಗಗಳನ್ನು ದಾನ ಮಾಡಿ ಸಾರ್ಥಕತೆ ಮೆರೆದಂಥ ನಮ್ಮೆಲ್ಲರ ಮಾರ್ಗದಾತ, ನಮ್ಮೆಲ್ಲರ ಮಾರ್ಗದರ್ಶಕ PDK ರವರು ನಮ್ಮ ನಗಲಿರುವುದು ನಮಗೆಲ್ಲರೂ ದುಃಖಕರ ವಿಚಾರ. ಇಂತಹ ಸಂದರ್ಭದಲ್ಲಿ ಅವರ ಸಂದೇಶಗಳನ್ನು, ಅವರ ಚಿಂತನೆಗಳನ್ನು ನಾವೆಲ್ಲರೂ ಮತ್ತೊಮ್ಮೆ ನೆನಪಿನಲ್ಲಿ ಇಟ್ಟಾಗಿ ಅಣ್ಣು ಸಾಧನರು, ದಸಂಸ ಹಿರಿಯ ಮುಖಂಡರು ಬೆಳ್ತಂಗಡಿ, ಶೇಖರ್ ಚಿಲಿಂಬಿ ಜಿಲ್ಲಾ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಿಜಿಸ್ಟರ್ ಜಿಲ್ಲಾ ಶಾಖೆ ಮಂಗಳೂರು, ಹಾಗೂ ದೇವಪ್ಪ ಕಾರೆಕಾಡ್ ಜಿಲ್ಲಾಧ್ಯಕ್ಷರು, ಭಾರತೀಯ ಬೌದ್ಧ ಮಹಾಸಭಾ ರಿಜಿಸ್ಟರ್ ಜಿಲ್ಲಾ ಘಟಕ ಪುತ್ತೂರು, ದಾಸಪ್ಪ ಎಡಪದವು ಜಿಲ್ಲಾಧ್ಯಕ್ಷರು, ಬಹುಜನ ಸಮಾಜ ಪಾರ್ಟಿ ಮಂಗಳೂರು, SR ಲಕ್ಷ್ಮಣ್ ದಮ್ಮಾಚಾರಿಗಳು ಬೌದ್ಧ ಮಹಾಸಭಾ ರಿಜಿಸ್ಟರ್ ಮಂಗಳೂರು, ಶೇಖರ್ ಲಾಯ್ಲ ಸಂಚಾಲಕರು, ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಬೆಳ್ತಂಗಡಿ, ಹಾಗೂ ಸಂಶುದ್ದೀನ್ ಸಂಪ್ಯ ಪತ್ರಕರ್ತರು ಪುತ್ತೂರು, BK ವಸಂತ್ ಮೈಸೂರು ವಿಭಾಗೀಯ ಸಂಘಟನಾ ಸಂಚಾಲಕರು, ದಸಂಸ ಅಂಬೇಡ್ಕರ್ ವಾದ ಬೆಳ್ತಂಗಡಿ, ಹಾಗೂ ನೂರುದ್ದೀನ್ ಸಾಲ್ಮರ ನ್ಯಾಯವಾದಿಗಳು, ಅಧ್ಯಕ್ಷರು ಅಹಿಂದ ಪುತ್ತೂರು ತಾಲೂಕು. ಮಾತ್ರವಲ್ಲದೆ ನಮಗೆ ವಿಶೇಷ ಆಹ್ವಾನಿತರಾಗಿ SR ವಾಸುದೇವ ಮಾಜಿ ಸಂಚಾಲಕರು ದಸಂಸ ಪುತ್ತೂರು, ಭಾಸ್ಕರ್ ವಿಟ್ಲ ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಬೌದ್ಧ ಮಹಾಸಭಾ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಪುತ್ತೂರು, ದಮ್ಮಾನಂದ್ ವಿಚಾರವಾದಿಗಳು ಪ್ರಗತಿಪರ ಚಿಂತಕರು ಬೆಳ್ತಂಗಡಿ, BK ಸೇಸಪ್ಪ ಬೆದ್ರಕಾಡು ಜಿಲ್ಲಾ ಸ್ಥಾಪಕ ಅಧ್ಯಕ್ಷರು ದಲಿತ ಸೇವಾ ಸಮಿತಿ ದಕ್ಷಿಣ ಕನ್ನಡ ಮಂಗಳೂರು, ಆನಂದ ಮಿತ್ತಬೈಲು ದಲಿತ ಮುಖಂಡರು ರಾಜ್ಯ ಕಾರ್ಯದರ್ಶಿ ರಾಜ್ಯ ಸಮಿತಿ SDPI ಕರ್ನಾಟಕ, ಜಯಕುಮಾರ್ ರಾಜ್ಯಾಧ್ಯಕ್ಷರು ಆದಿವಾಸಿ ಏಕತಾ ಪರಿಷತ್, ಉದಯಕುಮಾರ್ ಮಾಜಿ ಸಂಘಟನಾ ಸಂಚಾಲಕರು ದಸಂಸ ಪುತ್ತೂರು, ಸೇಸಪ್ಪ ನೆಕ್ಕೆಲು ದಲಿತ ಮುಖಂಡರು ಪುತ್ತೂರು, ಅಶ್ವಿನ್ ಚೆಂತಿಮಾರ್ ಭಾರತೀಯ ಬೌದ್ಧ ಮಹಾಸಭಾ ಪುತ್ತೂರು, ಸತೀಶ್ ಕಕ್ಕೆಬದವ್ ಬಹುಜನ ಸಾಹಿತಿಗಳು, ಗೋಪಾಲ್ ಮುತ್ತೂರು ಬಹುಜನ ಸಮಾಜ ಪಾರ್ಟಿ ದಕ್ಷಿಣ ಕನ್ನಡ ಮಂಗಳೂರು, ಹಮೀದ್ ಸಾಲ್ಮರ ತಾಲೂಕು ಉಪಾಧ್ಯಕ್ಷರು SDPI ಪುತ್ತೂರು, ಮುಖೇಶ್ ಮಾಜಿ ನಗರಸಭಾ ಸದಸ್ಯರು ಪುತ್ತೂರು, ಸುಂದರ್ ನಿಡ್ಪಳ್ಳಿ ಸಹ ಸಂಚಾಲಕರು ಮಾನವ ಬಂಧುತ್ವ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ, ವಸಂತ್ ಮುಂಡೋಡಿ ಬಹುಜನ ಸಮಾಜ ಪಾರ್ಟಿ ಪುತ್ತೂರು, BM ಭಟ್ ಕಾರ್ಮಿಕ ಮುಖಂಡರು ಬೆಳ್ತಂಗಡಿ, ಚೆನ್ನಕೇಶವ ಪ್ರಧಾನ ಸಂಚಾಲಕರು ಮಾನವ ಬಂಧುತ್ವ ವೇದಿಕೆ ದಕ್ಷಿಣ ಕನ್ನಡ ಮಂಗಳೂರು, ಶೇಖರ್ ಕುಕ್ಕೇಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಳ್ತಂಗಡಿ, ರಾಘವೇಂದ್ರಜಿ ಜಿಲ್ಲಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ಉಡುಪಿ, ವಸಂತ್ ಕಕ್ಕೆಬದವ್ ಮಾಜಿ ಪ್ರಧಾನ ಕಾರ್ಯದರ್ಶಿಗಳು BSP ಮಂಗಳೂರು, ಶೇಖರ್ ಮಾಡಾವು ಪ್ರಜಾ ಪರಿವರ್ತನಾ ವೇದಿಕೆ ಪುತ್ತೂರು, ಉಮೇಶ್ ಕೋಡಿಂಬಾಲ ತಾಲೂಕು ಸಂಚಾಲಕರು ದಸಂಸ ಕಡಬ. ಬಂಧುಗಳೇ, ಕಾರ್ಯಕ್ರಮದ ಈಗಾಗಲೇ ಅವಧಿ ಮೀರಿದೆ. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು, ಈ ನುಡಿನಮನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಇವತ್ತಿನ ವೇದಿಕೆಯ ಅತಿಥಿಗಳು ದಯವಿಟ್ಟು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡ್ತಿದ್ದೇನೆ. ಇವರನ್ನ ನಮ್ಮ ಗಣೇಶ್ ಕಾರೆಕಾಡ್, ನಿಶಾಂತ್ ಹಾಗೂ SR ವಾಸುದೇವರವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಅಧ್ಯಕ್ಷತೆಯನ್ನ ಸುಬ್ಬ ನೆಹರು ನಗರ ತಾಲೂಕು ಸ್ಥಾಪಕ ಸದಸ್ಯರು ದಸಂಸ ಪುತ್ತೂರು, ಹಾಗೂ ನುಡಿ ನಮನವನ್ನು ಸಲ್ಲಿಸಲಿರುವಂತಹ ವಾಸುದೇವ ಬೆಳ್ಳೆ ಸರ್ ಸಾಹಿತಿಗಳು ಮತ್ತು ವಿಮರ್ಶಕರು, ಮುಖ್ಯ ಅತಿಥಿಗಳಾಗಿ ದೇವಪ್ಪ ಕಾರೆಕಾಡ್ ಜಿಲ್ಲಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ರಿಜಿಸ್ಟರ್ ಜಿಲ್ಲಾ ಘಟಕ ಪುತ್ತೂರು, ಹಾಗೂ ದಾಸಪ್ಪ ಎಡಪದವ್ ಜಿಲ್ಲಾಧ್ಯಕ್ಷರು ಬಹುಜನ ಸಮಾಜ ಪಾರ್ಟಿ ಮಂಗಳೂರು. ಬಂಧುಗಳೇ, ಈಗಾಗಲೇ ಹೇಳಿದಂತೆ ಅನೇಕ ಚಳವಳಿಗಾರರನ್ನ ಹುಟ್ಟುಹಾಕಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ರಾಜ್ಯಾದ್ಯಂತ
ಪಸರಿಸಿ ಅವರ ವಿಚಾರಧಾರೆಗಳನ್ನು ನಮಗೆಲ್ಲರಿಗೂ ತಿಳಿಸಿಕೊಟ್ಟು ವಿಶೇಷವಾಗಿ ಸಮಾಜ ಸುಧಾರಕರು, ಸಮಾಜ ಪರಿವರ್ತನೆಯನ್ನ ಮಾಡಿದಂಥ ಮಹಾನ್ ನಾಯಕರು ಸಂಶುದ್ದೀನ್ ಸಂಪ್ಯ ಸರ್, ತಾವು ದಯವಿಟ್ಟು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಿದ್ದೇನೆ. ಸಮಾಜ ಪರಿವರ್ತನಾ ನಾಯಕರು ಅಂತ ಹೇಳಿದ ಕೂಡಲೇ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಹಿಡಿದು ಸಾವಿತ್ರಿ ಬಾಪುಲೆ ಹಿಡಿದು ಬಸವಣ್ಣ ಮುಂತಾದ ಮಹಾ ಸಮಾಜ ಸುಧಾರಕರ ಸಾಲಿನಲ್ಲಿ ನಾವಿವತ್ತು ಅಂಬೇಡ್ಕರ್, ಪ್ರೊಫೆಸರ್ ಬಿ ಕೃಷ್ಣಪ್ಪರಂತಹ ಮಹಾನ್ ಮೇಧಾವಿಗಳನ್ನು ನೋಡಿದ್ದೇವೆ. ಅದರ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅನೇಕ ವೈಚಾರಿಕ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿ ಏನಾದರೂ ಪರಿವರ್ತನೆಗಳನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹಳ್ಳಿಯಲ್ಲಿ ಹೋಗಿ ದಲಿತ ಚಳುವಳಿಯನ್ನ ಕಟ್ಟಿ ತದನಂತರ ಸಮಾಜ ಪರಿವರ್ತನೆಯಲ್ಲಿ ತೊಡಗಿ ನಮ್ಮೆಲ್ಲರನ್ನ ಚಳವಳಿಗಾರರನ್ನ ಹುಟ್ಟುಹಾಕಿದಂಥ ಮಹಾ ಮೇಧಾವಿ PDKN ಅವರಾಗಲಿ ಈಗಾಗಲೇ 1 ತಿಂಗಳು ಸಂದಿದೆ. ಇವತ್ತು ನಾವು ಪುತ್ತೂರಿನ ಈ ಟೌನ್ ಹಾಲ್ ಸಭಾಂಗಣದಲ್ಲಿ ದಲಿತ ಸಂಘರ್ಷ ಸಮಿತಿ, ಕೃಷ್ಣಪ್ಪ ಸ್ಥಾಪಿತ ತಾಲೂಕು ಶಾಖೆ ಪುತ್ತೂರು ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಮತ್ತು BSP ಗಳ ಜಂಟಿ ಆಯೋಜನೆಯಲ್ಲಿ ನಾವಿವತ್ತು ಈ ನುಡಿನಮನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ವೇದಿಕೆಯಲ್ಲಿ ಈಗಾಗಲೇ ಅತಿಥಿ ಗಣ್ಯರು ಆಗಮಿಸಿದಿರಿ. ನೇರವಾಗಿ ನಾವಿವತ್ತಿನ ಈ ಒಂದು ಸಭಾ ಕಾರ್ಯಕ್ರಮ ಆರಂಭ ಮಾಡ್ತಾ ಬಂದಿರುವಂತ ಎಲ್ಲ ಅತಿಥಿ ಗಣ್ಯರನ್ನ ಹಾಗೂ ಭೋಜನ ಬಂಧುಗಳನ್ನ ಸ್ವಾಗತಿಸಲಿದ್ದಾರೆ ಶ್ರೀಯುತ ಮನೋಹರಿ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ PDK ಅವರೊಂದಿಗೆ ಒಡನಾಡಿಯಾಗಿದ್ದುಕೊಂಡು ಸಮಾಜ ಪರಿವರ್ತನಾ ಚಳವಳಿಯ ಮುಖಂಡರಾಗಿರುವಂತ ಅಚ್ಯುತ ಸಂಪಿಗೆಯರವರು ಇದ್ದೀರಿ. ಸರ್, ತಾವು ದಯವಿಟ್ಟು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೆ. ಜೈ ಭೀಮ್, ನಮೋ ಬುದ್ಧಾಯ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ DK ಅವರ ಒಡನಾಡಿಯಾಗಿರ್ತಕ್ಕಂಥ ಹಿರಿಯರು ಸಾಧನ್ರವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಬಂದು ಉಪಸ್ಥಿತಿ ಇರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ಸರ್. ಮಗದೊಮ್ಮೆ ಎಲ್ರಿಗೂ ಜೈ ಭೀಮ್. ದಲಿತ ಚಳವಳಿಯ ನೇತಾರ, ಸಮಾಜ ಪರಿವರ್ತನಾ ನಾಯಕ, ಬಹುಜನರ ಚಿಂತಕ, ಬೌದ್ಧ ಉಪಾಸಕ PDK ರವರ ನುಡಿನಮನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸುಬ್ಬಾ ನೆಹರು ನಗರ ತಾಲೂಕು ಸ್ಥಾಪಕ ಸದಸ್ಯರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪುತ್ತೂರು ದಕ್ಷಿಣ ಕನ್ನಡ, ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಬಂಧು ಮಿತ್ರರಲ್ಲಿ ಒಂದು ವಿನಂತಿಯನ್ನ ಮಾಡ್ತಿದ್ದೇವೆ. ಇದು ನುಡಿನಮನ ಕಾರ್ಯಕ್ರಮ ಆಗಿರೋದ್ರಿಂದ ದಯವಿಟ್ಟು ಯಾರು ಕೂಡ ಚಪ್ಪಾಳೆಯನ್ನು ತಟ್ಟುವುದು ಬೇಡ. ನಿಮ್ಮ ಮನಪೂರ್ವಕವಾಗಿರ್ತಕ್ಕಂಥ ಗೌರವ ಈ ಒಂದು ಕಾರ್ಯಕ್ರಮದಲ್ಲಿ ಇರಲಿ ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ದಯವಿಟ್ಟು ಚಪ್ಪಾಳೆ ತಟ್ಟುವುದು ಬೇಡ ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮ್ಮ ಮನಪೂರ್ವಕವಾಗಿರ್ತಕ್ಕಂಥ ಗೌರವ ಈ ಕಾರ್ಯಕ್ರಮದಲ್ಲಿ ಇರಲಿ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ PDK ಅವರ ಪತ್ನಿಯಾಗಿರ್ತಕ್ಕಂಥ ಅತ್ರಾಡಿ ಅಮೃತ ಶೆಟ್ಟಿಯವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕಾಗಿತ್ತು. ಕಾರಣಾಂತರಗಳಿಂದಾಗಿ ಅವರು ನಮ್ಮ ಸಂಘಟನೆಯ ಮುಖಂಡರುಗಳಿಗೆ ಕರೆ ಮಾಡಿ ತಿಳಿಸಿರುತ್ತಾರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಬರಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ತಿಳಿಸಿರುತ್ತಾರೆ. ಹಾಗಾಗಿ ಅವರ ಉಪಸ್ಥಿತಿಯನ್ನು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಅತ್ರಾಡಿ ಅಮೃತ ಶೆಟ್ಟಿ ಹಿರಿಯ ತುಳು ಸಾಹಿತಿಗಳು ಮತ್ತು ಸಾಮಾಜಿಕ ಹೋರಾಟಗಾರರು, ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ DK ರವರ ಬಹಳ ಆತ್ಮೀಯರು ಮತ್ತು ಒಡನಾಡಿಯಾಗಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ಬಗ್ಗೆ DK ರ ಬಗ್ಗೆ ಬಹಳಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕಿರ್ತಕ್ಕಂಥ ನುಡಿನಮನಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿರ್ತಕ್ಕಂಥ ವಾಸುದೇವ ಬೆಲ್ಲೆ ಸಾಹಿತಿಗಳು ಮತ್ತು ವಿಮರ್ಶಕರು, ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಹಿರಿಯರು ಮತ್ತು ಡಿಕೈಯವರ ಒಡನಾಡಿಯಾಗಿರ್ತಕ್ಕಂಥ ಅನ್ನು ಸಾಧನ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡರು ಬೆಳ್ತಂಗಡಿ, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ದೇವಪ್ಪ ಕಾರೆಕಾಡ್, ಜಿಲ್ಲಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಪುತ್ತೂರು, ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಡಿಕೆಯರು ಇವರಿಗೆ ಬಹಳಷ್ಟು ಆತ್ಮೀಯರು. ನಮ್ಮ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಸಂಶೋಧನ್ ಸಂಪ್ಯ, ಇವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ದಾಸಪ್ಪ ಎಡಪದವು, ಜಿಲ್ಲಾಧ್ಯಕ್ಷರು ಬಹುಜನ ಸಮಾಜ ಪಾರ್ಟಿ ಮಂಗಳೂರು ದಕ್ಷಿಣ ಕನ್ನಡ, ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಎಸ್.ಆರ್. ವಾಸುದೇವ್, ಮಾಜಿ ಸಂಚಾಲಕರು ದಸಂಸ ಪುತ್ತೂರು, ಭಾಸ್ಕರ ವಿಟ್ಲ, ಪ್ರಧಾನ ಕಾರ್ಯದರ್ಶಿಗಳು ಭಾರತೀಯ ಬೌದ್ಧ ಮಹಾಸಭಾ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಪುತ್ತೂರು, ದಮ್ಮಾನಂದ್ ವಿಚಾರವಾದಿಗಳು, ಪ್ರಗತಿಪರ ಚಿಂತಕರು ಬೆಳ್ತಂಗಡಿ, ಬಿ.ಕೆ. ಸೇಸಪ್ಪ ಬಿದ್ರಕಾಡು, ಜಿಲ್ಲಾ ಸ್ಥಾಪಕ ಅಧ್ಯಕ್ಷರು ದಲಿತ ಸೇವಾ ಸಮಿತಿ ದಕ್ಷಿಣ ಕನ್ನಡ ಮಂಗಳೂರು, ಆನಂದ ಮಿತ್ತಬೈಲ್, ದಲಿತ ಮುಖಂಡರು, ರಾಜ್ಯ ಕಾರ್ಯದರ್ಶಿ ರಾಜ್ಯ ಸಮಿತಿ ಎಸ್ಡಿಪಿಐ ಕರ್ನಾಟಕ, ಜಯಕುಮಾರ್, ರಾಜ್ಯ ಅಧ್ಯಕ್ಷರು ಆದಿವಾಸಿ ಏಕತಾ ಪರಿಷತ್, ಉದಯಕುಮಾರ್, ಮಾಜಿ ಸಂಘಟನಾ ಸಂಚಾಲಕರು ದಸಂಸ ಪುತ್ತೂರು, ಸೇಸಪ್ಪ ನೆಕ್ಕಿಲು, ದಲಿತ ಮುಖಂಡರು ಪುತ್ತೂರು, ಅಶ್ವಿನಿ ಚಂತಿಮಾರ್, ಭಾರತೀಯ ಬೌದ್ಧ ಮಹಾಸಭಾ ಪುತ್ತೂರು, ಸತೀಶ್ ಕಕ್ಕೆಪದವು, ಬಹುಜನ ಸಾಹಿತಿಗಳು, ಗೋಪಾಲ್ ಮುತ್ತೂರು, ಬಹುಜನ ಸಮಾಜ ಪಾರ್ಟಿ ದಕ್ಷಿಣ ಕನ್ನಡ ಮಂಗಳೂರು, ಹಮೀದ್ ಸಾಲ್ಮರ, ತಾಲೂಕು ಉಪಾಧ್ಯಕ್ಷರು ಎಸ್ಡಿಪಿಐ ಪುತ್ತೂರು, ಮುಖೇಶ್, ಮಾಜಿ ನಗರಸಭಾ ಸದಸ್ಯರು ಪುತ್ತೂರು, ಸುಂದರ್ ನಿಡಪಲ್ಲಿ, ಸಹ ಸಂಚಾಲಕರು ಮಾನವ ಬಂಧುತ್ವ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆ, ವಸಂತ ಮುಂಡೋಡಿ, ಬಹುಜನ ಸಮಾಜ ಪಾರ್ಟಿ ಪುತ್ತೂರು, ಬಿ.ಎಂ. ಭಟ್, ಕಾರ್ಮಿಕ ಮುಖಂಡರು ಬೆಳ್ತಂಗಡಿ, ಚೆನ್ನಕೇಶವ, ಪ್ರಧಾನ ಸಂಚಾಲಕರು ಮಾನವ ಬಂಧುತ್ವ ವೇದಿಕೆ ಮಂಗಳೂರು, ಶೇಖರ್ ಕೊಕ್ಕೇಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬೆಳ್ತಂಗಡಿ, ರಾಘವೇಂದ್ರ ಜಿ, ಜಿಲ್ಲಾ ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ಉಡುಪಿ, ವಸಂತ್ ಕಕ್ಕೆಪದವ್, ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಬಿಎಸ್ಪಿ ಮಂಗಳೂರು, ಶೇಖರ್ ಮಾಡವ್, ಪ್ರಜಾ ಪರಿವರ್ತನಾ ವೇದಿಕೆ ಪುತ್ತೂರು, ಉಮೇಶ್ ಕೋಡಿಂಬಾಲ, ತಾಲೂಕು ಸಂಚಾಲಕರು ದಸಂಸ ಪುತ್ತೂರು. ಅದರ ಜೊತೆಗೆ ಅಚ್ಯುತ ಸಂಪಿಗೆ, ಡಿಕೈರವರ ಒಡನಾಡಿಗಳು, ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ನಮ್ಮ ಡಿಕೈಯವರವರ ಬಹಳ ಆತ್ಮೀಯರು ಮತ್ತು ಒಡನಾಡಿಯಾಗಿರ್ತಕ್ಕಂಥ ಶೇಖರ್ ಲಾಯ್ಲಾ, ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಇವರು ಕೂಡ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಿದ್ದೇನೆ. ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಪುತ್ತೂರು, ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಘಟಕ ಪುತ್ತೂರು, ಬಹುಜನ ಸಮಾಜ ಪಾರ್ಟಿ ವಿಧಾನಸಭಾ ಕ್ಷೇತ್ರ ಪುತ್ತೂರು, ಇದರ ಎಲ್ಲ ಪದಾಧಿಕಾರಿ ಕಾರ್ಯಕರ್ತರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಬಹುಜನ ಬಂಧುಗಳಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದಕ್ಕಾಗಿ ಶುಕೇಶ್ ಇವರಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಿದ್ದೇನೆ. ಜೈ ಭೀಮ್, ನಮೋ ಬುದ್ಧಾಯ. ಇವತ್ತಿನ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರುವಂಥ ಶೇಖರ್ ಲೈಲ್ ಅವರು ಆಗಮಿಸಿದ್ರು. ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಸಂಚಾಲಕರು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಬೆಳ್ತಂಗಡಿ ತಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಬಂಧುಗಳೇ, ಅಗಲಿದ ನಾಯಕನ ಚೇತನಕ್ಕೆ ಗೌರವಿಸುವಂಥ ಸಂದರ್ಭ. ವೇದಿಕೆಯ ಮುಂಭಾಗದಲ್ಲಿ ಅವರ ಭಾವಚಿತ್ರದೆದುರು ಪುಷ್ಪಾರ್ಚನೆಯನ್ನು ಎಲ್ಲ ಅತಿಥಿ ಗಣ್ಯರು ಸೇರಿ ದೀಪ ಬೆಳಗಿಸಿ ಪುಷ್ಪಾರ್ಚನೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಎಲ್ಲ ಅತಿಥಿ ಗಣ್ಯರು ಸೇರಿ ಅಗಲಿದ ನಾಯಕನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಆ ಜ್ಞಾನಮೂರ್ತಿಯ ಎದುರುಗಡೆ ಇರುವಂಥ ದೀಪವನ್ನು ಬೆಳಗಿಸುವ ಮೂಲಕ ನಮ್ಮೆಲ್ಲರಲ್ಲಿ
ಈ ಮಹಾನಾಯಕನ ಚಿಂತನೆಗಳು ಪಸರಿಸಲಿ, ಅವರ ಸಂದೇಶಗಳನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಸ್ಮರಿಸುವಂತಾಗಲಿ, ಬೆಳೆಸುವಂತಾಗಲಿ, ಮೈಗೂಡಿಸುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಎಲ್ಲ ಅತಿಥಿ ಗಣ್ಯರು ಸೇರಿ ಭಾವಚಿತ್ರದ ಎದುರು ದೀಪವನ್ನು ಬೆಳಗಿಸುತ್ತಿದ್ದಾರೆ. ಚಳುವಳಿಯ ದಸಂಸದ ಹಿರಿಯ ಮುಖಂಡರು ಆಗಿರುವಂಥ ಅಣ್ಣು ಸಾಧನರು ಹಾಗೂ ಸಾಹಿತಿಗಳು, ವಿಮರ್ಶಕರು ಆಗಿರುವಂಥ ವಾಸ್ತವ ಬೆಳ್ಳೆರವರು, ದೇವಪ್ಪ ಕಾರ್ಯಕಾಡು ಜಿಲ್ಲಾಧ್ಯಕ್ಷರು, ಭಾರತೀಯ ಬೌದ್ಧ ಮಹಾಸಭಾ ರಿಜಿಸ್ಟರ್ ಜಿಲ್ಲಾ ಘಟಕ ಪುತ್ತೂರು, ದಾಸಪ್ಪ ಎಡಪದವು ಜಿಲ್ಲಾಧ್ಯಕ್ಷರು, ಬಹುಜನ ಸಮಾಜ ಪಾರ್ಟಿ ಮಂಗಳೂರು ಹಾಗೂ ಸಂಶುದ್ದೀನ್ ಸಂಪ್ಯ ಪತ್ರಕರ್ತರು ಪುತ್ತೂರು, ಶೇಖರ್ ಲಾಯ್ಲಾ ಸಂಚಾಲಕರು, ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಬೆಳ್ತಂಗಡಿ, ಎಲ್ಲ ಅತಿಥಿ ಗಣ್ಯರು ಗೌರವಪೂರ್ವಕವಾಗಿ ಅಗಲಿದ ಮಹಾನ್ ನಾಯಕನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ, ಈ ನುಡಿನಮನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದೇವೆ. ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಅವರ ಒಡನಾಡಿಯಾಗಿದ್ದುಕೊಂಡು ಅವರ ಸಂದೇಶಗಳನ್ನು, ಅವರ ಚಳುವಳಿಯ ಆಶಯಗಳನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿರುವಂಥವರು ವಾಸ್ತವ ಬೆಳ್ಳೆ ಸಾಹಿತಿಗಳು ಮತ್ತು ವಿಮರ್ಶಕರು. ಸರ್, ತಮ್ಮನ್ನು ಉದ್ದೇಶಿಸಿ ಸಮಾಜ ಪರಿವರ್ತನಾ ಚಳುವಳಿಯ ಅವರ ಸಂದೇಶಗಳನ್ನು ಮೊದಲನೇ ಇಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಈ ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಾಯಕರು ಮತ್ತು ಚತುರ ಸಂಘಟಕರು ಆಗಿದ್ದ DKಯ್ಯನವರ ಈ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ DKಯ್ಯನವರ ಮಿತ್ರರೇ, ಬಂಧುಗಳೇ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಸಂಘಟನೆಯ ಬಂಧುಗಳೇ, ವಿಶೇಷವಾಗಿ ಅವರ ಸ್ನೇಹಿತರು ಇದ್ದಾರೆ. ನನಗೂ ಕೂಡ ಅವರು ಸುಮಾರು 20 ವರ್ಷಗಳಿಂದ ಪರಿಚಯ ಮತ್ತು ತುಂಬ ಆತ್ಮೀಯವಾದ ಒಡನಾಟ ಇದ್ದಂಥ ಒಬ್ಬ ವ್ಯಕ್ತಿಯವರು. ಆತ್ಮೀಯತೆ ಬಹಳ ಒಂದು ವೈಯಕ್ತಿಕವಾದ ನೆಲೆಯಲ್ಲಿ ತುಂಬ ಆತ್ಮೀಯತೆ ನಮಗಿತ್ತು. ಮಾತ್ರ ಅಲ್ಲ, ಸಂಘಟನಾತ್ಮಕವಾದ ನೆಲೆಯಲ್ಲಿ ಕೂಡ ಬಹಳ ಆತ್ಮೀಯತೆ ಇತ್ತು. DKಯ್ಯನವರ ಕುರಿತು ನಾವು ಇಷ್ಟು ಬೇಗ ಒಂದು ನುಡಿನಮನ ಸಲ್ಲಿಸುವಂಥ ಒಂದು ಸಂದರ್ಭ, ಒಂದು ನೋವಿನ ಸಂಕಟದ ಸಂದರ್ಭ ಎದುರಾಗುತ್ತೆ ಅಂತ ನಾವಂತೂ ಎಣಿಸಿರಲಿಲ್ಲ, ಯಾರು ಎಣಿಸುವಂಥ ವಿಚಾರ ಕೂಡ ಅಲ್ಲ. ಬಹುಶಃ ಅವರ ಅಗಲಿಕೆ ಒಂದು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗದಂಥ, ಒಂದು ನಾಟಕೀಯ ರೀತಿಯಲ್ಲಿ ಕಣ್ಮರೆಯಾಗುವಂಥ ಒಂದು ಸಂದರ್ಭ ನಮಗೆ ಎಲ್ಲರಿಗೂ ಕೂಡ ಒಂದು ಶಾಕನ್ನು, ಒಂದು ಆಘಾತವನ್ನು ಉಂಟು ಮಾಡಿದೆ. ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಅವರು ನಿಧನರಾದ ನಂತರ ಇದು 6ನೇ ಶ್ರದ್ಧಾಂಜಲಿ ನುಡಿನಮನ ಸಭೆ ಅಂತ ನನಗೆ ಅನಿಸುತ್ತೆ, ನಾನು ಪೇಪರ್ಲ್ಲಿ ಓದಿದ ಹಾಗೆ. ಅಷ್ಟೊಂದು ಆತ್ಮೀಯತೆ, ಅಷ್ಟೊಂದು ವ್ಯಾಪ್ತಿ ಉಳ್ಳಂಥ ಜನಪ್ರೀತಿ ಅವರಿಗಿತ್ತು, ಒಡನಾಟ ಅವರಿಗಿತ್ತು. ನಮ್ಮ ಜಿಲ್ಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಲ್ಲಿ ಕೂಡ ಅವರ ಬಗ್ಗೆ ಈ ರೀತಿ ಹಲವಾರು ಕಾರ್ಯಕ್ರಮಗಳಾದದ್ದು ನಾವಿಲ್ಲಿ ಸ್ಮರಿಸ್ಕೋಬೇಕು, ಅವರ ಜನಪ್ರಿಯತೆ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ. ನನಗೆ DKಯ್ಯನವರು ಹಲವಾರು ವಿಚಾರಗಳಿಗೆ ಬಹಳ ಮುಖ್ಯ ವ್ಯಕ್ತಿ. ಒಬ್ಬ ಮನುಷ್ಯನಾಗಿ ಅವರು ಏನು ಅನ್ನುವಂಥದ್ದನ್ನು ನಾವು ಪರಿಶೀಲನೆ ಮಾಡಿದರೆ, ಒಬ್ಬ ಮನುಷ್ಯನಾಗಿ DKಯ್ಯನಲ್ಲಿ ಒಬ್ಬ ಮನುಷ್ಯನಲ್ಲಿ ಇರಬೇಕಾದ ಒಳ್ಳೆಯ ಗುಣ ಮತ್ತು ಮೌಲ್ಯಗಳು, ಕ್ವಾಲಿಟಿಗಳು ಏನಿದ್ದು ಅಂತ ನಾವು ಸ್ವಲ್ಪ ಪರಿಶೀಲನೆ ಮಾಡಿದರೆ, ಬಹಳ ಮುಖ್ಯವಾಗಿ ಎದ್ದು ಕಾಣುವಂಥದ್ದು ಪ್ರಾಮಾಣಿಕವಾದ ಮತ್ತು ವೈಚಾರಿಕವಾದ ದೃಷ್ಟಿಕೋನ. ಅವರಿಗೆ ತನ್ನ ವಿಚಾರಗಳ ಬಗ್ಗೆ, ತಾನು ಓದಿದ, ಬರೆದ, ಬದುಕಿದ ವಿಚಾರಗಳ ಬಗ್ಗೆ ಒಂದು ಪ್ರಾಮಾಣಿಕವಾದ ಬದ್ಧತೆ ಇತ್ತು, ಒಂದು ಸಿನ್ಸಿಯರ್ ಕಮಿಟ್ಮೆಂಟ್ ಅಂತ ನಾವು ಏನು ಹೇಳ್ತೀವಿ.
ಅದೊಂದು ತೋರಿಕೆಯ ಕಮಿಟ್ಮೆಂಟ್ ಅಲ್ಲ, ಒಂದು ಸಿನ್ಸಿಯರ್ ಆದ ಕಮಿಟ್ಮೆಂಟ್. ಅಂದ್ರೆ ನಾವು ಅದನ್ನ ಯಾವುದೋ ಒಂದು ಸಂಘಟನೆಯಲ್ಲೋ ವೇದಿಕೆಯಲ್ಲಿ ಮಾತಾಡಿ ಅವರು ಬಿಡುವಂತ ವಿಚಾರ ಅಲ್ಲ, ಅವರ ಬದುಕಿನ ಒಂದು ರೂಢಿಯಾಗಿ ಅವರು ಮಾಡಿಕೊಂಡು ಬಂದಂಥದ್ದು. ಹಾಗಾಗಿ ಅವರಿಗೆ ಈ ಸಂಘಟನೆಯ ತುಂಬಾ ಸೂಕ್ಷ್ಮ ವಿಚಾರಗಳು ಅವರಿಗೆ ಸಿಗ್ಲಿಕ್ಕೆ ಸಾಧ್ಯ ಆಯ್ತು. ಯಾರೋ ಒಬ್ಬ ವಿಚಾರವಂತ ತಾನು ನಂಬಿದ ವಿಚಾರ ಮತ್ತು ಮೌಲ್ಯಗಳಲ್ಲಿ ತೀವ್ರವಾಗಿ ತೊಡಗಿಸಿಕೊಳ್ತಾನೋ, ತುಂಬಾ ಸಿನ್ಸಿಯರ್ ಆಗಿ ತೊಡಗಿಸಿಕೊಳ್ತಾನೋ, ಅಂಥವರಿಗೆ ಮಾತ್ರ ಸಂಘಟನೆಯ ಸೂಕ್ಷ್ಮ ಮತ್ತು ಒಳನೋಟಗಳು ದಕ್ಕುತ್ತವೆ. ಯಾಕೆಂದ್ರೆ ಅದು ತುಂಬಾ ಸೂಪರ್ಫಿಷಿಯಲ್ ಆಗಿ ತೊಡಗಿಸಿಕೊಂಡಾಗ, ಮೇಲ್ಮಟ್ಟದಲ್ಲಿ ತೊಡಗಿಸಿಕೊಂಡಾಗ ಸಿಗುವಂತ ಅನುಭವ ಬೇರೆ, ಒಂದು ಸಂಘಟನೆಯಲ್ಲಿ ಆಳವಾಗಿ ಇಳಿದು ತೊಡಗಿಸಿಕೊಂಡಾಗ ಸಿಗುವಂತ ಅನುಭವ ಮತ್ತು ಪರಿಜ್ಞಾನ ಬೇರೆ. ಹಾಗಾಗಿ ಡಿಕೈನವರು ತುಂಬಾ ಸೀರಿಯಸ್ ಆಗಿ ತೊಡಗಿಕೊಂಡಿದ್ರು ಅಂತ. ಒಬ್ಬ ವ್ಯಕ್ತಿ ಸೀರಿಯಸ್ ಆಗಿ ತೊಡಗಿಕೊಂಡ್ರೆ ಪರಿಣಾಮಗಳೇನಪ್ಪ ಅಂತಂದ್ರೆ, ಅವನು ಪರಿವರ್ತಿಸಿಕೊಳ್ತಾ ಹೋಗ್ತಾನೆ, ತನ್ನ ಚಿಂತನೆ ಜೊತೆಗೆ ಅವನು ಪರಿವರ್ತಿಸಿಕೊಳ್ತಾ ಹೋಗ್ತಾನೆ. ಒಬ್ಬ ವ್ಯಕ್ತಿ ಆಗುವ ಕ್ರಮ ಅದು. ಒಬ್ಬ ವ್ಯಕ್ತಿ ಅಂದ್ರೆ ಪ್ರಜ್ಞೆ ಅಂತ ನಾವು ತೆಗೆದುಕೊಂಡ್ರೆ, ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಮನಸ್ಸು ಅಂತ ತೆಗೆದುಕೊಂಡ್ರೆ, ಒಬ್ಬಮ್ಮನ ಮನಸ್ಸು ಪರಿವರ್ತನೆಗೊಳ್ತಾ ಹೋಗುತ್ತಾ, ಪರಿಷ್ಕಾರಗೊಳ್ತಾ ಹೋಗುತ್ತಾ, ವ್ಯಕ್ತಿತ್ವ ರೂಪುಗೊಳ್ಳುವ ಕ್ರಮಕ್ಕೆ ನಾವು ಇದನ್ನ ಗುರುತಿಸಬಹುದು. ಅಂದ್ರೆ ವ್ಯಕ್ತಿ ಸುಮ್ಮನೆ ಓದಿ ಬಿಡುವುದಲ್ಲ, ಒಂದನ್ನು ಮಾತನಾಡಿ ಬಿಡುವುದಲ್ಲ, ಅದು ತನ್ನ ಬದುಕಿನ ವಿಚಾರದ ಪ್ರಜ್ಞೆಯ ಭಾಗವಾಗಿ ತಕೊಂಡು ಆ ಮೂಲಕ ತಾನೂ ಪರಿವರ್ತನೆಗೊಳ್ಳುತ್ತಾ ತನ್ನ ಚಿಂತನೆಯನ್ನು ಪರಿಷ್ಕಾರಗೊಳಿಸ್ತಾ ಹೋಗುವಂಥದ್ದು. ಇದಕ್ಕೆ ನಾವು ಚಿಂತನೆಯ ವಿಸ್ತಾರತೆ ಅಂತ ಕರಿತೀವಿ, ಅಥವಾ ಚಿಂತನೆಯ ಬೆಳವಣಿಗೆ ಅಂತ ಕರಿತೀವಿ. ಒಬ್ಬ ಮನುಷ್ಯನ ಬೆಳವಣಿಗೆ. ಈಗ ಅಂಬೇಡ್ಕರ್, ಪುಲೆ, ಪೆರಿಯಾರ್, ಕುದ್ಮಲ್ ರಂಗರಾಯರು ಇಂಥವ್ರು ಆಗ್ಬೇಕಾದ್ರೆ ಅವರು ತೊಡಗಿಸಿಕೊಂಡಾಗ ಇದ್ದ ಸ್ಥಿತಿಗೂ, ಅಥವಾ ಬುದ್ಧ ಅವರನ್ನು ತಗೊಂಡ್ರು ಕೂಡ, ಅವರು ಬಾಲ್ಯ ಮತ್ತು ಯೌವನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಇದ್ದಂಥ ಆಲೋಚನೆಯ ಕ್ರಮಕ್ಕೂ, ನಂತರ ಅವರು ಈ ಸಮಾಜ ಜೊತೆಗೆ ಬೆರೆತು ಕೆಲಸ ಮಾಡಲಿಕ್ಕೆ ತೊಡಗಿದ ನಂತರ ಅವರು ಪರಿವರ್ತನೆಗೊಳ್ಳುವುದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಒಬ್ಬ ಮನುಷ್ಯ ಇದ್ದಲ್ಲಿ ಇದ್ರೆ ಏನು ಪ್ರಯೋಜನ ಇಲ್ಲ, ಸಂಘಟನೆ ಬೆಳೆಯುವುದಿಲ್ಲ, ವ್ಯಕ್ತಿಯು ಬೆಳೆಯುವುದಿಲ್ಲ. ಅವ ತನ್ನನ್ನು ಓದುತ್ತಾ ತನ್ನ ವ್ಯಕ್ತಿತ್ವವನ್ನು ಪರಿಷ್ಕಾರಗೊಳಿಸ್ತಾ ಚಿಂತನೆಯ ಜೊತೆಗೆ ತಾನು ಬೆಳೀತಾ ಹೋಗ್ಬೇಕು. ಆವಾಗ ಒಬ್ಬ ವ್ಯಕ್ತಿ ಒಂದು ಸಮಾಜದ ಆಸ್ತಿ ಆಗ್ತಾನೆ, ಸಮಾಜದ ಪ್ರತೀಕವಾಗ್ತಾನೆ, ಸಮಾಜದ ಒಂದು ಶಕ್ತಿಯಾಗಿ ಪರಿಣಮಿಸ್ತಾನೆ, ಅವನು ವ್ಯಕ್ತಿಗಿಂತ ಶಕ್ತಿಯಾಗಿ ಪರಿಣಮಿಸ್ತಾನೆ. ಅವನನ್ನು ಒಂದು ನಮ್ಮ ಜನ ಒಂದು ಸಂಕೇತವಾಗಿ, ಒಂದು ಐಕಾನ್ ಆಗಿ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ನಮ್ಗೆ ಇವತ್ತು ಡಿಕೈ ಹಲವಾರು ರೀತಿಯಲ್ಲಿ ಒಂದು ರೀತಿಯ ಐಕಾನ್. ಯಾವುದಕ್ಕೆಲ್ಲ ಐಕಾನ್? ಅವರು ವೈಯಕ್ತಿಕ ಜೀವನದಲ್ಲಿ ನಮ್ಗೆ ಗೊತ್ತಿದ್ದ ಹಾಗೆ, ನಾನು 20 ವರ್ಷಗಳನ್ನು ತಿಳ್ಕೊಂಡ ಹಾಗೆ, ತುಂಬಾ ವೈಚಾರಿಕವಾದ ವಿಚಾರಧಾರೆಯನ್ನ ಅವರು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಂಥವ್ರು. ಅಂದ್ರೆ ವಿಶೇಷವಾಗಿ ಕಂದಾಚಾರವನ್ನು, ಮೌಢ್ಯಗಳನ್ನ ವಿರೋಧ ಮಾಡ್ಕೊಂಡು ಬಂದಂಥವ್ರು. ಅವರು ತನ್ನ ಬದುಕಿನಲ್ಲಿ, ಜೀವನದಲ್ಲಿ ಮಾತ್ರ ಅಲ್ಲ, ತನ್ನ ಕುಟುಂಬದಲ್ಲಿ ಮಾತ್ರ ಅಲ್ಲ, ತನ್ನ ಸಂಘಟನೆಯಲ್ಲಿ ಕೂಡ ಅದನ್ನ ಹೇಳ್ಕೊಂಡು ಬಂದಂಥವ್ರು. ದಲಿತರಿಗಂತ ಮಾತ್ರ ಅಲ್ಲ, ಈ ದೇಶದ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಮೌಢ್ಯ ಮತ್ತು ಕಂದಾಚಾರಗಳನ್ನು ಬದುಕುವುದು. ಅದನ್ನ ಬಿಟ್ಟು ಬಿಟ್ರೆ, ಒಂದು ವಿಚಾರಶೀಲ ಬುದ್ಧಿಯನ್ನು ನಾವು ಬೆಳೆಸಿಕೊಂಡ್ರೆ ಬಹುಶಃ ನಮ್ಮ ವಿಮೋಚನೆ ಅಲ್ಲಿಂದಲೇ ಶುರುವಾಗ್ತದೆ. ಆದ್ರೆ ಎಷ್ಟು ಜನರಿಗೆ ಹೇಳಿದ್ರು ಕೂಡ ಜನ ಅದನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಮೌಢ್ಯಗಳನ್ನು, ಕಂದಾಚಾರವನ್ನು, ವೈದಿಕ ಆಚಾರ ವಿಚಾರಗಳನ್ನು ಅನುಸರಿಸ್ತಾ ಆ ಮೂಲಕ ನಾವು ಶ್ರೇಷ್ಠರಾಗಿದ್ದೇವೆ ಅಂತ ಭಾವಿಸುವ ಜನರೇ ಜಾಸ್ತಿ ನಮ್ಮಲ್ಲಿ. ಆ ಮೂಲಕ ತಮ್ಮ ಬಿಡುಗಡೆಯ ವಿಮೋಚನೆ ದಾರಿಯನ್ನು ಅವರೇ ಅಡ್ಡ ಹಾಕಿಕೊಳ್ತಾರೆ, ಅವರೇ ಸೋಲಿಸಿಕೊಳ್ತಾರೆ. ಅಂದ್ರೆ ಯಾವುದನ್ನು ನಮ್ಮ ಬಿಡುಗಡೆಯ ದಾರಿ ಆಗಬೇಕಾಗಿತ್ತು, ನಮ್ಮ ಚಿಂತಕ ಪರಂಪರೆಯ ಮಹಾ ದಾರ್ಶನಿಕರು ಹೇಳಿರುವಂತ ಮಾರ್ಗ ಯಾವುದಾಗಿತ್ತೋ ಅದನ್ನ ಬಿಟ್ಟು ಅದಕ್ಕೆ ವಿರುದ್ಧವಾದ ದಾರಿಯಲ್ಲಿ ಹೋಗುವಂಥದ್ದು, ಅವೈಚಾರಿಕ ತಿಳುವಳಿಕೆಯಲ್ಲಿ ಬೀಳುವಂಥದ್ದು, ಕಂದಾಚಾರದಲ್ಲಿ ಬೀಳುವಂಥದ್ದು, ವಾಸ್ತು, ಮೌಢ್ಯ, ಭವಿಷ್ಯ ಇದರ ಮೇಲೆ ನಂಬಿಕೆ ನೀಡುವಂಥದ್ದು. ನಾನು ಇಲ್ಲಿ ಒಂದು ಡಿಸ್ಟಿಂಕ್ಷನ್ ಮಾಡಲಿಕ್ಕೆ ಬಯಸ್ತೇನೆ. ಅದೇನಪ್ಪ ಅಂದ್ರೆ, ನಂಬಿಕೆ ಮತ್ತು ಸಂಸ್ಕೃತಿ ಬೇರೆ, ಮೌಢ್ಯ ಮತ್ತು ಕಂದಾಚಾರ ಬೇರೆ. ನಮಗೆ ನಂಬಿಕೆ ಇರ್ತದೆ, ನಮ್ಮ ಪರಂಪರೆಯ ಬಗ್ಗೆ ನಮಗೆ ಪ್ರೀತಿ ಇರಬೇಕು, ನಮಗೆ ಬಹಳ ಆಳವಾದ ಬಿಲೀಫ್ಸ್ ಬೇಕು. ಇದರ ಬಗ್ಗೆ ನನ್ನ ತಕರಾರಿಲ್ಲ, ಬುದ್ಧನ ತಕರಾರು ಇಲ್ಲ, ಅಂಬೇಡ್ಕರ್ ತಕರಾರು, ಯಾರು ತಕರಾರಿಲ್ಲ. ನಮಗೆ ನಮ್ಮದೇ ಆದ ನಂಬಿಕೆ ಬೇಕು.
ನಾವು ಬದುಕಲೇಬೇಕಾಗುವ ನಂಬಿಕೆಯನ್ನು ನಮ್ಮ ಪರಂಪರೆ ಹಿರಿಯರು ಕೊಟ್ಟಿದ್ದಾರೆ, ಜೊತೆಗೆ ನಮ್ಮ ದಾರ್ಶನಿಕರು ಕೊಟ್ಟಿದ್ದಾರೆ. ಅದರಲ್ಲೇನು ಕೊರತೆ ಇಲ್ಲ. ನಾವು ಯಾರ ಹತ್ರ ಕಡ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಂತ ದಾರಿದ್ರ್ಯ ಖಂಡಿತ ನಮ್ಮ ಪರಂಪರೆಗಿಲ್ಲ. ಆದರೂ ಕೂಡ ನಾವು ಎಷ್ಟೋ ಸಂದರ್ಭದಲ್ಲಿ ಈ ಜಾತಿಯ ಕೀಳರಿಮೆಯಿಂದ ನಾವು ಕೆಲವು ಮೇಲ್ವರ್ಗದ ಮೇಲ್ಪಂಗಡದ ಎಷ್ಟೋ ವಿಚಾರಗಳನ್ನು ತಗೊಳ್ತಾ ನಮ್ಮ ವಿಮೋಚನೆಯ ನಮ್ಮ ಪ್ರಗತಿಯ ದಾರಿಯನ್ನು ನಾವೇ ತಡೆದುಕೊಳ್ತೇವೆ. ನಾನು ಅದಕ್ಕೆ ಯಾವಾಗಲೂ ನನ್ನ ಕ್ಲಾಸ್ ರೂಮಲ್ಲಿ ಹೇಳೋದುಂಟು, ನಿಮ್ಮ ಮನೆಯಲ್ಲಿ ಯಾವಾಗ ಪುಸ್ತಕ ಮತ್ತು ವಿಚಾರ ಮನೆಯೊಳಗೆ ಪ್ರವೇಶ ಮಾಡುತ್ತೋ ಅಷ್ಟು ಬೇಗ ಮನೆ ಪರಿವರ್ತನೆ ಆಗುತ್ತೆ. ನಿಮ್ಮ ಮನೆಯ ಚರಿತ್ರೆ 25 ವರ್ಷ ಕಾಲ ಮುಂದಕ್ಕೆ ಹೋಗ್ತದೆ. ನಿಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳಿಗೆ ಹೇಳುವಂಥದ್ದು ಕ್ಲಾಸಲ್ಲಿ ಪಾಠ ಮಾಡಿ, ನಿಮ್ಮ ಮನೆಯಲ್ಲಿ ಗಾಢ ಅಂಧಕಾರ, ಅಜ್ಞಾನ, ಮೌಢ್ಯ, ಭವಿಷ್ಯತ್ತು, ವಾಸ್ತು ಗೀಸ್ತು ಎಲ್ಲ ತಿಳ್ಕೊಂಡ್ರೆ ನಿಮ್ಮ ಮನೆಯ ಪ್ರಗತಿ ಹಿಂಚಲನೆಯನ್ನು ಪಡೆದು 50 ವರ್ಷ ಕಾಲ ಹಿಂದಕ್ಕೆ ಹೋಗುತ್ತೆ. ನಿಮ್ಮನ್ನು ಯಾರು ಬಿಡುಗಡೆ ಮಾಡ್ಲಿಕ್ಕೆ ಆಗೋಲ್ಲ. ನಿಮ್ಮ ಗುರು ನೀವೇ. ನಿಮ್ಮ ಗುರು ನೀವು ತಿಳ್ಕೊಂಡ ವಿಚಾರಗಳೇ ನಿಮ್ಮ ಗುರುಗಳು, ಮಾರ್ಗದರ್ಶಕ ಆಗಿರ್ಬೇಕು. ಆದರೆ ನಮಗೆ, ನಮ್ಮ ಜನರಿಗೆ ಆ ವಿಚಾರಗಳ ತೆಗೆದುಕೊಳ್ಳುವಂತ ಒಂದು ವ್ಯವಧಾನವಾಗಲಿ ಆಸಕ್ತಿಯಾಗಲೂ ಇಲ್ಲ. ನಾನು ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ, ಇವತ್ತು ನಾನು ಇದನ್ನ ಡಿಕೆಯರ ನುಡಿನಾಮದ ಸಂದರ್ಭದಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವಂತ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಪರಿಶೀಲಿಸಿಕೊಳ್ಳಿಕ್ಕೆ ನಮಗೆ ಡಿಕೆಯ ಅನ್ನೋದು ಒಂದು ಜ್ಞಾನ ದ್ರವ್ಯ, ಒಂದು ಸೋರ್ಸ್. ಅವರು ಯಾಕೆ ಸೋರ್ಸ್ ಅಂತಂದ್ರೆ, ಅವರಲ್ಲಿ ಅಂತ ವಿಚಾರಧಾರೆಗಳಿತ್ತು, ಅದನ್ನು ಬದುಕಿದ್ರು. ಹಾಗಾಗಿ ಅವರು ನುಡಿನಮನ ಅನ್ನೋದು ಅವರ ಜೀವನದ ಒಂದು ಘಟನಾವಳಿಗಳನ್ನು ನೆನಪಿಸಿಕೊಳ್ಳಿಕ್ಕೆ ಮಾತ್ರ ನನಗೆ ಒಂದು ಉದಾಹರಣೆ ಅಲ್ಲ. ದಕ್ಷಿಣ ಕನ್ನಡದ ರಾಜ್ಯದ ನಮ್ಮ ದಲಿತ ಚಳುವಳಿಯ, ಶೂದ್ರ ಚಳುವಳಿಯ ಒಂದು ದ್ರವ್ಯವಾಗಿ, ಒಂದು ವಸ್ತು ವಿಷಯವಾಗಿ ಅವರನ್ನು ತಕೊಂಡು ನಮ್ಮನ್ನು ಸ್ವವಿಮರ್ಶೆ ಮಾಡಿಕೊಳ್ಳಲಿಕ್ಕೆ ನಮ್ಗೆ ಅವಕಾಶ ಇದೆ. ಹಾಗಾಗಿ ಇದನ್ನು ಬರೀ ನುಡಿನಮನ ಅಲ್ಲ, ನುಡಿ ಮನನ. ಮನನ ಅಂತಂದ್ರೆ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳುವಂಥದ್ದು. ನುಡಿ ಸ್ಮರಣ ಅಂದ್ರೆ ನಮ್ಮನ್ನು ನಾವು ಸ್ಮೃತಿಸಿಕೊಳ್ಳುವಂಥದ್ದು, ನಾವು ಕಳ್ಕೊಂಡದನ್ನು ನಾವು ತಿಳ್ಕೊಳ್ಳುವಂಥದ್ದು. ನಮ್ಮ ನುಡಿಯನ್ನ, ನಮ್ಮ ಹೇಳಿದ ಮಾತನ್ನ ಮನನ ಮಾಡಿಕೊಳ್ಳುವಂಥದ್ದು, ರಿವ್ಯೂ ಮಾಡಿಕೊಳ್ಳುವಂಥದ್ದು, ರಿವಿಸಿಟ್ ಮಾಡುವಂಥದ್ದು. ಅದರ ಜೊತೆಗೆ ನಾವು ಎಲ್ಲಿ ಅಡವಿದ್ದೇವೆ ಅಂತ ಪರಿಶೀಲಿಸಿಕೊಳ್ಳುವಂಥ ಒಂದು ಕ್ರಮ. ಇದು ನುಡಿ ನಮನ ಹೌದು, ನಮ್ಮ ನುಡಿ ಮನನನೂ ಹೌದು, ಸ್ಮರಣವೂ ಹೌದು. ಆ ದೃಷ್ಟಿಯಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಡಿಕೆಯರಲ್ಲಿ ಇದ್ದಂತ ಒಂದು ಬಹಳ ಮುಖ್ಯವಾದ ಒಂದು ವೈಚಾರಿಕವಾದ ಬೆಳಕು. ಅದಕ್ಕಾಗಿ ಅವರು ಕುಟುಂಬದಲ್ಲಿ, ಮನೆಯಲ್ಲಿ, ಸಂಸಾರದಲ್ಲಿ ಹಲವಾರು ನೋವುಗಳನ್ನ, ಕಷ್ಟಗಳನ್ನು ಅನುಭವಿಸಿದ್ರು. ಇದು ನಮಗೆಲ್ಲ ಇರುವಂಥದ್ದು. ಮನೆಯಲ್ಲಿ ನಾವು ಒಂದು ಹೊಸ ರೀತಿಯಲ್ಲಿ ಬದುಕ್ತೇವೆ ಅಂದ್ರೆ ಎಲ್ಲರೂ ಕೂಡ ಹೆದರ್ತಾರೆ. ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ನಾವು ನಂಬಿದ ಸತ್ಯಗಳು ಪ್ರಾಮಾಣಿಕವಾಗಿದ್ದಾಗ ನಾವು ಅದರಲ್ಲಿ ಧೈರ್ಯವಾಗಿ ಸಾಗ್ಬೋದು, ಏನೂ ಆಗೋಲ್ಲ. ಆದರೆ ಭಾರತೀಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ, ವೈದಿಕ ಆಚರಣೆಗಳು, ಮೌಢ್ಯಗಳು, ಮೇಲ್ಸ್ತರದಂತ ಹೇಳುವಂತ ಎಷ್ಟೋ ಆಚಾರ ವಿಚಾರಗಳು ನಾವು ಸ್ವೀಕರಿಸ್ತಾ ನಮ್ಮ ವಿಮೋಚನೆಯ, ಸಮಾಜ ಪರಿವರ್ತನೆಯ ವಿಚಾರಧಾರೆಯನ್ನು ನಾವು ಸೋಲಿಸ್ತಾ ಹೋಗ್ತೇವೆ ನಮ್ಮ ಜನರೇ. ಹಾಗಾಗಿ ಸಮಾಜ ಕಟ್ಟುವಂತ ವಿಚಾರದಲ್ಲಿ ಅಂಬೇಡ್ಕರ್ ಆದಿ ಅವರಿಗೆ ಮತ್ತು ನಮ್ಮ ಮಂಗಳೂರಿನ ಕುದ್ಮಲ್ ರಾಯರಿಗೆ ತುಂಬಾ ತೊಡಕಿದ್ದದ್ದು ದಲಿತೇತರರಿಂದ ಅಲ್ಲ, ದಲಿತ ವರ್ಗಗಳಿಂದಲೇ. ಯಾಕೆ ಇತ್ತು ಅಂತಂದ್ರೆ, ಅವ್ರು ಯಾವಾಗ್ಲೂ ಈ ದಾರ್ಶನಿಕರು ಹೇಳಿದ ಮಾತನ್ನು ನಂಬಲ್ಲ. ಯಾರು ಮಿಸ್ಗೈಡ್ ಮಾಡ್ತಾರೆ ಅವರ ಮಾತನ್ನು ಹೆಚ್ಚು ನಂಬ್ತಾರೆ. ಅದಕ್ಕಾಗಿ ಹೆಚ್ಚು ಹೆದರುತ್ತಾರೆ. ಕೈ ಹಿಡಿದು ಕರ್ಕೊಂಡು ಹೋದ್ರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾಯಕರು ಬದುಕಬೇಕಾಗ್ತದೆ. ಒಂದು ಕಡೆಗೆ ಅವರಿಗೆ ಮೇಲ್ಸ್ತರದ ವಿರೋಧ ಇದ್ದೇ ಇರ್ತದೆ, ಇನ್ನೊಂದು ಕೆಳಸ್ತರದ ಅಸಹಕಾರ ಇದ್ದೇ ಇರುತ್ತೆ. ಈ ಎರಡೂ ಬಹಳ ಕಷ್ಟ ಯಾವಾಗ್ಲೂ ಕೂಡ. ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಆ ಸಮುದಾಯವೇ ಇವರೊಟ್ಟಿಗೆ ಬರೆದಿದ್ದಾಗ ಅವರಿಗೆ ತುಂಬಾ ಕಷ್ಟ ಆಗ್ತದೆ ಅವರ ಬದುಕನ್ನ, ಚಳುವಳಿಯನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ. ಸೊ ಈ ದೃಷ್ಟಿಯಲ್ಲಿ ನಾನು ಹೇಳ್ತೀನಿ, ಡಿಕೆನವರಿಗೆ ಈ ಮೌಢ್ಯಗಳನ್ನು ಕಂಡ್ರೆ ಆಗ್ತಿರ್ಲಿಲ್ಲ, ಕಂದಾಚಾರಗಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಅವೈಚಾರಿಕ ನಡವಳಿಕೆಗಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವರಿಗೆ ಯಾವುದರ ಮೇಲೆ ಭಕ್ತಿ ಇತ್ತು ಅಂತಂದ್ರೆ, ಅವರಿಗೆ ನಮ್ಮ ಪರಂಪರೆಯ ನಂಬಿಕೆಗಳ ಮೇಲೆ, ಪರಂಪರೆಯ ಸಾಂಸ್ಕೃತಿಕ ವೀರರ ಮೇಲೆ ಹೆಚ್ಚು ನಂಬಿಕೆ ಇತ್ತು. ಇದನ್ನು ನಾವು ಮಾಡಬೇಕು, ನಮ್ಮ ದಾರಿಯಾಗಿ ನಾವು ಕಂಡುಕೊಳ್ಬೇಕು ಅಂತ. ಅದನ್ನು ನಾನು
ಮೊನ್ನೆ ಬೆಳ್ತಂಗಡಿ ಅದರಲ್ಲಿ ಹೇಳಿದೆ, ಅವರೊಂದು ಸಾಂಸ್ಕೃತಿಕ ಹುಡುಕಾಟವನ್ನ ಮಾಡ್ತಾ ಇದ್ರು. ಆ ಸಾಂಸ್ಕೃತಿಕ ಹುಡುಕಾಟ ಯಾವುದು ಅಂತ, ಅವ್ರ ಚಳುವಳಿಯ ಭಾಗವಾಗಿ ಯಾವುದು ಮಾಡ್ತಿದ್ರು ಅಂತಂದ್ರೆ, ನಮ್ಮ ಅಸ್ಮಿತೆ ಯಾವುದು, ಅಸ್ಮಿತೆ ಅಂದ್ರೆ ಐಡೆಂಟಿಟಿ, ನಮ್ಮ ತಿಳುವಳಿಕೆ ಯಾವ್ದಾಗ್ಬೇಕು, ನಮ್ಮ ಪ್ರಜ್ಞೆ ಯಾವ್ದಾಗ್ಬೇಕು, ನಮ್ಮ ಆಲೋಚನೆ ಯಾವ್ದಾಗ್ಬೇಕು, ಅದರ ಹುಡುಕಾಟವನ್ನು ಅವರು ಮಾಡ್ತಾ ಇದ್ರು ಅನ್ನೋ ಮಾತನ್ನ ನಾನು ಹೇಳಿದೆ. ಅಂದ್ರೆ ಅವರ 1980ರ ದಶಕದ ದಲಿತ ಸಂಘರ್ಷ ಸಮಿತಿಯ ಜೊತೆಗಿನ ಅವರ ಕೆಲಸ ಕಾರ್ಯಗಳು, ಅದು ಸಮಾಜದ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡುವಂಥದ್ದು, ಸಮಾಜ ಜನರಿಗೆ ಆಗುವ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವಂಥದ್ದು, ಸರ್ಕಾರಗಳಿಂದ ಸಿಗುವ ಸವಲತ್ತುಗಳ ಬಗ್ಗೆ ಹೋರಾಟ ಮಾಡುವಂಥದ್ದು, ಸರ್ಕಾರದ ದಮನ ನೀತಿಯ ಬಗ್ಗೆ ಹೋರಾಟ ಮಾಡುವಂಥದ್ದು, ಶಿಕ್ಷಣವನ್ನು ಪಡೀಲಿಕ್ಕಾಗಿ ಬೀದಿ ಹೋರಾಟ ಮಾಡುವಂಥದ್ದು, ಶಿಬಿರಗಳನ್ನು ಮಾಡುವಂಥದ್ದು, ತರಬೇತಿ ಕಾರ್ಯಾಗಾರಗಳನ್ನು ಮಾಡುವಂಥದ್ದು. ಇದು ಒಂದು ಹಂತ, ಅವರ ಬದುಕಿನ ಒಂದು ಹಂತ. ಇದನ್ನು ಅವರು ನಿರಂತರವಾಗಿ ಮಾಡಿಕೊಂಡೇ ಬಂದಿದ್ರು. ಆದ್ರೆ ಅಷ್ಟೇ ಅಲ್ಲ ಡಿ ಕೈರ ವ್ಯಾಪ್ತಿ. ಡಿ ಕೈರ ವ್ಯಾಪ್ತಿ ನಮಗಿಂತ ಯಾಕೆ ಹೆಚ್ಚು ಎತ್ತರದಲ್ಲಿದೆ ಅಂತಂದ್ರೆ, ಡಿ ಕೈರ ವ್ಯಕ್ತಿತ್ವ ನಮಗಿಂತ ಹೆಚ್ಚು ಯಾಕೆ ಎತ್ತರದಲ್ಲಿದೆ ಅಂದ್ರೆ, ಅವರು ತರಬೇತಿ ಕಾರ್ಯಾಗಾರಗಳ ಈ ಹಂತದಲ್ಲಿ ಮಾತ್ರ ಇರಲಿಲ್ಲ. ಅವರ ಜಾತಿ, ಅದರ ಮೂಲ, ಅದರ ವ್ಯಾಖ್ಯಾನ ಮತ್ತು ಅದಕ್ಕೂ ಮತ್ತು ನಮ್ಮ ಸಮುದಾಯಕ್ಕೆ ಸಂಸ್ಕೃತಿಗಿರುವ ಸಂಬಂಧ, ಒಳ ಸಂಬಂಧ, ಇದರ ನಿರಂತರ ಒಂದು ಪರಿಶೀಲನೆಯಲ್ಲಿ ಅವರಿದ್ರು. ಆ ಮೂಲಕ ನಮ್ಮ ಜನರಿಗೆ ಕೊಡಬೇಕಾದಂತ ಮುಂದಿನ ಆಲೋಚನೆ ಏನಾಗಿರ್ಬೇಕು, ಮುಂದಿನ ಅಸ್ಮಿತೆ ಏನಾಗಿರ್ಬೇಕು, ಇದು ಅವರ ಕಾಳಜಿ ಆಗಿತ್ತು. ಅಂಬೇಡ್ಕರ್ ನಾವು ಓದ್ಕೊಂಡಿದ್ರು. ಅಂಬೇಡ್ಕರ್ನ ಓದಿಕೊಂಡು ನಮ್ಮ ಇಡೀ ರಾಷ್ಟ್ರದ ದಲಿತ ಚಳುವಳಿಗೆ ತುಳುನಾಡಿನ ಸಖ್ಯವನ್ನು ಬೆಸೆಯುವ ಕೆಲಸವನ್ನು, ತುಳುನಾಡಿನ ಒಂದು ಸಂಬಂಧವನ್ನು ಬೆಳೆಸುವ ಕೆಲಸವನ್ನು, ಆ ಮೂಲಕ ಅದನ್ನು ವಿಸ್ತರಿಸುವ ಕೆಲಸವನ್ನು ಅವರು ಮಾಡ್ತಿದ್ರು ಅಂತ. ಯಾಕಂದ್ರೆ ದಲಿತ ಚಳುವಳಿಗೆ ಒಂದೇ ರೂಪ ಇಲ್ಲ ಇಡೀ ಭಾರತಾದ್ಯಂತ. ದಲಿತ ಚಳುವಳಿಗೆ ಒಂದೇ ರೂಪ ಇದ್ದ ಹಾಗೆ ಸ್ಥಳೀಯ ರೂಪಗಳು ಇದೆ, ಸ್ಥಳೀಯ ಬೇರೆ ಬೇರೆ ರೀತಿಯ ಪ್ರಭೇದಗಳಿದೆ ಅದಕ್ಕೆ. ಈಗ ಅಂಬೇಡ್ಕರ್ ಬುದ್ಧ ನಮ್ಮ ಪಾನ್ ಇಂಡಿಯನ್ ನೆಲೆಯಲ್ಲಿ ಒಂದು ರೂಪದಲ್ಲಿದ್ದರೆ, ಆದರೆ ಸ್ಥಳೀಯವಾದ ನಮ್ಮ ಆದಿವಾಸಿ ಮತ್ತು ದ್ರಾವಿಡ ಸಂಸ್ಕೃತಿಯನ್ನು ಅದಕ್ಕೆ ಬೆಸೆಯುವ ಕೆಲಸವನ್ನ ಡಿ ಕೈನಂತವರು ಮಾಡ್ತಾರೆ ಅಂತ. ಹಾಗಾಗಿ ಅವರಿಗೆ ಕಾನದ ಕಟ್ಟದ ಅವಳಿ ವೀರರ ಕಲ್ಪನೆಗಳು, ಅದರಿಂದ ಸಿಗುವಂತ ಸಾಂಸ್ಕೃತಿಕ ದ್ರವ್ಯದ ಬಗ್ಗೆ ಆಸಕ್ತಿ ಇತ್ತು. ದ್ರವ್ಯ ಅಂದ್ರೆ ಜ್ಞಾನ ಅಂತ ನಾನು ಹೇಳ್ತೇನೆ, ಸೋರ್ಸ್. ಯಾವ ಚಳುವಳಿಗೆ ಸಾಂಸ್ಕೃತಿಕ ದ್ರವ್ಯದ ಶ್ರೀಮಂತಿಕೆ ಇಲ್ವೋ ಆ ಚಳುವಳಿ ಬೆಳೆಯುವುದಿಲ್ಲ ಯಾವಾಗಲೂ ಕೂಡ. ಅದಕ್ಕೊಂದು ವಿಪುಲವಾದ ಸಾಂಸ್ಕೃತಿಕವಾದ ಒಂದು ದ್ರವ್ಯದ ಅಗತ್ಯ ಇರುತ್ತದೆ. ಅದು ಇಲ್ಲದಿದ್ರೆ ಅದು ಬೆಳಿಲಿಕ್ಕೆ ಹೋಗೋದಿಲ್ಲ. ಮತ್ತು ನಾನು ಹೇಳುವಂಥದ್ದು ಇನ್ನೊಂದು ಡಿಸ್ಟಿಂಕ್ಷನ್ ಏನಪ್ಪಾ ಅಂದ್ರೆ, ಅವರ ಚಳುವಳಿಯ, ನಮ್ಮ ಚಳುವಳಿಗಳು ಯಾವಾಗಲೂ ಕೂಡ ಒರಟು ವೈಚಾರಿಕತೆಯಲ್ಲಿ ಹೋಗಬಾರದು. ಈ ಒರಟು ವೈಚಾರಿಕತೆ ಅಂದ್ರೆ ಏನು? ಬರೀ ನಿರಾಕರಣೆಯ ಭಾವ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ, ಬರೀ ನಿರಾಕರಣೆಯ ಒಂದು ನೆಗೆಟಿವಿಸಮ್ ಅಂತ ನಾವೇನು ಹೇಳ್ತೀವಿ, ಅದೇ ಆಗಿರಬಾರದು ದಲಿತ ಚಳುವಳಿ. ಅದು ಒಂದು ಮುಖ ಅಷ್ಟೇ. ಪಾಸಿಟಿವ್ ಆದ ಮುಖ ಏನು? ನಾವು ನಿರಾಕರಿಸುವಾಗ ಅದಕ್ಕೆ ಕೊಡಬೇಕಾದ ಇನ್ನೊಂದು ಲೋಕ ಯಾವುದು? ಇದು ಕೂಡ ಬೇಕಲ್ಲ. ಇದನ್ನ ನಾನು ಡಿ ಕೈರಲ್ಲಿ ವಿಶೇಷವಾಗಿ ಗಮನಿಸ್ತೇನೆ. ಬರೀ ನೆಗೆಟಿವ್ ಆದ್ರೆ ನಮ್ಮ ಜನ ಕೇಳ್ತಾರೆ, ನೀವು ಯಾವುದು ಬೇಡ ಅಂತ ಹೇಳ್ತೀರಾ ಅಂದ್ರೆ, ನಮ್ಮ ಜನರಿಗೆ ನಮ್ಮದು ಯಾವುದು ಬೇರೆ ಯಾವ್ದು ಯಾವ್ದು ಗೊತ್ತಿಲ್ಲ, ಅಷ್ಟು ಮಿಕ್ಸ್ ಆಗ್ಬಿಟ್ಟಿದೆ. ನಮ್ದೇನು ಅವ್ರದ್ದೇನು ಅಂತ ಗೊತ್ತಿಲ್ಲ, ಅಂಥದ್ದು ಅಷ್ಟು ಮಿಕ್ಸ್ ಆಗ್ಬಿಟ್ಟಿದೆ. ನಾವು ತಿಳ್ಕೊಳ್ಬೇಕಾದ ಬಹಳ ಮುಖ್ಯವಾದಂಥ ಸಂಗತಿ ಏನಪ್ಪ ಅಂದ್ರೆ, ನಾವು ವಾಪಸ್ಸು ನಮ್ಮ ಹಿರಿಯರ ಆಲೋಚನೆಗಳ ಕಡೆಗೆ ನಾವು ಹೋಗ್ಬೇಕು. ಅಂದ್ರೆ ಹಿರಿಯರೆಲ್ಲ ಮಾಡಿದ್ದು ವೈಭವೀಕರಿಸಿ ಎಲ್ಲವನ್ನ ತೆಕ್ಕಿಗೆ ತೆಗೆದುಕೊಳ್ಬೇಕಾದಂತ ನೀವು ಭಾವಿಸಬೇಕು. ಅಲ್ಲಿ ಇರುವಂತ ಮೌಢ್ಯಗಳನ್ನ, ಸಂಕುಚಿತ ಮನೋಧರ್ಮವನ್ನು ಬಿಟ್ಟು ನಮ್ಮ ಜನಪದೀಯ, ನಮ್ಮ ಹಿರಿಯರು ಮಾಡಿದಂತ ಪದ್ಧತಿ ಕಡೆಗೆ ಹೋದಾಗ ನಾವು ಬಹುಶಃ ಈ ಏನು ಶೋಷಣೆ ಅಂತ ಹೇಳಿ ಅದರಿಂದ ಮುಕ್ತಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಡಿ ಕೈನರಿಗೆ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ, ನಮ್ಮ ಮನೆ ಒಕ್ಕಲನ್ನ ನಮ್ಮದೇ ರೀತಿಯಲ್ಲಿ ಮಾಡಬೇಕು, ನಮ್ಮ ಮದುವೆಯನ್ನು ನಾವು ನಮ್ಮ ಪದ್ಧತಿಯಲ್ಲೇ ಮಾಡಬೇಕು ಅಂತಿತ್ತು. ನಮ್ಗೆ ಇವತ್ತು ಬಹಳ ದೊಡ್ಡ ಒಂದು ಸಂಗತಿ ಏನಪ್ಪ ಅಂದ್ರೆ, ನಾವು ವೈದಿಕ ಕ್ರಮದಲ್ಲಿ ಮದುವೆ ಆಗ್ಬೇಕು ಅಂತ. ನಮ್ಗೆ ಆ ಮನೆ ಒಕ್ಕಲು ಹಾಗೆ ಮಾಡ್ಬೇಕಂದ್ರೆ ನಿಜವಾಗ್ಲೂ ಏನೂ ಇಲ್ಲ, ಅದರಲ್ಲಿ ನಿಜವಾಗ್ಲೂ ಏನೂ ಇಲ್ಲ. ನಮ್ಮ ಹಿರಿಯರು ಮಾಡಿದ ಪರಂಪರೆ ಅಷ್ಟು ಸಮೃದ್ಧವಾದದ್ದು ಮತ್ತು ಅಷ್ಟು ಮೀನಿಂಗ್ಫುಲ್ ಆದದ್ದು, ಅದನ್ನು ನಾವು ಸ್ವೀಕರಿಸಬೇಕು. ಈಗ ನನ್ನ ಮನೆ ಒಕ್ಕಲಿಗೆ ನಮ್ಮ
ನಮ್ಮ ಇವರು ಲಕ್ಷ್ಮಣ್ ಅವರು ಬಂದಿದ್ದಾರೆ, ಅಚ್ಯುತ್ ಅವರು ಬಂದಿದ್ದಾರೆ, ಮತ್ತು DK ಅವರು ಬಂದಿದ್ದಾರೆ. ಕಳೆದ 2 ವರ್ಷದ ಹಿಂದೆ ಆಗಿರೋದು. ನಾನು ನಮ್ಮ ಹಿರಿಯರ ಪರಂಪರೆ ಪ್ರಕಾರ ಮಾಡಿಕೊಂಡು ಹೋದೆ. ಪೌರೋಹಿತ್ಯಕ್ಕೆ ಅವಕಾಶ ಇರಲಿಲ್ಲ. ನಾನು ನಂಬಿದ ಸತ್ಯಗಳು, ನಾನು ನಂಬಿದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತ ಪರಂಪರೆಯ ಪ್ರಕಾರ ನಾವು ಮಾಡಿಕೊಂಡು ಹೋದ್ರೆ ಅದಕ್ಕೆ ದೈವದ ಅಭಯವೂ ಸಿಗ್ತದೆ ನಮಗೆ, ನಾವು ನಂಬಿದ ಸತ್ಯಗಳ ಅಭಯವೂ ಸಿಗ್ತದೆ. ಅದ್ರಲ್ಲಿ ಏನು ಹೆದರಿಕೆ ಇಲ್ಲ. ಯಾಕೆ ಅಂತಂದ್ರೆ ಯಾವುದೇ ಒಂದು ಸಮುದಾಯ ನಿರಂತರ ಕಾಲ ಬದುಕಿದಾಗ ಅದಕ್ಕೆ ಬೇಕಾಗುವ ಕಟ್ಟುಪಾಡುಗಳನ್ನ, ಸಂಪ್ರದಾಯಗಳನ್ನ ಒಂದು ಸಮುದಾಯ ಮಾಡ್ಕೊಂಡು ಬಂದಿರುತ್ತೆ. ಒಂದು ಸಮುದಾಯಕ್ಕೆ 1000 ವರ್ಷಗಳ ಒಂದು ಸಮುದಾಯ ಇದ್ದರೆ, ಬೇಡ 100 ವರ್ಷಗಳ ಇತಿಹಾಸ ಇರುವ ಒಂದು ಸಮುದಾಯ ಇದ್ದರೆ ಅದಕ್ಕೆ ಅದರದಾದ ಎಲ್ಲ ಕಟ್ಟುಪಾಡುಗಳನ್ನ ಹಿರಿಯರು ಮಾಡಿಕೊಟ್ಟಿರ್ತಾರೆ. ಇಲ್ಲದ್ರೆ ಒಂದು ಸಮುದಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮನುಷ್ಯನ ಹುಟ್ಟಿನಿಂದ ಹಿಡಿದು ಸಾಯುವವರೆಗಿನವರೆಗಿನ ಕಾಲಘಟ್ಟದ ಎಲ್ಲ ಕಟ್ಟುಪಾಡುಗಳನ್ನ ಒಂದು ಸಮುದಾಯ ಸೃಷ್ಟಿ ಮಾಡಿಕೊಟ್ಟಿರುತ್ತೆ. ನಾವು ಅದನ್ನು ಬಿಟ್ಟು ಯಾರೋ ಮಾಡಿದ್ದನ್ನು, ನಮ್ಮ ಶೋಷಕ ಶಕ್ತಿಗಳು ಮಾಡಿದ್ದನ್ನು ಸ್ವೀಕಾರ ಮಾಡಿ ಇದು ನಮ್ಮದು ಅಂತ ಹೇಳಿಕೊಳ್ತಾ ಇದ್ದೇವೆ. ಆದ್ದರಿಂದ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, DK ಹೇಳಿದ್ದನ್ನೇ ನಾನು ಹೇಳುವಂಥದ್ದು. ನಮ್ಮ ಆಚಾರ ವಿಚಾರಗಳು, ನಮ್ಮ ಕಟ್ಟುಪಾಡುಗಳು, ನಮ್ಮ ಸಂಪ್ರದಾಯಗಳನ್ನ ನಾವು ಪಾಲನೆ ಮಾಡಬೇಕು, ನಾವು ಅನುಸರಿಸಬೇಕು. ಅಲ್ಲಿ ಶುದ್ಧ ಅಶುದ್ಧತೆ ಬರುವುದಿಲ್ಲ, ಅಲ್ಲಿ ಮೇಲು ಕೀಳು ಅಂತ ಬರೋದಿಲ್ಲ. ಯಾಕೆಂದ್ರೆ ನಮ್ಮ ಪರಂಪರೆಯಲ್ಲಿ ಆದ ಪ್ರಜ್ಞೆಗಳಿಲ್ಲ. ನಿಮ್ಗೆ ಯಾವಾಗ ಪ್ರಜ್ಞೆಗಳು ಬರ್ತವೆ ಅಂತಂದ್ರೆ ಅದು ಯಾವುದನ್ನ ಶುದ್ಧ ಅಶುದ್ಧ ಅಂತ ಆಚರಣೆ ಮಾಡುವ ಪದ್ಧತಿಯ ಮೂಲಕ ನೀವು ಮುಂದುವರಿದ್ರೆ ಮಾತ್ರ ಆ ಪ್ರಶ್ನೆ ಬರ್ತದೆ. ಈಗ ಬುದ್ಧಿಸಂ ತಗೊಂಡ್ರೆ ನಿಮ್ಗೆ ಆ ಪ್ರಶ್ನೆ ಬರೋಲ್ಲ, ಯಾಕೆಂದ್ರೆ ಅದರಲ್ಲಿ ಪಾಲನೆ ಇಲ್ಲ ಅದು. ಆದ್ದರಿಂದ DK ಏನು ಹೇಳ್ತಿದ್ರು ಅಂತಾರೆ, ನಮ್ಮ ಪರಂಪರೆಗಳು ಸಮಾನತೆಯನ್ನ ದೃಷ್ಟಿಕೋನವಿಟ್ಟುಕೊಂಡ ಪರಂಪರೆಯ ಮೂಲಕ ನಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಅವರನ್ನ ಒಬ್ಬ ಸಾಂಸ್ಕೃತಿಕ ಹುಡುಕಾಟದ ವ್ಯಕ್ತಿ ಅಂತಲೇ ಗುರುತಿಸ್ತೇನೆ. ಆದ್ದರಿಂದ ಅವರ ಚಳುವಳಿ ಅಥವಾ ಅವರ ಬದುಕು ಹೇಗಾಗಿತ್ತು ಅಂತಂದ್ರೆ, ಅವರ DSSನ ಹೋರಾಟದಿಂದ ಅದು ಬೆಳೀತಾ ಅಸ್ಮಿತೆಯ ಹುಡುಕಾಟದ ಕಡೆಗೆ ಅದು ಬಂದಿತ್ತು ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು. ಇನ್ನೊಂದು ನಾನು ಅವರ ವಿಶೇಷವಾದ ವಿಚಾರ ಹೇಳಬೇಕಂದ್ರೆ, ಅವರಿಗಿದ್ದಂಥ ಬಹಳ ಸ್ಪಷ್ಟವಾದ ಕ್ಲಾರಿಟಿ, ನಾವು ಏನು ಅಂತ ಬಹಳ ವಿಶೇಷವಾದ ಕ್ಲಾರಿಟಿ ಇತ್ತು ಅವರಿಗೆ. ನಮ್ಮಲ್ಲಿ ಬಹುತೇಕರಿಗೆ ತಳ ಸಮುದಾಯಗಳ, ಮಧ್ಯಮ ಸಮುದಾಯಗಳ ಬಿಡುಗಡೆಯ ಬಗ್ಗೆ ತುಂಬಾ ಸ್ಪಷ್ಟತೆ ಇರಲ್ಲ, ತುಂಬಾ ಗೊಂದಲದಲ್ಲಿರ್ತಾರೆ. ಗೊಂದಲಕ್ಕೆ ಬಹಳ ಮುಖ್ಯ ಕಾರಣವೇ ನಾವು ಎರಡೆರಡು ಸಂಸ್ಕೃತಿಗಳನ್ನು ಅನುಸರಿಸುವುದು. ಒಂದು ಸಂಸ್ಕೃತಿಯನ್ನು ಅನುಸರಿಸಿದ್ರೆ ಅಲ್ಲಿ ಆದಷ್ಟು ಗೊಂದಲ ಕಡಿಮೆ ಆಗುತ್ತೆ. ನಮ್ಮ ಹೋರಾಟ ಬದುಕು ಅದೇ ಆಗಿರ್ಬೇಕು ತಾನೆ. ಈಗ ನಾವೆಲ್ಲ ಏನು, ನಾವು ಸ್ವತಂತ್ರರಾಗಬೇಕು, ಸ್ವಾವಲಂಬಿಗಳಾಗಬೇಕು, ಸ್ವಾತಂತ್ರ್ಯ ಬರಬೇಕು ಅಂತ ನಾವು ಬಯಸುದು. ಸ್ವಾತಂತ್ರ್ಯ ಬರುವುದು ಹೇಗೆ? ನೀವು ಸ್ವಾವಲಂಬಿಗಳಾದ್ರೆ, ನಿಮ್ಮ ಅಸ್ಮಿತೆಯನ್ನು ನೀವೇ ಕಟ್ಟಿಕೊಂಡ್ರೆ ನಿಮ್ಗೆ ಸ್ವಾತಂತ್ರ್ಯ ಬರ್ತದೆ. ಅಂಬೇಡ್ಕರ್ ಹೇಳಿದ ಅದೇ ಅಲ್ವಾ? ಸ್ವಾತಂತ್ರ್ಯ ಅಂದ್ರೆ ಬೇರೆ ಏನೂ ಅಲ್ಲ, ರಾಜಕೀಯ ಸ್ವಾತಂತ್ರ್ಯ ಅಲ್ಲ, ಸಾಮಾಜಿಕ ಸ್ವಾತಂತ್ರ್ಯ, ಬೌದ್ಧಿಕ ಸ್ವಾತಂತ್ರ್ಯ. ಸೊ ಬೌದ್ಧಿಕ ಸ್ವಾತಂತ್ರ್ಯ ಅಂದ್ರೆ ಏನು? ನಿಮ್ಮ ಚಿಂತನೆ ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು. ಇಲ್ಲಾಂದ್ರೆ ನಿಮ್ಗೆ ಸ್ವಾತಂತ್ರ್ಯ ಹೇಗೆ ಬರುತ್ತೆ? ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದರೂ ಕೂಡ ನಮ್ಗೆ ಬೌದ್ಧಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ ಬರಬೇಕು ತಾನೆ. ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಬೌದ್ಧಿಕ ಸ್ವಾತಂತ್ರ್ಯ ಬರದಿದ್ರೆ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ. ಎಲ್ಲಿದೆ ಅರ್ಥ? ಸ್ವಾತಂತ್ರ್ಯ ಅನ್ನೋದು ಬರೀ ಒಂದು ಕಡತದ ವಿಚಾರ ಆಗಿರುತ್ತೆ, ಒಂದು ಫೈಲ್ನ ವಿಚಾರ ಆಗಿರುತ್ತೆ. ಸ್ವಾತಂತ್ರ್ಯ ಬಂದು ಸೈನ್ ಮಾಡಿ ಈ ದೇಶ ಸ್ವಾತಂತ್ರ್ಯ ಆಯ್ತು ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಅದಲ್ಲ ಅರ್ಥ. ಸ್ವಾತಂತ್ರ್ಯ ಅನ್ನುವುದು ಒಂದು ಮಾನಸಿಕವಾಗಿ ಬರಬೇಕಾದ ಸ್ಥಿತಿ. ಅದನ್ನ ಅಂಬೇಡ್ಕರ್ ಹೇಳ್ತಾರಲ್ಲ, ನಮ್ಮ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಜಾತಿ ಅನ್ನೋದು ಮತ್ತು ಸ್ವಾತಂತ್ರ್ಯ ಅನ್ನೋದು ಸ್ಟೇಟ್ ಆಫ್ ಮೈಂಡ್, ನಮ್ಮ ಮನಸ್ಸಿನ ಸ್ಥಿತಿ. ಸ್ಟೇಟ್ ಅಂದ್ರೆ ಸ್ಥಿತಿ, ನಮ್ಮ ಮನಸ್ಸಿನ ಆಲೋಚನೆ. ಅದು ನಾವು ಮನಸ್ಸನ್ನು ತೆಗೆದುಕೊಳ್ಳುವಂತ ಸ್ಟ್ಯಾಂಡ್, ಅದು ಸ್ವಾತಂತ್ರ್ಯ. ಇಲ್ಲದ್ರೆ ನಾವು ಮತ್ತೂ ಕೂಡ ವಿದೇಶಿಯರಿಂದ ಸ್ವಾತಂತ್ರ್ಯವನ್ನು ಪಡಿತೀವಿ, ದೇಶೀಯರ ಸ್ವಾತಂತ್ರ್ಯ ನಮಗೆ ಸಿಕ್ಕೋದಿಲ್ಲ, ಸಾಮಾಜಿಕ ಸ್ವಾತಂತ್ರ್ಯ ಸಿಗೋದಿಲ್ಲ. ಆದ್ದರಿಂದಲೇ DK ರವರಲ್ಲಿ ವಿಶೇಷವಾಗಿ ಒಂದು ಬೌದ್ಧಿಕ ಸ್ವಾತಂತ್ರ್ಯವನ್ನು ಪಡೆಯುವಂತ ಒಂದು ಪರಿಶೀಲನೆ ಇತ್ತು. ಆದ್ದರಿಂದಲೇ ನಾನು ಅವರನ್ನು ಹೀಗೆ ಗುರುತಿಸ್ತೇನೆ, ಭಾರತದ ದಲಿತ ಮತ್ತು ಶೂದ್ರ ಹೋರಾಟದ ಒಂದು ತುಳುನಾಡಿನ ರೂಪ ಅವರು ಅಂತ ನಾನು ಗುರುತಿಸ್ತೇನೆ. ಯಾಕೆ ಇದನ್ನು ನಾನು ಹಾಗೆ ಗುರುತಿಸ್ತೇನೆ ಅಂತಂದ್ರೆ, ಇದನ್ನ ಬೇರೆಯವರು ಕೂಡ ಹೇಳಿದ್ದಾರೆ, ನಾನೇ ಹೇಳಿದಲ್ಲ, ನಮ್ಮ ಬೇರೆ ಬೇರೆ ಎಲ್ಲವರು ಭಾಷಣಗಳಲ್ಲಿ ಹೇಳಿದ್ದಾರೆ. ಅವರು ತುಳುನಾಡಿನ ಒಂದು ವರ್ಷನ್ ಅಂತ ನಾನು ಯಾಕೆ ಹೇಳ್ತೇನೆ ಅಂದ್ರೆ,
ಭಾರತದ ಮತ್ತು ರಾಜ್ಯದ ದಲಿತ ಚಳುವಳಿಯ ಒಂದು ತುಳುನಾಡಿನ ವರ್ಷನ್ ಅಂತ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ಅವರು ಭಾರತದ ಮತ್ತು ಕರ್ನಾಟಕದ ದಲಿತ ಚಳುವಳಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ರು ಮತ್ತು ಓದ್ಕೊಂಡಿದ್ರು. ಆದರೆ ಅದಕ್ಕೆ ತುಳುನಾಡಿನ ಒಂದು ಸ್ವರೂಪವನ್ನು ಕೊಡುವ, ವಿನ್ಯಾಸವನ್ನು ಕೊಡುವ ಅನ್ನೋ ಅವ್ರ ಕೆಲಸವನ್ನ ಮಾಡ್ತಾ ಇದ್ರು. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈಸ್ ಎ ತುಳುನಾಡು ವರ್ಷನ್ ಆಫ್ ದಲಿತ್ ಮೂವ್ಮೆಂಟ್. ಅವರು ತುಳುನಾಡಿನ ಒಂದು ದಲಿತ ಒಂದು ಬೌದ್ಧಿಕ ವಿನ್ಯಾಸವನ್ನು ಕೊಟ್ಟಂತ ವ್ಯಕ್ತಿ. ಇದನ್ನು ನಾವು ಪರಿಶೀಲನೆ ಗಮನಿಸಬೇಕಾದ ಅಂಶ. ಆ ದೃಷ್ಟಿಯಲ್ಲಿ ಅವರು ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು, ನೋವನ್ನು ಅನುಭವಿಸಿದ್ರು, ಹಲವಾರು ಜನರ ವೈರುತ್ಯವನ್ನು ಕಟ್ಕೊಂಡ್ರು. ಆದರೆ ನಾನು ಅದರ ಹಿಂದಿನ ಮಾತಲ್ಲಿ ಕೂಡ ಹೇಳಿದ್ದೇನೆ, ಒಬ್ಬ ನಿಜವಾದ ಪ್ರಕಾರವಾದ ಚಿಂತಕ ಯಾವಾಗ ನಿಜವಾದ ಚಿಂತಕ ಆಗ್ತಾನಂದ್ರೆ, ಯಾವ ವಿರೋಧಗಳು ಬಂದರೂ ಕೂಡ ತನ್ನ ನಿಲುವನ್ನು ಬಿಟ್ಟು ಕೊಡದಿರುವವನೇ ನಿಜವಾದಂತ ಒಬ್ಬ ನಾಯಕನ. ಬಿಟ್ಟು ಕೊಡಬಾರ್ದು. ಯಾರೋ ವಿರೋಧ ಮಾಡಿದ್ರು, ಮನೆಯವರು ವಿರೋಧ ಮಾಡಿದ್ರು, ಹೆಂಡತಿ ವಿರೋಧ ಮಾಡಿದ್ಲು, ಮಗ ವಿರೋಧ ಮಾಡಿದಂತ ನಾನು ಬಿಟ್ಟು ಕೊಡುವುದಲ್ಲ. ಇದು ನನ್ನ ನಿಲುವು, ಇದರಲ್ಲಿ ಸತ್ಯಾಂಶ ಇದೆ ಅಂತ ನನಗೆ ನಂಬಿಕೆ ಇದೆ, ನಾನು ಇದನ್ನು ಬದುಕ್ತೇನೆ, ನೀವು ಒಪ್ತಿರೋ ಬಿಡ್ತೀರೋ ಅದು ನಿಮ್ ಬಿಟ್ಟದ್ದು ಅನ್ನುವ ಒಂದು ಖಂಡಾಖಂಡಿತವಾದ ನಿಷ್ಠವಾದ ಮಾತನ್ನ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೋ ಅವ ನಾಯಕ ಆಗ್ತಾನೆ. ಅವನ್ನ ನಾವು ಅನುಸರಿಸಬಹುದು. ಅಂತ ಒಂದು ಗುಣ ಲಕ್ಷಣ ಅವರಲ್ಲಿತ್ತು. ನಾನು ಎಷ್ಟೋ ಸಂದರ್ಭದಲ್ಲಿ ಅವರು ಮಾತಾಡುವಾಗ ಅವರ ಮಾತುಗಳನ್ನು ಕೇಳ್ತಾ ಹೋದಾಗ ಅಂತ ಸ್ಪಷ್ಟತೆ ಮತ್ತು ನಿಖರವಾದ ನಿಷ್ಠವಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಒಂದು ಭೌತಿಕ ಶಕ್ತಿ ಮತ್ತು ಸಾಮರ್ಥ್ಯ ಮಾನ್ಯ DKR ಇತ್ತು ಅನ್ನುವಂಥದ್ದನ್ನು ನಾನು ವಿಶೇಷವಾಗಿ ಗುರುತಿಸಿಕೊಂಡಿದ್ದೆ. ಹಾಗಾಗಿ ನನಗೆ ಅವರು ತುಳುನಾಡಿನ ಬಹಳ ಚತುರ ಸಂಘಟಕ ಅಂತ ಮಾತ್ರ ಅನಿಸೋದಿಲ್ಲ. ಚತುರ ಸಂಘಟಕರಲ್ಲಿ ಡೌಟ್ ಇಲ್ಲ. ಸಂಘಟನೆಗೆ ಇರಬೇಕಾದ ಎಲ್ಲ ಕ್ವಾಲಿಟೀಸ್ ಅವ್ರ ಹತ್ರ ಇತ್ತು. ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಯಾರ ಹತ್ರ ಯಾವುದನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ, ಯಾರಿಂದ ಯಾವ್ದು ಲಭ್ಯ ಇರ್ತದೆ, ಇವೆಲ್ಲ ಒಂದು ತಿಳುವಳಿಕೆ ಅವರಿಗೆ. ಸಂಘಟಕನಿಗೆ ಇರಬೇಕಾದ ಸಂಘಟನೆ ಅನ್ನೋ ಸಣ್ಣ ಕೆಲಸ ಅಲ್ಲ, ಅದು ತುಂಬಾ ತ್ರಾಸದಾಯಕವಾದ ಕೆಲಸ. ಅದರಲ್ಲಿ ಅಪಾರವಾದ ದುಡಿಮೆ ಬೇಕಾಗ್ತದೆ. ಹಾಗಾಗಿ DKನವರಲ್ಲಿ ಒಂದು ಚತುರ ಸಂಘಟನಾತ್ಮಕವಾದಂತ ಎಲ್ಲ ಶಕ್ತಿ ಇತ್ತು. ಆ ಚತುರ ಸಂಘಟನಾತ್ಮಕ ಶಕ್ತಿ ಬರೀ ದಕ್ಷಿಣ ಕನ್ನಡಕ್ಕೆ ಮಾತ್ರ, ಇಡೀ ಕರ್ನಾಟಕ ಮತ್ತು ಇತರ ರಾಜ್ಯಗಳ ಒಂದು ಲಿಂಕ್ ಅನ್ನು ಕೂಡ ಪಡ್ಕೊಂಡಿತ್ತು. ಬಹುಶಃ ಅವರು ನಿವೃತ್ತರಾದ ನಂತರದ ಹೆಚ್ಚು ಬೆಳೆಸಲಿಕ್ಕೆ ಅವಕಾಶಗಳು ಕೂಡ ಇತ್ತು. ಆದ್ರೆ ನಿವೃತ್ತರಾದ ಕೂಡಲೇ ಅವರು ನೇರವಾಗಿ ನಮ್ಮ ಸಮಾಜಕ್ಕೆ ಇಳಿಯುವ ಸಂದರ್ಭದಲ್ಲೇ ಅವರು ಕಣ್ಮರೆಯಾದದ್ದು ನಮಗೆ ದೊಡ್ಡ ನಷ್ಟವೇ ಹೌದು. ಅದನ್ನ ಆ ಒಂದು ಪ್ಲೇಸ್ ಅನ್ನು ತುಂಬಲಿಕ್ಕೆ ಸದ್ಯಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ DKR ಅದು ಎಷ್ಟು ಲೀಡರ್ಸ್ ಇರಲಿ ಅವರೇ. ಯಾಕೆಂದ್ರೆ ಒಬ್ಬ ಮನುಷ್ಯನಿಗೆ ಸಮಾಜದ ಶೋಷಣೆ ಮತ್ತು ದೌರ್ಜನ್ಯ ವಿರೋಧಿಸುವಂತ ಒಬ್ಬ ನಾಯಕನಿಗೆ ಇರಬೇಕಾದ ಅಪಾರವಾದ ಸ್ಟ್ರೆಂತ್ ಇದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಇದು ನಾನು ಅನುಭವದಿಂದ ಹೇಳ್ತೇನೆ. ಬಹಳ ಸ್ಟ್ರೆಂತ್ ಬೇಕಾಗುತ್ತೆ. ಈಗ ನೀವು ಯಾರ್ದೋ ಒಂದು ಮಧ್ಯಮ ವರ್ಗದ ಬಗ್ಗೆ, ಮೇಲ್ವರ್ಗದ ಬಗ್ಗೆ ಹೋರಾಟ ಮಾಡೋದು ಅಷ್ಟು ಕಷ್ಟ ಅಲ್ಲ ನಿಮ್ಗೆ. ಅಲ್ಲಿ ಅನಾಯಾಸವಾಗಿ ಸಪೋರ್ಟ್ ಸಿಗ್ತದೆ. ಆದ್ರೆ ಒಂದು ಸಿಸ್ಟಮ್ ಅನ್ನ ಬದಲಾಯಿಸಲಿಕ್ಕೆ ಬೇಕಾಗುವ ವ್ಯಕ್ತಿ ಮಾತಾಡ್ಬೇಕಾದ್ರೆ ಅವನಿಗೆ ಸ್ಟ್ರೆಂತ್ ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ ಅವನಿಗೆ ಎಲ್ಲ ಕಡೆಗಳಿಂದ ವಿರೋಧ ಬರ್ತದೆ. ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡುವುದಾದ್ರೆ ಗಾಂಧಿ ಮತ್ತು ಅಂಬೇಡ್ಕರ್ ಹೋರಾಟದ ಉದಾಹರಣೆ ಕೊಡ್ತೇನೆ ನಾನು. ಗಾಂಧಿಗೆ ಸಿಕ್ಕಿದಂತ ಅಪಾರವಾದ ಸಪೋರ್ಟ್ ಅಂಬೇಡ್ಕರ್ಗೆ ಸಿಗ್ತಾ ಇರಲಿಲ್ಲ. ಯಾಕೆ ಸಿಗ್ತಿರ್ಲಿಲ್ಲ ಅಂದ್ರೆ ಅವರ ಹೋರಾಟದ ಅಂಶಗಳು ಬೇರೆ ಇದ್ದು, ಅವರ ಹೋರಾಟದ ಅಜೆಂಡಗಳು ಬೇರೆ ಇದ್ದು. ಆ ಅಜೆಂಡಗಳಿಗೆ ಸಮಾಜ ಒಪ್ಪಿಗೆ ಸೂಚಿಸ್ತಾನೆ ಇರಲಿಲ್ಲ. ಮತ್ತು ಯಾರ ಕುರಿತು ಎಜೆಂಡಾ ಮಾಡ್ತಾರೆ ಅವರ ಒಪ್ಪಿಗೆನೂ ಸಿಗ್ತಿರ್ಲಿಲ್ಲ. ಇದು ಅವರ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ದಲಿತ ಚಳುವಳಿ ಮತ್ತು ಶೂದ್ರ ಚಳುವಳಿ ಮತ್ತು ಮಹಿಳಾ ಚಳುವಳಿಯ ಹೋರಾಟಗಾರರ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಅವರು ಹಿಡಿದುಕೊಂಡಂತ ಹೋರಾಟದ ಕತ್ತಿ ಎರಡು ಕಡೆ ಹರಿತಾ ಇರ್ತಿತ್ತು. ಅದು ಈ ಕಡೆನೂ ಆ ಕಡೆ, ಯಾವ ಕಡೆ ಹೊಯ್ದರೂ ಕೂಡ ಏಟೆ ತಗೊಳ್ಬೇಕಾದ ಒಂದು ಸನ್ನಿವೇಶ ಇರುವಂಥದ್ದು ನಮ್ಮ ಈ ತರದ ನಾಯಕರಿಗೆ ಅಂತ. ಸೊ ಆ ದೃಷ್ಟಿಯಲ್ಲಿ ನನಗೆ DKಯವರು ಇಂಥ ಹಲವಾರು ಇಕ್ಕಟ್ಟುಗಳನ್ನ ತನ್ನ ಸ್ವಂತ ಕೌಟುಂಬಿಕ ಜೀವನದಲ್ಲೂ ಮತ್ತು ಸಾಮಾಜಿಕ ಜೀವನದಲ್ಲೂ ಸಾರ್ವಜನಿಕ ಜೀವನದಲ್ಲೂ ಅವರು ಎದುರಿಸಿದ್ರು ಅಂತ ನನಗೆ ಅನಿಸ್ತಾ ಇತ್ತು. ಅವರ ಬದುಕಿನ ಕೊನೆಯ ಹೊತ್ತಿನಲ್ಲಿ, ಅದು ನನ್ನ ಕೊನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನ ಒಂದು ಅಕಾಲಿಕ ಅವರ ನಿಧನ, ಅದನ್ನ ಆ ಸಂದರ್ಭದಲ್ಲಿ ಅವರು ಜಾತಿ ಸಂಘಟನೆ ಕಡೆ ಕೂಡ ಹೆಚ್ಚು ಮನಸ್ಸು ಮಾಡಿದ್ರು. ಜಾತಿ ಸಂಘಟನೆ ಬಗ್ಗೆ ತಿಳುವಳಿಕೆ ಕೊಡುವಂತ ಕೆಲಸ ಮಾಡಿದ್ರು. ಅವರ ವಿಚಾರಗಳಲ್ಲಿ ಪರ ವಿರೋಧ ಎರಡು ಇತ್ತು. ಆದರೆ ಪರ ವಿರೋಧ ಇರುವಂಥದ್ದೇ.
ಆದರೆ ಅವರು ಹೇಳುತ್ತಿದ್ದ ಮಾತಲ್ಲಿ ಆಳವಾದ ಒಂದು ಸಾಂಸ್ಕೃತಿಕ ಕಮಿಟ್ಮೆಂಟ್ ಇತ್ತು ಅನ್ನೋದನ್ನ ಎಲ್ಲರೂ ಗಮನಿಸಬೇಕು ಮತ್ತು ಗೌರವಿಸಬೇಕು ಅವರ ವಿಚಾರಧಾರೆ. ನೀವು ವಿರೋಧಿಸುವುದು ತಪ್ಪಲ್ಲ ನಾನು ಹೇಳೋದು, ಆದರೆ ಗೌರವಿಸಿ ವಿರೋಧಿಸಬೇಕು. ಯಾಕಂದ್ರೆ ಪ್ರಜಾತಂತ್ರದಲ್ಲಿ ಬಹಳ ಮುಖ್ಯ ಒಂದು ಗುಣವೇ ಅಭಿಪ್ರಾಯಗಳನ್ನು ಗೌರವಿಸುವುದು. ಅಭಿಪ್ರಾಯಗಳನ್ನು ಗೌರವಿಸದಿದ್ರೆ ವಿರೋಧಿಸಬಹುದು, ಆದ್ರೆ ಗೌರವಿಸದಿದ್ರೆ ಪ್ರಜಾತಂತ್ರದಲ್ಲಿ ಸಂವಾದ ಸಾಧ್ಯ ಇಲ್ಲ, ಡಿಸ್ಕಷನ್ ಸಾಧ್ಯ ಇಲ್ಲ. ಮತ್ತು ಪ್ರಜಾತಂತ್ರ ಬೆಳೆಯುವುದು ಹೇಗೆ ಅಂತಂದ್ರೆ ಬರೀ ಚುನಾವಣೆಯಿಂದ ಪ್ರಜಾತಂತ್ರ ಬೆಳೆಯುವುದಿಲ್ಲ. ಚುನಾವಣೆ ಪ್ರಜಾತಂತ್ರದ ಒಂದು ಟೆಕ್ನಿಕಲ್ ಪಾರ್ಟ್ ಅತ್ತೆ, ಒಂದು ಟೆಕ್ನಿಕಲ್ ಪಾರ್ಟ್. ಆದ್ರೆ ಪ್ರಜಾತಂತ್ರ ಬೆಳೆಯುವುದು ಯಾವಾಗಲೂ ಕೂಡ ಇಂಥ ನಾಯಕರ ಕುರಿತು ಮಾತಾಡಿದಾಗಲೇ ಪ್ರಜಾತಂತ್ರ ಬೆಳೆಯುತ್ತೆ. ಅಂಬೇಡ್ಕರ್ ಬಗ್ಗೆ ಮಾತಾಡಿದಾಗ ಪ್ರಜಾತಂತ್ರ ಬೆಳೆಯುತ್ತೆ. ಯಾವ ತರ ಬೆಳೆಯುತ್ತೆ? ಸೋಷಿಯಲ್ ಸಮುದಾಯದ ಪ್ರಜಾತಂತ್ರ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಫುಲೆ ಬಗ್ಗೆ ಮಾತಾಡಿದಾಗ ಸೋಷಿಯಲ್ ಸಮುದಾಯದ ಪ್ರಜಾತಂತ್ರ ಬೆಳೆಯುತ್ತೆ, ಯಾಕೆಂದ್ರೆ ಅಲ್ಲಿ ಅದರ ಎಜೆಂಡಾಗಳಿದ್ದಾವೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಪ್ರಜಾತಂತ್ರ ಅನ್ನುವುದು ಒಂದು ಬೌದ್ಧಿಕ ಚರ್ಚೆ ಮತ್ತು ವಿಕಸನದ ಮೂಲಕ ಆಗಬೇಕಾದ ಒಂದು ಫಿಕ್ಸೆಡ್ ಆದ್ದಲ್ಲ, ಅದು ಆಗಬೇಕಾದಂತ ಒಂದು ಆಲೋಚನಾ ಕ್ರಮ ಅದು. ಹಾಗಾಗಿ ದಕ್ಷಿಣ ಕನ್ನಡದ ದಲಿತ ಚಳುವಳಿಗೆ ಡಿಕೆಯರ ಸ್ಮರಣೆಯ ಮೂಲಕ ಸಿಗುವ ಲಾಭವಾದರೂ ಏನು ಅಂತಂದ್ರೆ, ದಕ್ಷಿಣ ಕನ್ನಡದ ತಳಮಟ್ಟದ ಪ್ರಜಾತಂತ್ರವನ್ನ ಬೆಳೆಸಲಿಕ್ಕೆ ಅವರಲ್ಲಿ ಹಲವಾರು ಸೋರ್ಸಸ್ ಇದೆ ಅನ್ನುವಂಥದ್ದು, ಹಲವಾರು ಪಠ್ಯಗಳಿದ್ದಾವೆ ಅಂತ. ಅದು ಬರೀ ಮೌಖಿಕ ಪಠ್ಯ ಇರ್ಬೋದು, ಅವ್ರು ಬರೆದಂತ ಲಿಖಿತ ಪಠ್ಯ ಇರ್ಬೋದು, ಓರಲ್ ಅಂದ್ರೆ ಅವ್ರು ಮಾತಾಡಿದ ಓರಲ್ ಟೆಕ್ಸ್ಟ್ ಇರ್ಬೋದು, ಅಥವಾ ಬರೆದಂತ ರಿಟರ್ನ್ ಟೆಕ್ಸ್ಟ್ ಇರ್ಬೋದು. ಬಟ್ ಬಹಳಷ್ಟು ದ್ರವ್ಯ ಇದೆ. ಮತ್ತು ಅವರೊಂದು ಬದುಕೆ ನಮ್ಗೊಂದು ಪಠ್ಯ ಅಂತ, ಬದುಕೆ ಒಂದು ಪಠ್ಯ. ಯಾಕೆಂದ್ರೆ ಯಾವಾಗಲೂ ಕೂಡ ಒಬ್ಬ ಶ್ರೇಷ್ಠ ಮೌಲ್ಯಯುತವಾದ ನಾಯಕನ ಬಹಳ ದೊಡ್ಡ ಗೌರವಿಸುವ ಪಠ್ಯ ಅಂದ್ರೆ ಅದು ಬದುಕೆ, ಬರೆದದಕ್ಕಿಂತಲೂ ಹೆಚ್ಚಾಗಿ. ಯಾಕೆಂದ್ರೆ ಬರೆಯುವುದು ಸುಲಭ, ಬದುಕುದು ಬಹಳ ಕಷ್ಟ. ಬರೆಯುವುದು ಯಾವಾಗಲೂ ಸುಲಭ, ಅಥವಾ ನನ್ನ ಹಾಗೆ ವೇದಿಕೆಯಿಂದ ಮಾತಾಡೋದು ಸುಲಭ, ಬದುಕುದು ಬಹಳ ಕಷ್ಟ. ಬದುಕು ಅನ್ನೋದು ಪ್ರತಿಕ್ಷಣವು ನಮ್ಮನ್ನು ಪರೀಕ್ಷೆಗೆ ಒಡ್ಡುವಂತ ಒಂದು ಅಗ್ನಿಕುಂಡ ಅದು ಬದುಕು ಅನ್ನುವಂಥದ್ದು. ಅದರಲ್ಲಿ ಯಾರು ತನ್ನ ಹೇಳಿದನ್ನು ಬದುಕ್ತಾನೋ ಅವ ನಿಜವಾದಂತ ಒಂದು ಪಾವಿತ್ರ್ಯದ ವ್ಯಕ್ತಿಯಾಗಿ ಅವನು ಪರಿವರ್ತನೆ ಆಗ್ತಾನೆ, ಅವನು ನಂಬಲಾರ್ಹವಾದ ವ್ಯಕ್ತಿಯಾಗಿ ಪರಿವರ್ತನೆ ಆಗ್ತಾನೆ. ಹಾಗಾಗಿ ನನಗೆ ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ನನಗೆ ಡಿಕೆ ನಂತರ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಡುವಾಗ ನಾವು ಯಾವ ಪ್ರಜಾತಂತ್ರದಲ್ಲಿದ್ದೇವೆ ಅಂತಲೇ ಭಾವನೆ ಆಗ್ತದೆ. ನಾವು ಒಂದು ಭಯಮುಕ್ತ ಪ್ರಜಾತಂತ್ರದಲ್ಲಿದ್ದೇವೋ, ಭಯವನ್ನು ಜಾಸ್ತಿ ಮಾಡಿರುವಂತ ಪ್ರಜಾತಂತ್ರದಲ್ಲಿದ್ದೇವೋ ಅಂತ ನಮ್ಗೆ ಭಯ ಆಗುತ್ತೆ. ನಾವೊಂದು ಆನಂದದಾಯಕವಾದ ಪ್ರಜಾತಂತ್ರದಲ್ಲಿದ್ದೇವೋ, ದುಃಖದಾಯಕವಾದ ಪ್ರಜಾತಂತ್ರದಲ್ಲಿದ್ದೇವೋ ಅಂತ ಭಯ. ನಾವೊಂದು ನಮ್ಮದು ಅಂತ ಹೇಳುವಂತ ದೇಶದ ಒಂದು ಖುಷಿ ಪಡುವ ಸಂದರ್ಭದಲ್ಲಿದ್ದೇವೋ, ಏನು ಮಾತಾಡಿದ್ರೆ ಏನಾಗುತ್ತೋ ಅನ್ನುವಂತ 100 ವರ್ಷದ ಹಿಂದೆ ಇಲ್ಲದಿದ್ದಂತ ಭಯ ಈಗ ನಮ್ಮನ್ನು ಕಾಡ್ತಾ ಇದೆಯೋ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನಮ್ಮ ಈ ಸನ್ನಿವೇಶ ಇದೆಯಲ್ಲ, ನಾವು ಬಹಳ ಜಾಗರೂಕತೆಯಿಂದ ಮುಂದೆ ಹೆಜ್ಜೆ ಇಡಬೇಕಾದಂತ ಸನ್ನಿವೇಶ. ಆದ್ದರಿಂದ ಇವತ್ತು ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತವೆ, ಆದರೆ ನಮ್ಮ ಈ ದೇಶದ ಪ್ರಜಾತಂತ್ರ, ಸಾಮಾಜಿಕ ಸ್ವಾತಂತ್ರ್ಯ ಇದು ಯಾವ ಹಂತಕ್ಕೆ ಇವತ್ತು ಕುಸಿದಿದೆ, ಅದರ ಮೌಲ್ಯಮಾಪನ ಮಾಡಬೇಕಾದ ಒಂದು ಬಹಳ ಇಕ್ಕಟ್ಟಿನ ಮತ್ತು ಪರೀಕ್ಷಾ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ನನಗೆ ಅನಿಸುತ್ತೆ. ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನನ್ನನ್ನು ಮತ್ತು ನನ್ನಂಥ ವಿದ್ಯಾರ್ಥಿಗಳನ್ನು ಬೆಳೆಸಿದಂಥ ಡಿಕೆಯರ ಒಂದು ಸಹಕಾರಕ್ಕೆ ಮತ್ತು ಅವರ ಪ್ರೋತ್ಸಾಹಕ್ಕೆ ಚಿರಋಣಿಯಾಗಿದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ, ನಿಮಗೆಲ್ಲ ಫೋನ್ ಮಾಡಿದಾಗ ಹೇಳೋರು, ಬೆಳ್ಳೆಯವರೇ ಇಂಥದ್ದೊಂದು ಕಾರ್ಯಕ್ರಮ ಇದೆ, ಯಾರನ್ನು ಕಳಿಸೋದು, ಹೇಗೆ ಒಟ್ಟು ಮಾಡೋದು ಅಂತೆಲ್ಲ ಫೋನ್ ಮಾಡ್ತಾ ಇರ್ತಾರೆ. ಇಂಥದ್ದೊಂದು ನಾವು ಸರ್ಕಾರ ಜೊತೆಗೆ ಮಾತಾಡಬೇಕಿತ್ತು, ಅದನ್ನು ಯಾವಾಗ ಮಾಡೋದು ಅಂತ ಹೇಳ್ತಾ ಇದ್ರು. ಯಾವಾಗಲೂ ಒಂದು ಘಟನೆ ಆಗ್ಬೇಕಂದಾಗ ಒಂದು ಫೋನ್ ಮಾಡೋರು ನನಗೆ. ಅಲ್ಲಿ ನನಗೆ ಫೋನ್ ಮಾಡ್ತಾ ಇದ್ರು ಅಂತ ನಾನು ಅದನ್ನ ಒಂದು ಗರ್ವದಿಂದ ನಾನು ಹೇಳ್ತಾ ಇಲ್ಲ, ಆದ್ರೆ ಹಂಚಿಕೊಳ್ತಾ ಇದ್ರು ಅವರು ಎಷ್ಟೋ ಸಂದರ್ಭದಲ್ಲಿ. ನಿಮ್ಗೆಲ್ಲ ಫೋನ್ ಮಾಡಿದಾಗೆ ಈಗ ಮಾಡ್ಬೇಕಲ್ಲ. ಅವರು ಬಹಳ ತಮಾಷೆಗೆ ಹೇಳಿ, ಗುರ್ಕಾರ್ರೆ ಓಲ್ಲಾರ ಇದು. ನಾನು ಹೇಳಿದೆ, ಈರ್ ಗುರ್ಕಾರ್ರೆ ಮಾರ್ರೆ, ಯಾನ್ ಹೆಂಚಿನ ಗುರ್ಕಾರ್ರೆ ಅಂತ ತುಳುವಲ್ಲಿ ಗುರ್ಕಾರ್ರೆ ಓರ್ಲ ಅರಂಜಿ ಸಾಮಾನ್ಯ ಒಂಜಿ ತುಳು ಪಂಡ್ರಂಜಿ ಗುರ್ಕಾರ್ಲೆ ಓಲ್ಲಾರ ಇರು ಅಂತ ಅವರು ತಮಾಷೆಯಾಗಿ ಹೇಳೋರು. ಯಾನ್ ಹೆಂಚಿನ ಗುರ್ಕಾರೆ ಮಾರ್ರೆ, ಯಾನ್ ನಿಕಲ್ನ ತೀರ್ಥ ಈರೇನ ಗುರ್ಕಾರೆ ಅಂತ ಹೇಳಿ ತಮಾಷೆಯಾಗಿ ಪ್ರತಿಯಾಗಿ ನಾನು ಹೇಳ್ತಾ ಇದ್ದೆ. ಇಜಿ ಈರು ಎಲ್ಲಂಜಿ ಬರೋಡು ಅಂಚ ಇಂಚ ಅಂತೆಲ್ಲ ಒಂದು ತಮಾಷೆಯಾಗಿ ಮಾತಾಡೋರು. ಮತ್ತು ಎಷ್ಟೋ ಸಂದರ್ಭದಲ್ಲಿ ಅವರ ಹತ್ರ ಮಾತಾಡುದಂದ್ರೆ ಅದು ಬರೀ ಕಾಲಯಾಪನೆ ಆಗಿರ್ಲಿಲ್ಲ, ಅದು ವಿಚಾರಗಳ ಹಂಚಿಕೆ ಆಗ್ತಿತ್ತು.
ಅವರು ದೈವಗಳ ಬಗ್ಗೆ ಮಾತಾಡೋರು, ಪ್ರಾರ್ಥನೆಗಳ ಬಗ್ಗೆ ಮಾತಾಡೋರು, ತುಳು ಕ್ಯಾಲೆಂಡರ್ ಮಾಡಿದಾಗ ಅದರ ಬಗ್ಗೆ ಡಿಸ್ಕಷನ್ ಮಾಡಿರೋರು, ಮತ್ತು ಅವರು ಮಾಡಿರುವಂಥ ಎಷ್ಟೋ ಆಟಕೂಟಗಳ ಬಗ್ಗೆ ನನ್ನ ಹತ್ರ ಡಿಸ್ಕಷನ್ ಮಾಡೋರು. ಟೌನ್ ಹಾಲಲ್ಲಿ ಒಂದು ಇತ್ತೀಚೆಗೂ ಲಾಸ್ಟ್ ಇಯರ್ 1-2 ವರ್ಷ ಹಿಂದೆ ಸೌಹಾರ್ದ ಸಮ್ಮೇಳನ ಆದಾಗ ಒಂದು ತಾಳಮದ್ದಲೆ ಮಾಡಿದ್ರು ಬಲಿ ಬಗ್ಗೆ. ನಮಗೆ ಸತೀಶ್ ಕಕ್ಕೆ ಪದ ಗೊತ್ತು, ಅವರೊಂದು ಪಾತ್ರ ಮಾಡಿ ನನಗೂ ಒಂದು ಕೊಟ್ಟರು ಸಣ್ಣದು. ನಾನು ಆಕ್ಚುಲಿ ತಾಳಮದ್ದಲೆ ಹಿನ್ನೆಲೆ ಇರಲಿಲ್ಲ. ಅಂದ್ರೆ ಇಂಥ ಸಾಂಸ್ಕೃತಿಕ ವೀರರನ್ನ ಕಟ್ಟಿಕೊಂಡು ಪ್ರಜಾತಂತ್ರವನ್ನು ಬೆಳೆಸುವ ಒಂದು ಸಾಂಸ್ಕೃತಿಕ ಒಂದು ಚಟುವಟಿಕೆಯನ್ನು ಅವ್ರು ಮಾಡ್ತಿದ್ರು ಅಂತ. ಪ್ರಜಾತಂತ್ರ ಅನ್ನೋದು ಅದು ಯಾವಾಗಲೂ ಕೂಡ ಸಾಂಸ್ಕೃತಿಕವಾಗಿ ಬೆಳೀತಾ ಹೋದಾಗ ಮಾತ್ರ ಆಗುತ್ತೆ, ಬರೀ ತರಗತಿಯಲ್ಲಿ ಅದು ಆಗೋಲ್ಲ. ಅದಕ್ಕೆ ಬೇಕಾಗುವ ಕಲ್ಚರಲ್ ಆಕ್ಟಿವಿಟೀಸ್, ಸಾಮಾಜಿಕ ಚಟುವಟಿಕೆಗಳು, ಅದಕ್ಕೆ ಬೇಕಾಗುವ ಬಂಧುತ್ವದ ಒಡನಾಟಗಳು, ಇದರಿಂದ ಮೂಲಕ ಪ್ರಜಾತಂತ್ರ ಬೆಳೀತು. ಇವತ್ತು ನಾವು ಬೆಳೀತಿರೋ ಪ್ರಜಾತಂತ್ರ ಅದೇ ರೀತಿಯಲ್ಲಿ, ಆದರೆ ನೆಗೆಟಿವ್ ಆಗಿದೆ. ಅದೇ ಕಲ್ಚರಲ್ ಆಗಿ ಬೆಳೀತಿದ್ರೆ ನೆಗೆಟಿವ್ ಆಗಿದೆ. ಆದರೆ ನಮ್ಮ ಇವತ್ತಿನ ಒಂದು ಸಾಮಾಜಿಕ ಪ್ರಜಾತಂತ್ರ, ಸಾಮಾಜಿಕ ಒಂದು ನಮ್ಮ ದೇಶ ಇದೆಯಲ್ಲ, ಅದು ಬೆಳೀಬೇಕಾದ್ರೆ DK ಅವರು ಹಾಕಿಕೊಟ್ಟಂತ ಆಟಕೂಟದ ಪರಿಕಲ್ಪನೆಗಳು, ಅವರು ಮತ್ತು ಅವರ ಸ್ನೇಹಿತರು, ಆ ರೀತಿ ಯಕ್ಷಗಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಅವಶ್ಯಕತೆ ಇದೆ, ಇವತ್ತು ಕೂಡ ಬಹಳ ಅವಶ್ಯಕತೆ ಇದೆ. ಈ ದಿಸೆಯಲ್ಲಿ ಅವರು ತುಂಬಾ ಪರಿಷ್ಕಾರಗಳನ್ನ, ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನ ಅವರು ಮಾಡಿದ್ರು. ಇದು ಕೂಡ ಇದರ ಕುರಿತು ನಾವು ಚರ್ಚೆ ಮಾಡಬೇಕಾದ, ವಿಚಾರಕೂಟಗಳ ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಬಹುಶಃ ಅವರನ್ನ ನಾವು ಒಂದು ಮೂಲ ತುಳುನಾಡಿನ ದಲಿತ ಚಳುವಳಿಯ ಆಯಾಮಗಳ ಒಂದು ಮೂಲ ನೆಲೆಗಟ್ಟಾಗಿಟ್ಟುಕೊಂಡು ವಿಶೇಷವಾಗಿ ನಾವು ವಿಚಾರ ಸಂಕಿರಣ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತಾ, ಬಹುಶಃ ಅದನ್ನ ನಮ್ಮ ಬಹುಜನ ಸಮಾಜ ಜಿಲ್ಲಾ ಪಾರ್ಟಿಯಿಂದ ನಾವು ಮಾಡ್ಬೋದಾಗಿದೆ, ಅಥವಾ ಬೇರೆ ಗೆಳೆಯರೆಲ್ಲ ಸೇರಿಕೊಂಡು ಒಂದು ಸಂದರ್ಭದಲ್ಲಿ ಮಾಡ್ಬೋದು, ನಮ್ಮ ವೆಲ್ ವಿಷರ್ಸ್ ಅನ್ನ ತಕೊಂಡು ಅದನ್ನ ಮಾಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ಆವಾಗ ಬರೀ DKR ಮಾತ್ರ ಅಲ್ಲ, DKR ಒಂದು ಕೇಂದ್ರವಾಗಿ ಇಟ್ಟುಕೊಂಡು ನಮ್ಮ ದಲಿತ ಚಳುವಳಿಯ ಸೋಲು ಗೆಲುವುಗಳ ಬಗ್ಗೆ, ಆಗಬೇಕಾದ ಕೆಲಸಗಳ ಬಗ್ಗೆ ನನಗೆ ಅನ್ಸುತ್ತೆ. ತುಂಬಾ ಜನ ಪಾಪ DSS ನ ಗೆಳೆಯರು, ನಮ್ಮ ಶೇಖರ್ ಲಾಯ್ಲಾ ಅಂತ ತುಂಬಾ ದುಡಿತಾರೆ, ಪರಿಶ್ರಮ ಪಡ್ತಾರೆ, ಬೆವರು ಸುರಿಸ್ತಾರೆ. ಅದ್ರ ಕಷ್ಟ ಇದೆ, ಅದ್ರ ಹಿಂದೆ ನನ್ಗೆ ನಮ್ಗೆಲ್ಲ ಅರ್ಥ ಆಗುತ್ತೆ. ಯಾಕಂದ್ರೆ ಅದೆಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ. ಒಂದೊಂದು ಸಣ್ಣ ಸಣ್ಣ ಕೆಲಸ ಮಾಡ್ಬೇಕಾದ್ರೂ ಅವರು ಅಲೆದಾಟ ಮಾಡ್ಬೇಕಾಗ್ತದೆ. ಎಷ್ಟು ಜನ DSS ನ ನಮ್ಮ ಗೆಳೆಯರು ಬೇರೆ ಬೇರೆ ಆಫೀಸ್ನ ಕೆಲಸಕ್ಕಾಗಿ ಹೋರಾಟ ಮಾಡ್ತಾರೆ, ಕೊನೆಗೆ ಅವ್ರು ಸಿಗುದು ಏನೂ ಇಲ್ಲ, ದೂಷಣೆ ಬಿಟ್ರೆ, ಸಮಾಜ ದೂಷಣೆ ಬಿಟ್ರೆ ಕೊನೆಗೆ ಸಿಗುದು 4 ಬೈಗಳು ಮಾತ್ರ. ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ನಾಯಕರು ಬದುಕ್ತಾ ಇರ್ತಾರೆ, ಸಂಘಟನಾಕಾರರು ಬದುಕ್ತಾ ಇರ್ತಾರೆ. ಈ ದಿಸೆಯಲ್ಲಿ ನಾನು ಕೆಲವು ಮಾತನ್ನ ಆಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ಕೂಡ, ವಿಶೇಷವಾಗಿ ಮನೋಹರ್ ಪುತ್ತೂರ್ ಅವರು ನನಗೆ ಮೊನ್ನೆನೆ ಫೋನ್ ಮಾಡಿ ನೀವು ಬರಬೇಕು ಅಂತ ಕೇಳಿಕೊಂಡ್ರು. ನಾನು ಹೇಳಿದೆ ಯಾರ ಹತ್ರ ಆದ್ರೂ ಹಿರಿಯ ಹತ್ರ ಮಾತಾಡಿಸಿ ಅಂತ ಹೇಳಿದಿಲ್ಲ, ಬನ್ನಿ ಸರ್ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾಳೆಯ ಕಾರ್ಯಕ್ರಮದ ಎಲ್ಲ ಒತ್ತಡಗಳ ನಡುವೆ ಆಕ್ಚುಲಿ ನಾನು ಇದ್ರೆ ಇವತ್ತು ಕಾಲೇಜಿಗೆ ಹೋಗ್ಬೇಕಾಗಿತ್ತು, ನಮಗೆ ತಯಾರಿ ಆಗ್ಲಿಲ್ಲ, ಮತ್ತೆ ಮನೋಹರ್ ಇಲ್ಲ ನೀವು ಬರ್ಬೇಕು ಅಂತ ಹೇಳಿ ಅವೆಲ್ಲವನ್ನು ಒಂದು ಕಡೆ ಬೇರೆಯವರಿಗೆ ಜವಾಬ್ದಾರಿ ಕೊಟ್ಟು DKR ಅವರ ಪ್ರೀತಿಯ ಮೇಲೆ ಬಂದಿದ್ದೇನೆ. ಬಹುಶಃ ಅದನ್ನು ತಪ್ಪಿಸಿಕೊಳ್ಳುವುದು ಕೂಡ ನೈತಿಕವಾಗಿ ಸರಿಯಲ್ಲ ಅಂದ್ಕೊಂಡು ಬಂದಿದ್ದೇನೆ. ಮತ್ತು ಅವರ ಒಡನಾಟದ ಜೊತೆಗೆ ಒಟ್ಟು ದಲಿತ ಚಳುವಳಿಯ ಹಲವಾರು ರಿಫ್ಲೆಕ್ಷನ್ಸ್ ಅನ್ನ ನನಗೆ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಆಯಿತು. ನನಗೂ ಕೂಡ ಅವರು ನಿಧನರಾದದ್ದು ಬಹಳ ದೊಡ್ಡ ದುಃಖ ಮತ್ತು ಆಘಾತ ಸಂಗತಿ, ನಿಮ್ಗೆಲ್ಲರಿಗೂ ಕೂಡ ಅನಿಸುವ ಹಾಗೆ. ಸೊ ಇನ್ನೂ ಹೆಚ್ಚಿನ ನಿರೀಕ್ಷೆಯನ್ನ, ಕೆಲಸಗಳನ್ನ ಅವರಿಂದ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇತ್ತು. ಮತ್ತು ಅಂತ ಒಂದು ಬುದ್ಧಿ ಅಥವಾ ಒಂದು ಮೆದುಳು ನಮ್ಮಿಂದ ಬೇಗ ಕಣ್ಮರೆ ಆಯ್ತಲ್ಲ ಅನ್ನುವಂಥ ದುಃಖ ಇದೆ. ಆದ್ರೆ ಎಲ್ಲ ಗೆಳೆಯರು ಅದನ್ನು ಸೇರಿಕೊಂಡು ಮುಂದುವರಿಸೋ ಕೆಲಸವನ್ನು ನಾವು ಮಾಡೋಣ, ನಮ್ಮ ಸಾಮರ್ಥ್ಯದ ಇತಿಮಿತಿ ಒಳಗಡೆ ಮಾಡೋಣ ಅಂತ ಹೇಳ್ತಾ, ನಮ್ಮ ಸಮಾಜ ಪರಿವರ್ತನೆ ಕೆಲಸ ಕಾರ್ಯಗಳನ್ನು ನಾವು ಮುಂದಕ್ಕೆ ಹಮ್ಮಿಕೊಳ್ಳೋಣ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮೋ ಬುದ್ಧಾಯ. ಬಹುಶಃ DKR ಅವರ ಚಿಂತನೆಗಳನ್ನು, ಇಡೀ ಅವರ ಬದುಕಿದ ರೀತಿಯನ್ನ ನಮಗೆ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟವರು ವಾಸ್ತವ ಸರ್ ನಮಗೆ ವಿಶೇಷವಾಗಿ ಅಭಿನಂದಿಸುತ್ತಾ, ನಾವೆಲ್ಲರೂ ಸರ್ ಹೇಳಿದಾಗೆ DKR ಅವರ ಜೀವನವನ್ನೇ ಐಕಾನ್ ಆಗಿ ತೆಗೆದುಕೊಳ್ಳುವ ನಾವೆಲ್ಲರೂ ಅವರು ತಿಳಿಸಿದಂಥ ಚಿಂತನೆಯಲ್ಲಿ ಸಾಗುವಂತ ಹೇಳ್ತಾ, ಮುಂದಕ್ಕೆ ನಮ್ಮ ಜೊತೆ ಇರುವಂಥ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ದಾಸಪ್ಪ ಎಡಬದವರು ಸರ್ ನಮ್ಮ ಉದ್ದೇಶಿಸಿ ಒಂದು 10 ನಿಮಿಷಗಳ ಮಾತಾಡಬೇಕಾಗಿ ವಿನಂತಿ ಮಾಡ್ತೇನೆ. ಮಿತ್ತ ಚಾವಡಿಡಿತಿನ ಮಾತಾ ಬಿನ್ನೆರೆ ಅಂಚನೆ ತೀರ್ಥ ಜಾವಡ್ ಸೇರ್ದಿನ ಮಾತಾ
ಡೇಕೈಯರ್ನ ಅನುಯಾಯಿಲೆ ಬಹುಜನ್ ಸಮಾಜದ ಮಾತಾ ಬಂಧುಲೆ ಇನಿ ತುಳುನಾಡದ ಒಂಜಿ ಬಲ್ಪು ಒಂಜಿ ಜ್ಯೋತಿ ಇನಿ ನಮ್ಮ ಎದುರುಡು ಇಜ್ಜಿ ಅಂಡ ಆರ್ನ ವಿಚಾರ ಅವೇತೋ ಸಮಾಜಡು ಪಾತೆರೊಂದಿನ ಆ ನೆಂಪು ನಮ್ಮ ಎದುರುಡುಂಡು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಂಜಿ ವಿಷಯದ ಬಗ್ಗೆ ಯಾರು ತುಳುಟು ಪನ್ನಗ ನೆಂಪು ದಾಂತಿ ಸಮಾಜಗೂ ಕನಲ ಕಟ್ಟುಜಿಗೆ ಒಂದು ಅಂಬೇಡ್ಕರ್ನ ಕೊಟೇಶನ್ ಅವನ್ ತುಳುಟು ಏತು ಶೋಕುಡು ಪನ್ಪೇರು ಪನ್ನಂಡ ಇನಿ ಭಾರತ ದೇಶಡು ಆಜಿ ಸಾವಿರದ ಮಿತ್ತು ಜಾತಿಲು ಉಲ್ಲ ಆ ಜಾತಿಲು ಪೂರ ಒಟ್ಟಾದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚಿಂತನೆ ಎಂಚಿನುಂಡ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ. ಈ ದೇಶಡು ನಮ್ಮ ಮಾತ ಬಹುಜನಕ್ಕೂ ಸೇರಿದು ಅಧಿಕಾರದ ಚಿಂತನೆನು ಅಧಿಕಾರದ ಮನೆನು ಪತ್ತು ನಂಚಿನ ಕೆಲಸ ನಮ್ಮ ಮಾತ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲ್ಲಕ್ಕ ಬದುಕುದು ಬಾಲೋಡು ಆರ ಸಂಸ್ಕೃತಿ ಪನ್ಪನೆ ಕೊಂಚ ಡೆಫಿನೇಷನ್ ಕೊರ್ಪೇರು ಬಾಕಿದಾಕ್ಲು ಮಾತ ಸಂಸ್ಕೃತಿ ಮಂಡ ಆಚಾರ ವಿಚಾರ ಸಾಂಸ್ಕೃತಿಕವಾದ ಅವು ಒಂದು ಪೂರ ಪನ್ಪೇರು ಅಂಡ ಡಿಕೈಯರ್ನ ಸಂಸ್ಕೃತಿದ ಬಗ್ಗೆ ಆರು ಪನ್ಪೇರು ಸಂಸ್ಕೃತಿ ಪಂಡ ಬೇತದಾಲಜ್ಜಿ ಈ ದೇಶಡು ನಮ್ಮ ಜಾತಿರಹಿತ ಧರ್ಮರಹಿತ ಸಮಾಜಡು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲಕ್ಕ ಬದುಕುದು ಬಾಳೆ ದಿನ ಆ ದಿನನೇ ಅವು ಸಂಸ್ಕೃತಿ ಅವು ಮಲ್ಲ ಸಂಸ್ಕೃತಿ ಮೆಗ್ಗಿ ಪಲಯಲಿಕ್ಕ ಸೌಹಾರ್ದತೆ ಬದುಕುದು ಬಾಳೆ ದಿನ ಅವು ಮಲ್ಲ ಸಂಸ್ಕೃತಿಯಿಂದ ಪನ್ಪೇರು ಬಂದುಲೆ ಎನ್ನಲ ಡೇಕನ ಸುಮಾರು 35 ವರ್ಷದ ಒಟ್ಟಿಗೆ 35 ವರ್ಷ ಅರ್ನ ಒಟ್ಟಿಗೆ ಸಾಮಾಜಿಕವಾದ ರಾಜಕೀಯವಾದ ಸಾಂಸ್ಕೃತಿಕವಾದ ವೈಜ್ಞಾನಿಕವಾದ ಕೋಮು ಸೌಹಾರ್ದತೆ ಬಗ್ಗೆ ಕೆಲಸ ಮಲ್ತೊಂದು ಮೀಸಲಾತಿದ ಬಗ್ಗೆ ಇಡೀ ಸಮಾಜಗೂ ತೆರಿಪವನ ಕೆಲಸ ಮಲ್ತೊಂದು ಐಟ್ ಶಾಹು ಮಹಾರಾಜನ್ನ 1932 ಇಸವಿಡು ಆರು ಮೀಸಲಾತಿನ ಕನಪೇರು 2002ಕ್ಕೆ 100 ವರ್ಷ ಆಪುಂಡು ಎಂಗಳ ಮಾತ ನಮ್ಮನ ಎದುರುಡು ಆರ ಒಂಜಿ ವಿಚಾರವನ್ನು ದೀಪೇರು ಇಡೀ ದೇಶ ಇನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚಿಂತನೆಡು ಇನಿ ನಮ್ಮ ಕುಟುಂಬನು ಪತ್ತೊಂದು ಎಡ್ಡ ರೀತಿದ ಇಲ್ಲು ಬದುಕು ಶಿಕ್ಷಣ ಮಲ್ಪೊಡಂಡ ಸಮಾಜ ಪರಿವರ್ತನೆ ಚಳವಳಿಗಾರರನ್ನ ಬೆನ್ಪಟ್ಟ ಉಂಡು ಇನಿ ಸತ್ಯನು ಸತ್ಯ ಎಂದು ಪನ್ಲೆ ಸುಳ್ಳುನೊಂದು ಸುಳ್ಳು ಒಂದೇ ಪನ್ಲೆ ಪನ್ಪಿನ ಗೌತಮ ಬುದ್ಧರು ನಾ ವಿಚಾರನ ಆರು ಮನನ ಮಲ್ತೊಂದು ಕಾಯಕವೇ ಕೈಲಾಸ ಪನ್ಪಿನ ಬಸವನನ ಆಚಾರನು ವಿಚಾರನು ತೆರೆಯನೊಂದು ಈ ದೇಶಕ್ಕೂ ಅಧಿಕಾರ ಪನ್ಪಿನ ಚುಕ್ಕಾನಿದ ಆ ರುಚಿನಿ ತೋಜಪದಿ ನಂಚಿನ ಶಾಹೂಜಿ ಮಹಾರಾಜ್ ದಿನ ವಿಚಾರನು ಪಟ್ಟೊಂದು ಮಹಾತ್ಮ ಜ್ಯೋತಿ ಬಾಪುಲೆ
ನಮ್ಮ ಮಾತ ಓದು ಬರುವ ಕಲ್ತಂಡ ಮಾತ್ರ ನಮಕ್ ಸಮಾಜ ಗೌರವ ಕೊರ್ಪುಂಡು ಇಜ್ಜಿನ ನಮ್ಮನ್ನು ಬಾರಿ ಕೀಳಾದ ತೋಪುಂಡು ಪಂಪಿನ ವಿಚಾರಡು ಶಿಕ್ಷಣకు ಮಹತ್ವ ಕೊರಡು ಪಂಪಿನ ವಿಚಾರನು ಜ್ಯೋತಿ ಬಾಪುಲೆ ಬಕ್ಕ ಆರ್ನ ಧರ್ಮಪತ್ನಿ అయిన ಸಾವಿತ್ರಿಬಾಯಿ ಪುಲೆ ಗ್ ತನ್ನ ಅಕ್ಷರನು ದಾರೆ ಕೊರ್ಪನೈತ ಮೂಲಕ ಇಡೀ ಶೂದ್ರಾತಿ ಶೂದ್ರರ್ನ ಪುಂಜೋಲಿಗ್ ಒಂಜಿ ಅಕ್ಷರ ಜ್ಞಾನನು ಕೊರ್ಪಿನಂಚಿನ ಕೆಲಸನು ಸಾವಿತ್ರಿಬಾಯಿ ಪುಲೆ ಮಲ್ದಿರು ಆರ್ನ ವಿಚಾರವುಳ್ಳ ಇಡೀ ಸಮಾಜಡು ಪಟ್ಟೊಂದು ನಾರಾಯಣ ಗುರುನ ಸಿದ್ಧಾಂತ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಪಂಪಿನ ಕಲ್ಪನೆನು ಪ್ರತಿ ಆಯಾಯ ಸಮುದಾಯದ ಜನಕುಳಿಗೆ ವಿಚಾರವನ್ನು ತೆರಿಪ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಶಹೋಜಿ ಮಹಾರಾಜರ 50% ಮೀಸಲಾತಿನಿ ಕೊರ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ 75% ಆರ್ನ ಆಸ್ಥಾನಡು ಆರ್ ಕೊರ್ಪೆರು ಆ ವಿಚಾರನು ನಾಲ್ವಡಿ ಕೃಷ್ಣರಾಜರ್ನ ಆ ಒಂದು ಅಧಿಕಾರದ ಅವಧಿ ಎಂಚಿನ ಮಲ್ತೇರು ಕರ್ನಾಟಕಡು ಪಂಪಿನ ವಿಚಾರವುಳ್ಳ ತೆರಪವನ್ನ ಕೆಲಸ ಮಲ್ತಾರೆ ಅಂಚನೆ ತಂದೆ ಪೆರಿಯಾರ್ ಇನಿ ತಮಿಳುನಾಡು ಆ ವೈಜ್ಞಾನಿಕ ಚಿಂತನೆ ಮೂಢನಂಬಿಕೆದ ವಿರುದ್ಧ ಆ ಮಲ್ದಿನ ಚಳವಳಿ ದ ವಿಚಾರವನ್ನು ಆರು ಸಮಾಜೋಡು ಪನ್ನಗ ಎಂಕ್ಲೆಗ್ ಮೇಯ್ತ ಆ ರೋಮ ಸರ್ತಾಪುಂಡು ಆ ಚಳವಳಿ ನಮಕ್ ಮುಟ್ಟಾರ ಸಾಧ್ಯಜ್ಜಿ ಅಂಚಿನ ಚಳವಳಿ ಅವು ತಂದೆ ಪೆರಿಯಾರ್ ಮಲ್ದಿನ ಅಂಚಿನ ವಿಚಾರವನ್ನು ಮೈಗೂಡಿಸದು ಬಕ್ಕ ನಮ್ಮ ಜಗಜ್ಯೋತಿ ಆಯ್ನಂಚಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆ ಚಿಂತನೆ ಎಂಚಿನುಂಡ ಅತ್ಯುನ್ನತ ಶಿಕ್ಷಣವನ್ನು ನಮ್ಮ ಪಡೆಯೋಡು ಈ ದೇಶಡು ಸಮಾನತೆಯನ್ನು ಬುಳೆಪಾವಡು ನಮ್ಮ ಮಾತೆರ್ಲ ಅಧಿಕಾರದ ಆ ಚಿಂತನೆಯನ್ನು ಮೈಗೂಡಿಸೋಡು ಪಂಪಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚಿಂತನೆ ಇಡೀ ನಮ್ಮ ತುಳುನಾಡಿಡು ಅತ್ತಂದೆ ಕರ್ನಾಟಕದ ಊರು ಒರ್ಮೆ ವಿಚಾರವನ್ನು ತೆರಿಪ ಒಂದು ಐದು ಬಕ್ಕ ಮಾನ್ಯವರ ಕಾನ್ಸಿರಾಮ್ ರಾಣ ಸಿದ್ಧಾಂತ ಇನಿ ಅಧಿಕಾರನೇ ಅಧಿಕಾರದ ಆ ಕೀಲಿಕಾಯಿನ ಪತ್ತೊಂದು ನಮ್ಮ ಸಮಸ್ಯೆದ ಮಾತ ಬಾಕಿಲಿಲ್ಲ ಓಪನ್ ಮಲ್ಪರಾಪುಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಆ ಚಿಂತನೆನ ದಾದಾ ಸಾಹೇಬ್ ಕಾನ್ಸಿರಾಮರು ಇಡೀ ದೇಶಗೂ ಸೈಕಲ್ ಮೂಲಕ ದೊಂಕುದು ಹವಾ ಕಾವೋ ಪಾನಿ ಪಿಯೋ ಹವಾ ಕಾವೋ ಪಾನಿ ಪಿಯೋ ಪನ್ಪಿನ ಘೋಷಣೆದ ಮುಖಾಂತರ ಇಡೀ ದೇಶನು ಇನಿ ಸುತ್ತುದು ನಮಕ್ ಅಧಿಕಾರದ ರುಚಿ ಎಂಚುಂಡು ಮನವಾದನು ಆ ರೀತಿ ನಮ್ಮ ಮಟ್ಟ ಹಾಕೋಲಿ ಪನ್ಪಿನ ವಿಷಯನು ನಮ್ಮದು ದುಂಬು ದೀಪನ ವಿಷಯನ್ಲ ಆರು ತೆರೆಯೊಂದು ಇನಿ ರಾಜಕೀಯ ಶಕ್ತಿನ ನಮ್ಮ ಪತ್ತೋಡು ಪನ್ಪಿನ ವಿಚಾರನು ಕೊರೊಂದು ಬತ್ತಿರು ಅಂಚನೆ ಕರ್ನಾಟಕದ ದಲಿತ ಸಂಘಟನೆದ ಮಹಾನ್ ನಾಯಕ ನಂಚಿನ ಪ್ರೊಫೆಸರ್ ಬಿ ಕೃಷ್ಣಪ್ಪರು ಇನಿ ಒಂಜಿ ಬಂಡೆ ಕಲ್ಲದ ಕೈತುಂಡು ಇಡೀ ಕರ್ನಾಟಕಡು ಪ್ರೊಫೆಸರ್ ಕೃಷ್ಣಪ್ಪರ ಪನ್ಪಿನ ಒಂಜಿ ಬೆಂಕಿ ಚೆಂಡು DSS ಪನ್ಪಿನ ಬೆಂಕಿ ಚೆಂಡು ಒಂಜಿ ತೂತ ಮಲ್ಲ ಗೆಂಡದ ಲಕ್ಕ ಏರೆಗ್ಲ ಅವು ಶ್ರೀನಾಥ್ ಮಂಗಲ್ಪಾಡಿ ಒಂಜಿ ಆಟೋಡು ಪನ್ರೆಂಡು ಸೂರ್ಯನ ಕೈತಲ್ ನಮಕ್ ಪೋರಾಪುಜಿ ಪಿಲಿತ್ತ ಕೈತಲ್ ನಂಕ್ ಪೋರಾಪುಜಿ ಪೋರಾಪುಂಡೆ ಆತ್ ಪವರ್ಫುಲ್ ಅಂಚನೆ ಕರ್ನಾಟಕಡು ದಲಿತ ಚಳವಳಿನ ಕೊರತಿನಂಚಿನ ಪ್ರೊಫೆಸರ್ ಬಿ ಕೃಷ್ಣಪ್ಪರು ಹಲವಾರು ಸಂಘಟನೆಯನ್ನು ಕಟ್ಟದ್ದು ಜನಕುಲಗೆ ವೈಚಾರಿಕರು ವಿಷಯವನ್ನು ಕೊರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚಿಂತನೆ ಕೊರಪಂತ ಒಟ್ಟಿಗೆ ಅರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಾರ್ಕಿಕ ಅಂತ್ಯ ಎಂಚಿನ ಅವು ರಾಜಕೀಯ ಅಧಿಕಾರನು ಪತ್ತುನ ಈ ದೇಶಕ್ಕೂ ಅಧಿಕಾರ ಪತ್ತದ ಸಂವಿಧಾನವನ್ನು ಯಥಾವತ್ ಅದು ಜಾರಿ ಮಲ್ಪಲೆ ನಿಖಿಲ್ ನಿಕ್ನ ಹಕ್ಕು ಅಧಿಕಾರನು ಗೆತೋನ್ಲೆ
ಪನ್ಪಿನ ಚಿಂತನೆನು ಉಂದೇ ದಾದಾ ಸಾಹೇಬ್ ಕಾನ್ಸಿರಾಮು ಬ್ಯಾಂಗ್ಳೂರ್ ಬಂದಾಗ ಅರಡಪ್ಪ ವೈಚಾರಿಕವಾದ ಈ ವಿಚಾರವಾದ ಪಾತ್ರನಾಗ ಆರು ನನ್ನ ಸಂಘ ಬಿಡ್ದು ರಾಜಕೀಯ ಸೇರ್ಬೇ ಬಂದು ಬಹುಜನ ಸಮಾಜ ಪಕ್ಷನು ಆರು ಆಯ್ಕೆ ಮಲ್ಪೇರು ನಮ್ಮ ವಿಮೋಚನೆಗೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆ ಅಂಚಿನೊಂಡ ಐಕ್ ಪೂರಕವಾಯಿನ ವಾ ಐಡಿಯಾಲಜಿ ಉಂಡ ಅವು ಬಹುಜನ ಸಮಾಜ ಪಕ್ಷನೇ ನಮ್ಮ ತಾರ್ಕಿಕ ಅಂತ್ಯ ಬಂದು ಬಹುಜನ ಸಮಾಜ ಪಕ್ಷನು ಆರು ಸೇರ್ದು ಪ್ರಥಮಡು ಬಹುಜನ ಸಮಾಜ ಪಕ್ಷನು ಕರ್ನಾಟಕ ಆಯ್ಕೆ ಮಲ್ಪೇರು ಒಂದು ದಾಯಪಾನ್ ಪಂಡ ಈತ ಪೂರ ಸಮಾಜ ಪರಿವರ್ತನೆ ಚಳವಳಿಗಾರರನ್ನ ಪೂರ ವಿಚಾರನು ಮೈಗೂಡಿಸದೆ ತುಳುನಾಡೋರ್ಮೆ ದೇಶದ ಇಡೀ ಊರೋರ್ಮೆ ಚಿಂತನೆಯನ್ನು ಪರಡಿನ ಇನಿ ಇಮಾನ್ ಟೀಕೆಯರು ಆನ ಚಿಂತನೆ ನಮ್ಮ ಎದುರುಡುಂಡು ನಮ್ಮ ತುಳುಟು ಪದಿಮೂಜಿ ಕರಿದು ಸಾವು ಮಲ್ಪ ಅಂಚನೆ 14 ಅಕ್ಲೆಂಡು 14 ನಮ್ಮ ಸೇರ್ಸೋ ಬಗ್ಗೆ ಅಂಚನೆ ಇನಿ ನಮ್ಮ ಡಿಕೆಯರ್ನ ಸ್ಥಾನನು ಓಲ್ದಿ ಓಡು ಬನ್ನಂಡ ಎನ್ನ ಪ್ರಕಾರ ಈ ಸಮಾಜ ಪರಿವರ್ತನೆ ಚಳವಳಿದಲ್ಲ ಲಾಸ್ಟ್ ಕೊಂಡಿ ಏರು ಪ್ರೊಫೆಸರ್ ಬಿ ಕೃಷ್ಣಪ್ಪೇರುಲ್ಲಿರ ಅವ್ರನ್ನ ಒತ್ತುಗೆ ಅವ್ರನ್ನ ಸೇರ್ಪಡೆ ಮಲ್ಪಡು ಸೇರ್ಸೋಡು ಒಂದು ನಮ್ಮ ತುಳುನಾಡದ ಮಾತೆಲ್ಲದ ಜನಮಾನಿಲಿನ ಅಭಿಲಾಷೆ ಆಶೆಲ ಅಂತ ಆತ ತಾಕತ್ತು ಮಾನಸಿಕವಾದ ಅರೆಗೆ ಉಂಡು ಆ ಅರ್ಹತೆಲ ಮನ್ನ ಡಿಕೆಯರಿಗೆ ಉಂಡು ಅಂಚಾದು ಅರ್ನ ಹೋರಾಟ ದಕ್ಷಿಣ ಕನ್ನಡ ಏತ್ ಮಲ್ದೇರ್ ಬಂಡ ಇನಿ ಕುಡ್ಲಾಡು ಇಂಡಿಯನ್ ಪೀಸ್ ಕೀಪರ್ಸ್ ಬಂಡ ಇಡೀ ಒಂಜಿ ಮುಸ್ಲಿಂ ಸಮುದಾಯ ದಲಿತ್ ಸಮುದಾಯ ಬಕ್ಕ ಪಿರಬೂರ್ದಿನ ಜಾತಿದಕ್ಲು ಒಟ್ಟು ಸೇರ್ದು ಒಂಜಿ ಇಂಡಿಯನ್ ಪೀಸ್ ಕೀಪರ್ಸ್ ಅಡ್ಲದು ಕುಡ್ಲಡ ಎಂಕ್ಲು ಶುರು ಮಲ್ದ ರಡ್ಡನೆ ಶೋವಂ ಬಬಂ ಪಂಡ ಅಪಗನೆ ಬಹುಜನ ಸಮಾಜ ಪಕ್ಷ ದಕ್ಷಿಣ ಕನ್ನಡ ಎಂಟ್ರಿ ಆವಡ್ ದುಂಬೆ ಬಹುಜನ ಕಾನ್ಸೆಪ್ಟ್ನು ಆರು ಕನದೇರು ಆ ಒಂಜಿ ವಿಚಾರ ಕನ್ನಡದ ಒಲ್ತು ಬತ್ತಂದು ಈ ಮಹಾಪುರುಷರನ್ನ ವಿಚಾರ ಆರಡ ಇತ್ತಿನ ಹೇಳಿದಾತ್ರ ಶೋವಂಬ ಬಂಡ ಶೋಷಿತ ವಂಚಿತ ಬಹುಜನ ಭಾರತೀಯರ ಸಮ್ಮೇಳನ ಬಂದು ಬಲ್ಲ ರ್ಯಾಲಿ ಕುಡ್ಲಡು ಮಲ್ದಲ್ಲಿ ಅಂಚನೆ ತುಳುನಾಡು ಸಾಂಸ್ಕೃತಿಕವಾದ ಆರ್ನ ಕೊಡುಗೆ ಬಾರಿ ಮಲ್ಲ ಉಂಡು ಆಟಕೂಟ ತುಳುನಾಡು ಪದ್ಮುಂಜ ಪನ್ಪುನೆಲ್ಲ ಆರ್ ಕಟ್ಟೊಂದು ತುಳುನಾಡು ಒರ್ಮೆ ನಮಕ್ ಸಾಂಸ್ಕೃತಿಕವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತುಳುನಾಡದ ಮಾತ ವೀರ ಪುರುಷರ್ನ ಚಿಂತನೆ ನಮಕ್ ಪಡೆಯರ ಸಾಧ್ಯ ಉಂಡು ಅದು ಎಂಕ್ಲ ಯಾನ ಪನಂದ ಎಂಚಿನ ಯಕ್ಷಗಾನಡೋರ ಕುಲುಂಡ ನಮಕ್ ದಾದ ವಿಚಾರನು ಪನ್ನರಾಪನು ಆರ್ ಪಂಡೇರು ಇಡೀ ನಮ್ಮ ಭಾರತ ದೇಶಗಳು ಸಾಂಸ್ಕೃತಿಕವಾದ ಅವಿನ ರಾಜಕೀಯವಾದ ಪರಿವರ್ತನೆ ಮಲ್ತಿನ ಈ ಇಂಡಿಯಾಡ್ ಪರಿವರ್ತನೆ ಮಲ್ತಿರಿ ನಂಕದಾಯ ಆಪುಜಿ ಪಂಡ ಬಲ್ಲದಂತ ಕಟ್ಟುಪಾಟ್ನ ಒಂಜಿ ವಿದ್ಯೆ ಪುನಂಡ ಅವು ಯಕ್ಷಗಾನಗ ಆತು ಪವರ್ಫುಲ್ ಉಂಡು ನಮಕ್ ಮಾತ ವೀರ ಪುರುಷರ್ನ ನಮಕ್ ವಿಷಯರನ್ನು ನಮಕ್ ಒಂಜಿ ಪಾತ್ರದ ಮೂಲಕ ಪನೇರ ಆಪುಂಡು ಆರಲ ಆ ಪಾತ್ರ ವಹಿಸದು ಕಾನದ ಕಟ್ಟದೊಡು ಕೋಟಿ ಚೆನ್ನಯ್ಯ ಎರಡು ಪಾತ್ರ ಮಲ್ತೊಂದು ತುಳುನಾಡ ಬಲಿಯೇಂದ್ರ ಕಲ್ಕುಲ ಕಲ್ಲುಟ್ಟಿ ಪೂರ ತಾನು ವೇಷ ಪಾಡುದು ಜನಕರಿಗೆ ವಿಚಾರನ್ನು ಕೊರತ ಮೂಲಕ ಈ ಸಮುದಾಯ ಗಟ್ಟಿ ಮಲ್ಪನೈಟೆ ಆರ್ನಲ್ಲ ಪಾತ್ರ ಉಂಡು ತನ್ನ ವಿಚಾರಗಳು ಕೆಲವು ನಮಕ್ ಕರ್ಬದ ಕಡ್ಲೆ ಆದೀಪು ಅಂಡ ಆ ಕರ್ಬದ ಕಡ್ಲೆಲ ಬೆಚ್ಚ ಮಲ್ಪನಗ ಅವು ನೀರಾಪುಂಡು ಅಂಚಿನ ಮನಸ್ಸದ ನಮಕ್ ಇನಿ ದಾದಾ ಒಂದು ಬಂಡ ಆನೆ ಆರು ಮಲ್ತಿನ ಕೆಲವೊಂದು ಚಳವಳಿನು ಇನಿ ತಂದೆ ಪೆರಿಯಾರ್ ಮಲ್ತಿನ ಕೆಲವು ಚಳವಳಿನು ಮೂಢನಂಬಿಕೆದ ಬಗ್ಗೆ ದೇವರು ಧರ್ಮದ ಬಗ್ಗೆ ಮಲ್ದಿನಂತ ಚಳವಳಿನು ಅವು ಕೇನ್ನಾಗ ಕೆಲವರು ಬೇಜಾರಾದ ದೂರ ಬೋಧಿಪ್ಪರು ಅಂಡ ಇನಿ ಆರೆ ನಮ್ಮ ಎದುರು ಇಜ್ಜರು ಅಂಡ ಆರ್ನ ವಿಚಾರ ಇತ್ತ ಎನ್ನನಗ ನಮಕ್ ಅನುಭವ ಆನಗ ಈ
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಹಿಂದುಳಿದ ವರ್ಗದಗಳಿಗೆ ಆ ಅನುಭವ ಪಾಡ್ನಾಗ ಆರ್ನ ನೆನಪು ಬರ್ಪನು ಡಿಕೇರಿ ಒಂಜತ್ತು ಒಂಜಿದ ನಿಂಚೆ ಪನೊಂದಿತ್ತೇರು ನಮ್ಮ ಆರ್ನ ಪಾತರಿಗೆ ಕೆಬಿಕೊರಂದೆ ನಮ್ಮ ಮಲ್ತದು ಇನಿ ನಮಕ್ ಐತ ನೇರವಾಯಿನ ಅವಮಾನ ಆವೊಂದುಂಡು ಪನ್ಪಿನ ಆ ಒಂಜಿ ಜ್ಞಾನ ನಮಕ್ ಪುಟ್ಟುಂಡು ಬದ್ಮೇಲೆ ಇನ್ನು ದಾಯಬಂಡ ಆರು ಮಲ್ದಿನ ಓಲು ಬತ್ತುಂಡಲ ಓಲು ಪೊಂಡಲ ಇನಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹುಜನ ಸಮಾಜ ಪಕ್ಷ ಒಂಜಿ ಯಾನ್ ಎನ್ನ ಇಲ್ಲಡು ಇನಿ ಹೈಕೋರ್ಟ್ ಲಾಯರ್ ಆಯ್ನ ಬಿ ಮೋಹನ್ ಪನ್ಪಿನಾರ್ ಎಂಗ್ಲು ಒನಸು ಮಲ್ತದು ಎನ್ಮ ಗಂಟೆಗೆ ಒನಸಾದ ಕುಲ್ದಿನಕ್ಲು 3 ಗಂಟೆ ರಾತ್ರಿ ಮುಟ್ಟ ಈ ದೇಶದ ಅಧಿಕಾರ ಚುಕ್ಕಾನಿಗೆ ಎಂಚ ಪತ್ತುನು ಈ ಜನಕುಲಿನ ಎಂಚ ಜಾಗೃತಿ ಮಲ್ಪುನು ಇನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎನ್ನಿಯ ತಾರ್ಕಿಕ ಅಂತ್ಯ ಎಂಚಿನ ಆ ಗೋಲುನು ಎಂಚ ನಮ್ಮ ನೆರವೇರಿಸುನು ಪನ್ಪಿನ ಚಿಂತನೆ ಅರೆಗೆ ಭಾರಿ ಇತ್ತಿಂಡು ಪೋಯಿನೆಟ್ಟೆ ಬಲ್ಪಿನಟ್ಟೆ ಅವೇ ರಾಜಕೀಯನೇ ಪಾತೇರ್ನು ಎಂಕಲ್ನ ಒಂಜಿ ಗ್ರೂಪ್ ಓಲು ಪೊಂಡಲ ಎಂಕಲ್ ಅವು ಸೈತಿ ಸಾವಾವಡು ಅತ್ತಿಂದ ಬೇತೆ ಲೇಸಾವಡು ಪೋಯಿನೆಟ್ಟೆ ರಾಜಕೀಯನೇ ಪಾತೇರ್ನು ಬೇಪಂಡ ರಾಜಕೀಯನೇ ನಮಕ್ ಲಾಸ್ಟ್ ನಮ್ಮ ಇಮೋಷನ್ಗೆ ಒಂಜಿ ರಡ್ಡನೆ ಸಮಾಜನು ಪರಿವರ್ತನೆ ಮಲ್ಪನ ಒಂಜಿ ನಮ್ಮ ಇಮೋಷನ್ದ ರಡ್ಡು ಸಾದಿಲು ನಮ್ಮ ಈ ಸಮಾಜಡು ಅವೇನು ಮೈಗೂಡಿಸಂಡ ಆರ್ನ ಚಿಂತನೆಗೆ ಆರ್ನ ಎಂಚಿನ ಗೋಲ್ ಉಂಡ ಅವೇನು ನಮ್ಮ ಎತ್ತರ ಸಾಧ್ಯ ಉಂಡು ಅಪಗ ಮಾತ್ರ ಆರ್ನ ಋಣ ನಮ್ಮ ಸಂಧಾನ ಸಾಧ್ಯ ಉಂಡು ಅವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ಅಂದು ಇನಿ ಪಿ ಡಿ ನ ಋಣ ಅಂದು ಸಮಾಜ ಪರಿವರ್ತನೆ ಚಳವಳಿಗಾರನ ಋಣಲ ಅಂದು ನಮ್ಮ ಏಪ ಮಲ್ಪನು ನಮ್ಮ ಮಾತಿರ್ಲ ಅರೆನ ಒಂಜಿ ಸಾಂಕೇತಿಕವಾದ ದಿವೊಂದು ಅರೆನ ಪುದರಪನ ನಿನ್ ದಾಯ ಮಾತ ಕೊಡಿಲ್ಲ ನುಡಿ ನಮನ ಅನ್ನ ಪುದರ್ ದಾಯ ಮಲ್ಪನ ಬಂಡ ಆನೆ ಸೈತಿ ಬಕ್ಕನೆ ಐತ ವ್ಯಾಲ್ಯೂ ಬರ್ಪನಿಗೆ ಆ ಜೋಡಿಪುನಗ ಆತ ವ್ಯಾಲ್ಯೂ ಬರ್ಬೇಕು ಆನೆ ಸೈತಿ ಬತ್ಕ ಐತ ಡಬ್ಬಲ್ಗೆ ಐತ ವ್ಯಾಲ್ಯೂ ಆಪ್ನು ಅಂಜೇನೆ ಇನಿ ಡಿಮಾಂಡ್ ಡಿಕೈರ್ನ ವಿಚಾರನು ಪೂರಾ ಈ ಮಾತ ನಿಕ್ಲ ಎದುರುಡು ಯಾನು ದಿವರೆ ಎಂಕ್ ನಿಕ್ಲ ಅವಕಾಶ ಮಲ್ತು ಕೊರಿಯರು ಅಂಚಾದ ನನ್ನ ದುಮ್ಮಗು ನಮ್ಮ ಪತ್ತಪ್ಪೆ ಜೋಕುಲು ಅರ್ನ ಪಾತೆರನ್ನು ಕೂಡ ರಿಪೀಟ್ ಮಲ್ಪೆ ಪತ್ತಪ್ಪೆ ಜೋಕುಲು ಬೇತೆ ಜಾತಿ ಧರ್ಮದಕ್ಲ ಅಂಡಲ ಒಂಜಪ್ಪೆ ಜೋಕುಲ್ ಲಕ್ಕ ಬೆಗ್ಗಿ ಪರ ಲಕ್ಕ ಈ ದೇಶಡು ಬದುಕದು ಬಾಳ್ದ ನಡ ನಮ್ಮ ಮಾತೆರ್ಲ ಅಧಿಕಾರದ ಚುಕ್ಕಾನಿದ ಅಡಿಟ್ಟು ನಮ್ಮ ಕೆಲಸ ಮಲ್ತೋಡು ಇನಿ ಗ್ರಾಮ ಪಂಚಾಯತ್ ಪತ್ತಿನ ಪಾರ್ಲಿಮೆಂಟ್ ಮುಟ್ಟಲ ನಮ್ಮ ಅಧಿಕಾರನು ಪತ್ತುನ ಕೆಲಸ ಮಲ್ಪೋಡು ಸ್ವತಂತ್ರ ರಾಜಕೀಯ ಶಕ್ತಿ ಆವೋಡು ಬಂತಿರಾರು ಎಂಚಿನ ಆವಡು ಬಂಡಿಂಡ ಮನುವಾದಿಲ ಪಡ ಸೇರಂದೆ ಇನಿ ಸ್ವತಂತ್ರ ರಾಜಕೀಯ ಶಕ್ತಿ ಅದು ಬಹುಜನಕ್ಕಳು ಬಂಡ SC ST OBC ರಿಲಿಜಿಯಸ್ ಮೈನಾರಿಟಿ నేను ಪೂರ ಅಕ್ಲಿನ ಮನಸ್ಸುಲೇನು ಒಟ್ಟು ಪಾಡೊಂದು ಅಂಬೇಡ್ಕರ್ನ ಚಿಂತನೆನು ಅಕ್ಲಿಗೆ ಸರಿಯಾಯಿನ ವಿಷಯನು ತೆರಿಪಾದು ನಮ್ಮ ಮಾತೆರ್ಲ ಅಧಿಕಾರದ ಚುಕ್ಕಾನಿ ಪತ್ತೋಡ ಕನ ಇತ್ತಡು ಆ ಕನಕ್ಕು ನಮ್ಮ ಮಾತೆರ್ಲ ಸಾತ್ ಕೊರ್ಕ ಪನೊಂದು ಇನಿ ಪುತ್ತೂರು ದಾಖಲು ಬೆಳ್ತಂಗಡಿ ಹಿಡಿದು ಪತ್ತಿನ ಇನಿ ಬೆದ್ರ ಇನಿ ಪುತ್ತೂರು ಆವೊಂದುಂಡು ಮುರಣಿ ಕೋಡೆ ಉಡುಪಿಡಿ ಬೌದ್ಧ ಮಹಾಸಭಾ ದಾಖಲು ಅವಳು ಇನಿ ಡಿಕೈನ ಕೆಲಸ ಒಂದು ಮಲ್ದೇರಿ ನುಡಿ ನಮ್ಮನ್ನ ಕೆಲಸ ಮಲ್ದೇರಿ ಇನಿ ಪುತ್ತೂರು ದಾಖಲು ಮಾತಾ ಬೌದ್ಧ ಮಹಾಸಭಾಲ ಬಕ್ಕ ದಲಿತ ಸಂಘರ್ಷ ಸಮಿತಿ ಬಹುಜನ ಸಮಾಜ ಪಕ್ಷ ಮುಂದೆ ಒಟ್ಟಾದ ಒಂಜೇ ಮನಸ್ಸುಡು ಈ ಒಂಜಿ ಧೀಮಾನ್ ಡಿಕೈರ್ನ ಈ ನುಡಿನಮನ ಕಾರ್ಯಕ್ರಮ ನಮ್ಮ ಮಾತೆರ್ಲ ಸೇರ್ದು ಮಲ್ತ ನಮ್ಮ ಮಾತೆರ್ಲ ಇಂಚೆನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಚಿಂತನೆ ಎಂಚಿನೋಡು ಅವೆಲ್ಲ ರಾಜಕೀಯ ಶಕ್ತಿಯ ಅದು ನಮ್ಮ ಮಾತ ಬೇತೆ ಮನಸ್ಸು ಒಟ್ಟಾದು ಕೋಡಿಲ್ಲ ನುಡಿ ನಮ್ಮನ ಮಲ್ತೇರು ಎಡ್ಡ ರೀತಿದ ರೆಸ್ಪಾನ್ಸ್ ಮತ್ತು ಬೈದಿಲು ದಯಪಂಡ ಯಾನ್ ಎನ್ನೆದಿಜಿ ದಯಪಂಡ ಆರು ಮಾತ ಇಕ್ಲ ನೆರೊಂದಿತ್ತಿನ ಜನ ಆರ್ನ ವಿಚಾರ ಜನಗಳಿಗೆ ಆವೊಂದಿತ್ತಿಜಿ ಕೆಲವೊಂಜಿ ವಿಚಾರಡು ಅಂಡ ಆರ್ನ ಮರಣದ ಸಮಯೋಡು ಇಡೀ ತುಳುನಾಡದ ಇತಿಹಾಸೋಡು ಒಂಜಿ ಚರಿತ್ರೆಡು ಬರೆಪಿನಂಚಿನ ಕೆಲಸಲು ಆರು ಮಲ್ತೇರು ಅಂಚಾದು ನಮ್ಮ ಒರೆಯನ
ಎಡ್ಡ ಪೊತ್ತು ಹೊಡೆದಿಂದ ಆಯ್ನ ಮರಣರು ತೂರಿಗೆ ಅಪಗ ಆ ಏತ್ ಕೆಲಸ ಮಲ್ದೇರು ಒಂದು ಗೊತ್ತಾಪಿನಿ ಸಮಾಜೋಡು ಅಪಗೆ ಅಂಚಾದು ಎಡ್ಡ ರೀತಿದ ಕೆಲ್ಸಗೂ ಸಮಾಜೋಡು ಕೆಲಸ ಮಲ್ತೇನಕ್ಕೆ ಗೊತ್ತು ಮಲ್ದೇರು ಜನಕಲು ಐಡೆಂಟಿಫೈ ಮಲ್ದೇರು ಅಂಚನೆ ಆರ್ನ ನಂಚಿನ ಕದ ಉಂಡ ನನ್ನ ಮಾತೆಲ್ಲ ನನಸು ಮಲ್ಪಡು ಬಂದು ಇನಿ ಅವಕಾಶ ಮಲ್ಪರ ಪಾತೆರ ಅವಕಾಶ ಮಲ್ ಕೊಡ್ತೀನ ನಿಕ್ಲಿಗೆ ಮಾತೆರಿಗಿಲ್ಲ ಮಾತಾ ಪುತ್ತೂರದ ಮಾತಾ ಸಂಘಟನೆದಾಗಿಲ್ಲ ಜೈ ಭೀಮ್ ಸೊಲ್ಮೇನು ಪನಂದು ಎಣ್ಣ ರಡ್ಡು ಪಾತ್ರ ಉಂಟಬೆ ಜೈ ಭೀಮ್ ಜೈ ಭಾರತ್. ವಂದನೆಗಳು ಸರ್. ಇವತ್ತಿನ ಈ ಒಂದು ಗೌರವಪೂರ್ಣ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ವಿಶೇಷ ಆಹ್ವಾನಿತರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತಗಳನ್ನು ಹೇಳ್ತಾ, ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮ ಜೊತೆ ಇದ್ದೀರಿ ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮತ್ತೋರ್ವ PDKನವರ ಒಡನಾಡಿ ಆಗಿದ್ದಂಥ ನಮ್ಮ ಪುತ್ತೂರಿನ ಪತ್ರಕರ್ತರು ಆಗಿರುವಂಥ ಶಂಶುದ್ದೀನ್ ಸಂಪ್ಯಾರ್ ಅವರು ನಮ್ಮನ್ನು ಉದ್ದೇಶಿಸಿ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ತೇನೆ ಸರ್. ಮಹಾನ್ ಚೇತನ ಡಿಕಯ್ಯ ಅವರ ನುಡಿನಮ್ಮನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಹೋದರರೇ, ಗಣ್ಯರೇ, ಇಬ್ಬರು ಹಿರಿಯರು ಮಾತಾಡಿದ್ರು. ನಾವೆಲ್ಲೋ ಒಂದು ಕಡೆ ಅದೆಲ್ಲವೂ ಕೂಡ ಅನುಭವಿಸಿದವರೇ. ನಾವೆಲ್ಲರೂ ಕೂಡ ಡಿಕಯ್ಯರ ಒಟ್ಟಿಗಿದ್ದವರು ಎಲ್ಲರೂ ಕೂಡ ಈ ನೋವನ್ನು, ಈ ಕೋಪವನ್ನು, ಅವರ ಮಾತನ್ನು ಅನುಭವಿಸಿದವರೇ. ನಾನೊಬ್ಬ ಪತ್ರಕರ್ತ ಅನ್ನೋದಕ್ಕಿಂತಲೂ ಅಮೃತಕ್ಕ ಮತ್ತು ಡಿಕಯ್ಯನವರ ಒಬ್ಬ ತಮ್ಮನಾಗಿದ್ದೆ. ಈ ಲಾಗಾಯತಿಂದ ತುಂಬ ನಾನು ವಾಸ್ತವರೆಲ್ಲ ಸಾಕ್ಷರತೆಯಿಂದ ಸಾಮಾಜಿಕ ಬದುಕಿಗೆ ಬಂದವರು. ಆಗ ಅವರು ಸರ್ವಿಸಲ್ಲಿದ್ದರು. ಐಕೆ ಬಳುವರವರ ಮೂಲಕ ಡಿಕಯ್ಯರವರ ಒಡನಾಟ ಆರಂಭ ಆಗ್ತದೆ. ಆಮೇಲೆ ಅಮೃತಕ್ಕನ ಭಾಷಣ ಕೇಳುವುದೇ ನಮಗೆ ಆಗ ಬಹಳ ಪುಳಕ ಮತ್ತು ಹೋಗಿ ಕಣ್ಣು ಬಾಯಿ ಬಿಟ್ಟುಕೊಂಡು ನಾವು ಕೇಳ್ತಾ ಇದ್ದವರು. ಡಿಕಯ್ಯರವರು ನನಗೆ ಈ ಸರ್ ಹೇಳಿದಷ್ಟು ನಿರಂತರ ಸಂಪರ್ಕದಲ್ಲಿರಲ್ಲ, ಬೇರೆ ಬೇರೆ ಕಾರಣಗಳಿಂದ ನಾವು ಸಂಪರ್ಕ ಆಗ್ತಾ ಇತ್ತು. ನಿಮ್ಗೆ ಗೊತ್ತಿರ್ಬೋದು, ಅವರದ್ದು ಒಮ್ಮೆ ಕೋಪ ಅಲ್ಲಿ ಬಂತು. ಸರ್ ಮಾತಾಡುವಾಗ ಹೇಳಿದ್ರು ಕೋಪ ಇದೆ. ನಾನು ಅವರನ್ನು ಸರ್ ಅಂತ ಕರೆದು, ಅವರು ನನ್ನನ್ನು ಏಕವಚನದಲ್ಲಿ ಸಂಶು ಅಂತಲೇ ಕರೀದೆ. ಸಂಶು ಬಲ ಕುಲ್ಲು ಆ ಥರ, ಅಂದ್ರೆ ಎಲ್ಲೋ ಒಂದು ನನ್ನ ತಮ್ಮ ಅಂತ ಹೇಳುದೆ. ಅದಕ್ಕೆ ನಾನು ನನ್ನ ಅಣ್ಣ ಅಂತಲೇ ಅವರನ್ನ ಹೇಳ್ತಾ ಇರುದು, ಅಣ್ಣ ಮತ್ತು ಅಕ್ಕ, ಅಮೃತ ಅಕ್ಕ. ಮತ್ತು ಅದು ಪ್ರೀತಿಯ ಭಾಷೆ ಅವರದ್ದು. ಮತ್ತು ನಾನು ಸಿಕ್ಕಿದಾಗ ಫಸ್ಟಿಗೆ ಬ್ಯಾರಿಗಳಿಗೆ ಬೈಲಿಕ್ಕುಂಟು, ಸರಿಜಿಯಾ ಬ್ಯಾರ್ಲು ಸರಿಜಿ ಬದಲಾವಣೆ ಅವರು, ಇದು ಅವರು ಹೇಳ್ತಾ ಇದ್ದದ್ದು. ಮತ್ತೆ ಇಡೀ ಯಾಕೆ ಬದಲಾವಣೆ ಆಗಬೇಕು ಅನ್ನೋದನ್ನ ವಿಶ್ಲೇಷಣಾತ್ಮಕವಾಗಿ ವಿವರಿಸ್ತಾ ಇದ್ರು. ರೋಮಾಂಚನ ಆಗ್ತದೆ ಸ್ನೇಹಿತರೆ, ರೋಮಾಂಚನ ಆಗ್ತದೆ. ಅದು ಸಮುದ್ರ. ಅದರ ಆಳವನ್ನ, ಡಿಕಯ್ಯ ಅನ್ನೋ ಸಮುದ್ರದ ಆಳವನ್ನ, ವಿಸ್ತಾರವನ್ನ ನನ್ನಂತ ಒಬ್ಬ ಸಾಮಾನ್ಯ ಬರೆಯುವ ಪತ್ರಕರ್ತನಿಗೆ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಯಾವುದೇ ವಿಚಾರ ಇರ್ಬೋದು, ಶಿಕ್ಷಣ ಇರ್ಬೋದು, ಅಥವಾ ಜಾತಿ ವ್ಯವಸ್ಥೆ ಇರ್ಬೋದು, ಅಥವಾ ಒಟ್ಟು ಎಲ್ಲವನ್ನೂ ಕೂಡ ಅವರು ಆಳವಾಗಿ ಮತ್ತು ಅರ್ಧ ಗಂಟೆಯಷ್ಟು ನಮಗೆ ಅದನ್ನು ಮನವರಿಕೆ ಮಾಡಿ, ನಮಗೆ ಮನವರಿಕೆ ಆಯಿತು ಅಂತ ಆದಾಗಲೇ ಅವರಿಗೆ ತೃಪ್ತಿ ಆಗೋದು. ರಾಜಕೀಯ ಚರ್ಚೆ ಇರ್ಬೋದು, ಎಲ್ಲವನ್ನು ಕೂಡ ನನಗೆ ನನ್ನ ಧರ್ಮದಲ್ಲಿರುವ ನ್ಯೂನ್ಯತೆಗಳನ್ನ ಬಹಳಷ್ಟು ನನಗೆ ಮನವರಿಕೆ ಮಾಡಿದವರು, ಅದು ಬದಲಾವಣೆ ಆಗಬೇಕು ಅಂತ ತೋರಿಸಿಕೊಟ್ಟವರು ಡಿಕಯ್ಯ ಅವರು. ಅಷ್ಟು ಆಳವಾಗಿ ಅವರು ಸುಮ್ಮನೆ ತೇಲಿಸ್ಕೊಂಡು ಎಲ್ಲೂ ಕೂಡ ನನಗೆ ಮಾತಾಡಿದ್ದು ಗೊತ್ತೇ ಇಲ್ಲ. ಫಸ್ಟಿಗೆ ಬೈಗಳು ಅದು ಸಿಕ್ಕಿದಾಗ. ನನಗೆ ಮೊನ್ನೆ ಇತ್ತೀಚೆಗೆ ಹುಷಾರಿಲ್ಲದಾಗಿತ್ತು. ಆಗ ನನ್ನ ತಮ್ಮ ಕೃಷ್ಣಪ್ಪನಲ್ಲಿ ಕೇಳಿದ್ರಂತೆ, ಅಂಚೊಳ್ಳೆ ಸಂಶು ಹುಷಾರಾಯೇನಾ, ಈ ತರ ಎಲ್ಲೋ ಒಂದು ಕಡೆ ನಮ್ಮವರು ಅಂತ ಹೇಳುವ ಆ ಒಂದು ಭಾವನೆಗಳನ್ನ ಇಟ್ಟುಕೊಂಡು ಇಡೀ ಸಮಾಜ ಪರಿವರ್ತನೆ ತಲೆ ಬರೆದ್ರಲ್ಲ. ನಾನು ಓದುವಾಗ ನನಗೆ ಅದೇ ಅನ್ನಿಸ್ತಾ ಇತ್ತು. ಹೌದು, ಅವರು ಬರೇ ಒಂದು ದಲಿತ ಸಮುದಾಯ ಅಥವಾ ಅವರ ಜಾತಿ ಸಮುದಾಯ ಒಳ್ಳೇದಾಗಬೇಕು ಅಂತ ಬಯಸಿದ್ದಲ್ಲ, ಇಡೀ ಇದು ಬದಲಾಗಬೇಕು ಅಂತ. ಒಂದು ಮಾತು ಹೇಳ್ತೇನೆ ಸ್ನೇಹಿತರೆ, ಒಂದ್ಸಲ ನನ್ನಲ್ಲಿ ಮಾತಾಡುವಾಗ ಅವರು ಒಂದು ಸಣ್ಣ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಸಂಶುದ್ದೀನ್ ಸಂಶು ಈ ಓಲಾಂಡ ಸಂಶುದ್ದೀನಂದು ಪನ್ಯಾರ ನಿಕ್ ಧೈರ್ಯಟ್ಟು ಪನ್ಯಾರ ಅಂಡ ಅವು ನಿನ್ನ ಬೆಳವಣಿಗೆ ಅಂತ. ಒಮ್ಮೆ ಯೋಚನೆ ಮಾಡೋಣ ನಾವು. ಇವತ್ತು ಕೂಡ ಇಲ್ಲಿ ಹೇಳ್ಬೋದು, ನಾನು ಸಂಶುದ್ದೀನ್ ಸಂಪ್ಯ ಅಂತ ಹೇಳ್ಬೋದು. ನನಗೆ ಎಲ್ಲ ಕಡೆ ಹೋಗಿ ನಾನು ಸಂಶುದ್ದೀನ್, ನಾನು ಮುಸ್ಲಿಂ ಅಥವಾ ಬ್ಯಾರಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದ ಸ್ನೇಹಿತರೆ?
ಇದು ಆಗಬೇಕು ಅನ್ನೋದು ಡಿ ಕೈ ಅವರವರ ಕನಸಾಗಿತ್ತು. ಸರ್ ಮಾತಾಡುವಾಗ ನನಗೆ ಅದಾಯ್ತು. ಹೌದು, ನಾವು ಮತ್ತೆ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲು ಲೆಕ್ಕ ಆಯ್ಜಿಂದಾಂಡ ಎಂಕ್ ಜೀವನ ಸೈನೇಟ ಎಂಕ್ ಧೈರ್ಯೊಟ್ಟು ಸಂಶುದ್ಧಿನು ಯಾನೊರು ಬ್ಯಾರಿ ಪಂಡದ ಬದುಕ್ಯಾರ ಸಾಧ್ಯ ಆಪುಜಿ, ಸಾಧ್ಯ ಆಗುದೇ ಇಲ್ಲ. ಇದು ಆಗ್ಲೇ ಡಿ ಕೈ ಇತ್ತು. ಮತ್ತು ಅವರ ಸಿದ್ಧಾಂತ ನಾವು ಗಮನಿಸಬೇಕಾದ್ದು, ಎಲ್ಲೂ ಕೂಡ ಅವ್ರ ಸಿದ್ಧಾಂತದ ಜೊತೆ ಇದೆಂಥದ್ದು ಅದನ್ನು ಬಿಟ್ಟು ಹೋಗುವಂಥದ್ದು, ರಾಜಿ ಮಾಡಿಕೊಳ್ಳುವಂಥದ್ದು, ಅಡ್ಜಸ್ಟ್ಮೆಂಟ್ ಅದು ಇಲ್ಲವೇ ಇಲ್ಲ. ನಿರಂತರವಾಗಿ ಕೊನೆ ಗಳಿಗೆವರೆಗೂ ಕೂಡ ಅವ್ರ ಆರಂಭದಲ್ಲಿ ಏನಿದ್ರು ಅದೇ ಡಿ ಕೈರು, ಅದೇ ಮಾತು, ಅದೇ ಚಿಂತನೆ ಅವರಲ್ಲಿ ಯಾವತ್ತೂ ಕೂಡ ಇತ್ತು. ಇವತ್ತು ಕಳ್ಕೊಂಡೇವು ನಾವು. ಸರ್ ಹೇಳಿದ್ರು, ಅವರು ರಿಟೈರ್ಡ್ ಆದ್ಮೇಲೆ ಒಂದಿಷ್ಟು ಅವರು ನಮ್ಮ ಜೊತೆ ಇರಬೇಕಿತ್ತು. ನಾವು ಕಲೀಲಿಕ್ಕೆ ತುಂಬ ಇತ್ತು, ಅವರಿಂದ ತುಂಬ ಕಲಿತ್ಕೊಳ್ಳಿಕ್ಕೆ ಇತ್ತು. ಕಳ್ಕೊಂಡೆವು. ಅಮೃತಕ್ಕ ಅದಕ್ಕೆ ಸರಿಯಾಗಿರುವವರು. ಅಮೃತಕ್ಕ ಕೂಡ ಒಂದ್ಸಲ ಪುತ್ತೂರಿಗೆ ಬಂದಿದ್ರು. ಪುತ್ತೂರಿಗೆ ಬಂದಾಗ ಪುತ್ತೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಚರ್ಚ್ ಬಳಿ ಅವರ ಭಾಷಣ ಇತ್ತು. ಅಮೃತಕ್ಕನ ಭಾಷಣಕ್ಕೆ ಕೆಲವೊಮ್ಮೆ ಡಿ ಕೈ ಬರ್ತಾ ಇದ್ರು ಫ್ರೀ ಇದ್ದಾಗ. ಬಂದ್ರೆ ಅವ್ರು ಎಲ್ಲಿಲ್ಲ, ಅವ್ರು ಹಿಂದ್ಗಡೆ ಸುತ್ತಾಡ್ತಾ ಇರೋದು. ನಾವ್ ಯಾರಾದ್ರೂ ಸಿಕ್ಕಿದ್ರೆ ನಮ್ಮಲ್ಲಿ ಏನಾದ್ರೂ ಮಾತಾಡೋದು, ಒಂದಿಷ್ಟು ಇದು ಮಾಡುವಂಥದ್ದು ಇದ್ರು. ಐಕೆ ಬಳ್ಳುವರಂತ ಪುತ್ತೂರಲ್ಲಿ ಡಿ ಕೈ ಬಹಳ ಗೆಳೆಯ, ಮತ್ತು ಅವರು ಉದ್ಯೋಗದಲ್ಲಿ ಕೂಡ ಅವರು ಕೂಡ ಟೆಲಿಫೋನ್ ಇದರಲ್ಲಿ ಇದ್ದದ್ದು, ಅದ್ರಲ್ಲಿ ಒಟ್ಟಿಗಿದ್ದವರು. ಇಬ್ರು ಹೆಚ್ಚು ಜಗಳ ಮಾಡೋರಂತೆ. ಐಕೆ ಅದನ್ನ ಮೊನ್ನೆ ನಮ್ಮಲ್ಲೂ ಕೂಡ ಮಾತಾಡುವಾಗ ನೆನಪಿಸ್ಕೊಂಡ್ರು. ನಾವು ಹೆಚ್ಚು ಜಗಳ ಮಾಡ್ತಾ ಇದ್ದವು. ಜಗಳ ಅಂದ್ರೆ ಪೆಟ್ಟಿನ ಜಗಳ ಅಲ್ಲ, ಪ್ರೀತಿಯ ಜಗಳ ಮಾಡ್ತಾ ಇದ್ರು. ನಾವು ತುಂಬಾ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಇದೆಲ್ಲವನ್ನ ನೆನೆಸ್ಕೊಂಡ್ರು. ಒಂದು ಹಾಸ್ಯವನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ಐಕೆ ಅವರು. ಏನಂದ್ರೆ, ನಾನು ಮದುವೆ ಆದಾಗ ನನ್ನ ಹೆಂಡತಿ ಕೂಡ ಜೊತೆಯಲ್ಲಿದ್ರು. ಆಗ ಡಿ ಕೈ ಕೇಳಿದ್ರು, ಇದಾಗೆ ಬ್ಯಾರ್ತಿನ ಮದುವೆ ಅಂತ, ನಿನಗೆ ಬೇತಿ ಜಾತಿ ತಿಕ್ಕಜಾ ಅಂತ ಕೇಳಿದ್ರು ಅಂತ. ಅಂದ್ರೆ ಏನು ಹೇಳಬೇಕಾ ಅದನ್ನ ಹೇಳುವಂಥದ್ದು, ಮತ್ತು ಆ ಹೇಳಿಕೆಯ ಒಳಗಡೆ ಒಂದಿಷ್ಟು ವಿಸ್ತಾರವಾದ ಚಿಂತನೆಗಳು. ನಾನು ನಮ್ಮಲ್ಲಿರುವ ವರದಕ್ಷಿಣೆ ಎನ್ನೋದಿರ್ಬೋದು, ಪಿಡುಗು ಇರ್ಬೋದು, ಅದನ್ನು ಮೀರುವುದಕ್ಕೆ ನಮಗೂ ಅನಿಸ್ತಾ ಇದೆ ನೋಡಿ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದ್ರೆ ಖಂಡಿತ ಅದೆಲ್ಲವನ್ನ ತಡಿಬಹುದು, ಹೆಣ್ಣು ಮಗುವಿನ ನೋವನ್ನ ತಡಿಬಹುದು ಅನ್ನೋದು ಇದೆಲ್ಲ. ಹೀಗೆ ಸಣ್ಣ ಸಣ್ಣ ಮಾತುಗಳಲ್ಲಿ ಕೂಡ ಸಂಶುದ್ಧಿನಂತ ನಿನಗೆ ಧೈರ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆದ್ರೆ ನೀನು ಗೆದ್ದಿ ಅಂತ ಹೇಳುವುದು ಶಬ್ದ ಇದೆ ಅಲ್ಲ, ಅದು ದೊಡ್ಡ ಟಾನಿಕ್ ಅಂತ ನಮಗೆ, ದೊಡ್ಡ ಟಾನಿಕ್. ಈ ತರ ಡಿ ಕೈಯರು ಇಡೀ ಬದುಕಿನಲ್ಲಿ ಎಲ್ಲೂ ಕೂಡ ರಾಜಿ ಮಾಡಿಕೊಳ್ಳದೆ, ಎಲ್ಲೂ ಕೂಡ ಸಿದ್ಧಾಂತವನ್ನ ಬಿಟ್ಟು ಕೊಡದೆ, ಮತ್ತು ಯಾವುದೇ ರಾಜಕೀಯ ಆಮಿಷ ಇದಕ್ಕೆ ಒಳಗಾಗದೆ ಅವ್ರು ಏನ್ ಹೇಳ್ಬೇಕಾ ಹೇಳ್ತಾ ಹೋಗಿಯೇ ಬಿಟ್ರು. ಈಗ ಉಳಿದಿರೋದು ಅವರ ಮಾತುಗಳು, ಅವರ ನಡೆಗಳು, ಅದು ನಮ್ಮ ಮುಂದೆ ಇದೆ. ನನಗಂತೂ ಒಂದಿಷ್ಟು ಇದೆ, ನಾನು ಖಂಡಿತ ಅದನ್ನ ನನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಖಂಡಿತ ಇದ್ದೇನೆ. ಅದರಲ್ಲಿ ಇದೆಲ್ಲ ಈ ವೇದಿಕೆಯ ಮುಂದೆ, ಅವರ ಭಾವಚಿತ್ರದ ಮುಂದೆ ನಾನು ಧೈರ್ಯವಾಗಿ ಹೇಳ್ತೇನೆ, ಮನುಷ್ಯರನ್ನ ಮನುಷ್ಯರಾಗಿ ನೋಡುವಂತಹ, ಪ್ರೀತಿಸುವಂತಹ ಕೆಲಸ ನಾನು ಡಿ ಕೈರಿಂದ ಸಾಕಷ್ಟು ಕಲ್ತಿದ್ದೇನೆ. ಅದನ್ನು ನಾನು ಸಾಯುವವರೆಗೂ ಕೂಡ ಮುಂದುವರಿಸ್ತೇನೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಅವರಿಗೆ ನುಡಿನಮನವನ್ನ ಸಲ್ಲಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ವಂದನೆಗಳು ಸರ್. ತಮ್ಮ ಜೊತೆ ನಾವೆಲ್ಲರೂ ಕೂಡ ಅವರ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವರಾಗುವೆ ಅಂತ ಹೇಳ್ತಾ, ಮುಂದಕ್ಕೆ ಬೆಳ್ತಂಗಡಿ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಸಂಚಾಲಕರಾಗಿರುವ ಶೇಖರ್ ಲಾಯ್ಲರ್ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಸರ್, ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಮಾಡ್ತೇನೆ. ವೇದಿಕೆ ಪುಣಂಚಿತ್ನ ಮತ್ತು ಗಣ್ಯರಂಚನೆ ಮೂಲ ಸೇರಿದಿನಂಚಿತ್ನ ಪಿ ಡಿ ಕೈರ್ನ ಅಭಿಮಾನಿ ಬಂಧುಲೆ ಬಹಳ ಮುಖ್ಯವಾದ ಎಂಕಂತ ಪಂಡ್ರೆ ಇಪ್ಪುನ ಕೆಲವು ವಿಚಾರ ಮಾತ್ರ. ಈ ಕರಿನ ತಿಂಗೊಲ್ದ 8ನೇ ತಾರೀಕದ ಬುಕ್ಕ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡು ನಮ್ಮ ರಡ್ಡು ಹಿರಿಯ ಹೋರಾಟಗಾರನ ಮಕ್ಕಳೇ ಒಂದ ಪಿ ಡಿ ಕೈರ್ ನಮ್ಮ ಕರಿನ ಜುಲೈ 8ನೇ ತಾರೀಕು ಕಲೆ ಒಂದಿತ್ತ. ಅವೇ ತಿಂಗಳು ನನ್ನೋರಿ ಬರಿಮಲ್ಲ ಸೌಹಾರ್ದತೆ ಚಳವಳಿದ ನಾಯಕರಾದ ಅಂಚಿತ್ನ ಜಿ ರಾಜಶೇಖರ್ ನಮ್ಮ ಕಲೆ ಒಂದ ಅತ್ಯಂತ ಬೇಜಾರದ
ಸಂಗತಿ ಏಕಕಾಲ ನಮ್ಮ ರಡ್ಡು ಹೋರಾಟದ ಜೋಡೆತ್ತಲೇನ ಮಕ್ಕಳೇ ಒಂದು ನಾ ಬಾರಿ ಬೇಜಾರ ಅಂಡ ಪಿಡಿಕೈಯರೇನ ಆರ್ ಎಂಚಿನ ಈ ಸಮಾಜಕ್ಕೆ ಕೊಡ್ತೇರ ಅವನ ಜನಕ್ಕಳು ಮರತದ ಜೇರು ಕೆಲವು ಜನ ಅದರ ಸಿದ್ಧಾಂತನ ಅಡ ಭಿನ್ನಾಭಿಪ್ರಾಯನ ದಿವೊಂದಿತ್ತುದೇರು ಅಂಡ ಏನು ಸುಮಾರು 24 ವರ್ಷದ ಏನ ಸಂಘಟನೆದ ಆ ಒಂಜಿ ನೆಟ್ಟೆ ಇಡೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡು ಒಂಜಿ ದಲಿತ ಸಮುದಾಯದ ಒಂಜಿ ನಾಯಕನ ಅಂತಿಮ ದರ್ಶನ 1,000 ಮಿತ್ತು ಜನ ಅತ್ಯಂತ ಸಾರ್ವಜನಿಕ ಒಂಜಿ ಸಭಾಂಗಣ ಒಂಜಿ 1,000 ಮಿತ್ತು ಜನ ಅರ್ನ ಅಂತಿಮವಾಯಿನ ಒಂಜಿ ದರ್ಶನ ಪಡೆಯೊಂದೇರು ಪಂದಿತ್ತನ ಅವು ಎಂಕ ಗೊತ್ತಿತ್ತಿನ ಪ್ರಕಾರ ಸುಮಾರು ಸಂಘಟನಾ ಜೀವನಡು 24 ವರ್ಷದ ಸಂಘಟನಾ ಜೀವನಡು ಪ್ರಥಮವಾದ ದಕ್ಷಿಣ ಕನ್ನಡ ಬುಕ್ಕುಡು ಉಡುಪಿ ಜಿಲ್ಲೆಡು ಏನ್ ತೂಯಿನಂಚಿತ್ನ ಕಾರ್ಯಕ್ರಮ ಎಂಕಂತೂ ಸುಮಾರು 15-20 ವರ್ಷದ ಇಂಚ ಪಿಡಿಕೈರ್ನ ಪರಿಚಯ ಮಾತ್ರ ತಂದೆ ಎನ್ನ ಸಂಘಟನಾ ಚಳವಳಿ ಹೋರಾಟಡು ಅತಂಡ ರಾಜಕೀಯವನ್ನ ಚಳವಳಿಡು ಎಂಕ ಬಾರಿ ಮಲ್ಲ ರೀತಿಯ ಮಾರ್ಗದರ್ಶನ ಒಂದು ಸ್ಫೂರ್ತಿ ಕೊಡ್ತಿನ ವ್ಯಕ್ತಿ ಬಂದಿತ್ತು ನಾವು ಪಿಡಿಕೈಯರು ಆರ್ನ ಆ ಬದ್ಧತೆ ಒಂದು ಸಂಘಟನೆದ ಮಿತ್ತು ಬದ್ಧತೆ ವಾ ರೀತಿ ಇದ್ದೀವೋಡು ಒಂದು ಸಿದ್ಧಾಂತದ ಮಿತ್ತು ವಾ ರೀತಿ ಬದ್ಧತೆ ಇದ್ದೀವೋಡು ಪನ್ಪಣೇನು ಪಿಡಿಕೈರ್ ಇಂಕ ಕಲ್ಪದು ಕೊಡ್ತೀರಿ ಪಿಡಿಕೈರ್ ಬಹುಜನ ಚಳವಳಿದ ಒಂದು ನಾಯಕಿ ಏನು ಸೊನ್ಪತ್ತೆನ್ಮಣ ಇಸವಿಡು ಒಂದು ಮಾರ್ಕ್ಸ್ವಾದ ಸಿದ್ಧಾಂತನ ಒತ್ತೊಂದು ಮಾರ್ಕ್ಸ್ವಾದ ಚಿಂತನೆ ನಿಕ್ಲ ಬುಳೆಯೊಂದಿಪ್ಪನ ಹುಡುಗಿ ಆರೆ ಏನನೆ ಏಪಲ ವಿರೋಧ ಮಲ್ತಿನ ರತ್ ಈ ಮಾರ್ಕ್ಸ್ವಾದಿ ಪನ್ಪಿನ ಕಾರಣಗೋಸ್ಕರ ಏನನೆ ವಿರೋಧ ಮಲ್ತಿನ ರತ್ ಅಂಡ ಎನ್ನ ಮಾರ್ಕ್ಸ್ವಾದದ ಚಳವಳಿದ ಆ ದಲಿತ ಸಮುದಾಯ ಆದಿವಾಸಿ ಕಾರ್ಮಿಕ ವರ್ಗದ ಇಂಚಿನ ಚಳವಳಿ ಏನು ಭಾಗವಹಿಸ ಹೊಂದಿತ್ತೇನ ಐಕ್ ಒಂಜಾತ್ ಮಾರ್ಗದರ್ಶನ ಕೊಡ್ದು ಎನ್ನ ಚಳವಳಿನ ನನಾತ್ ಸ್ಫೂರ್ತಿಯುತವಾದ ಸಂಘಟನೆ ಕಟ್ಟೇರ ಬೋಡಾದು ಇನ್ನ ಬಾರಿ ಮಾರ್ಗದರ್ಶನ ಕೊಡ್ತಿನ ನಾಯಕರನ್ನ ಇಟ್ಟೂರಿ ಪಿಡಿಕೈರ್ ಆರು ಏಪಲ ಪನೊಂದಿತ್ತೇರಿ ಒಂಜಿ ಸಿದ್ಧಾಂತಗ ಒಪ್ಪರವಲ್ಲಿ ಒಪ್ಪಿ ಬುಕ್ಕ ಅವನು ಸೈಲೆಂಟ್ ಬುಡ್ರಬಲ್ಲಿ ಆ ಹಿನ್ನೆಲೆಡೆ ಆಣಿದ ಇನಿ ಮುಟ್ಟಲ್ಲ ಎಂಕ ಇನಿಕ್ಲ ಗೊತ್ತುಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಡು ಇನಿ ಶೋಷಣೆಗೆ ನಾವು ಜನಕ್ಲಿನ ಪರವಾದ ಇನಿ ಎಂಕ್ಲು ಚಳವಳಿ ಕಟ್ಟೊಂದುಲ್ಲ ಆಂಡ ಆ ಚಳವಳಿ ಒಂದು ರಾಜಕೀಯವಾದ ಶಕ್ತಿಯಾದ ಬೆಳವಣಿಗೆ ದಕ್ಷಿಣ ಕನ್ನಡ ಜಿಲ್ಲೆಡ ಆತಜಿ ಸಾರಿ ಸುಮಾರು BV ಕಕ್ಕಿಲೆಯರೇನು ಗುಡ್ಡ 5 ಬುಕ್ಕ ಮೂಲ ಆತ್ಮಲ್ಲ ಚಳವಳಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡ ಆತಜಿ ಆಂಡಲ ಆರ್ನ ಆನಿದ ಎಂಕ ಪಂತನ ಪಾತ್ರೆ ಎಂಚಿನೋಂಡ ಆ ಕಾರಣಗೋಸ್ಕರ ಇನಿಲ್ಲ ಏನು ಆ ಸಿದ್ಧಾಂತ ಒತ್ತೊಂದು ಸಿದ್ಧಾಂತದ ಪರವಾದ ಕೆಲಸ ಮಾಡ್ತದೆ ಅನ್ಪುಣ ಬಹಳ ಮುಖ್ಯ ಡಿಕೈರ್ ಕೂಡ ಅವರು ಸರ್ಕಾರಿ ಇಲಾಖೆಡು ಉದ್ಯೋಗಿ ಆದಿತ್ತು ಒಂದು ಮಲ್ಲ ರೀತಿಡು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಮೂರನೇ ಮೈಸೂರದ ಅರವಿಂದ ಮಾಲಗೀತಿ ಇಂಕ್ ಬೆಳ್ತಂಗಡಿ ಕಾರ್ಯಕ್ರಮ ಮಲ್ಪನಾಗ ಆರೇನು ಮುಖ್ಯ ಅತಿಥಿ ಆದ ಲೆಪ್ಪರಂದು ಫೋನ್ ಮಲ್ದಿತ್ತೆ ಆರು ಪನ್ಪೇರು ನಿಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಮೈಸೂರು ಜಿಲ್ಲೆಯಲ್ಲೂ ಕೂಡ ದಲಿತ ಚಳವಳಿಯನ್ನು ಕಟ್ಟಿದವರಲ್ಲಿ ಪಿಡಿಕೈರ ಪಾಲು ದೊಡ್ಡದು ಇದೆ ಇದು ದೇವನೂರು ಮಹಾದೂರ್ಡ ಪಣ್ಣಗ ಆರ್ಲ ಪನ್ಪೇರು ಏನ್ಲದ ಡಿಕೈರ್ಲ ಬಾರಿ ಆತ್ಮೀಯರ ಅದು ಈ ಬಾಗಡ ಚಳವಳಿ ಕಟ್ರ ಎಂಕ ಸಹಕಾರ ಕೊಡ್ತಿನಾರು ಪಿಡಿಕೈರ್ ಅಪ್ಪ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಆತನ ಉಡುಪಿ ಜಿಲ್ಲೆಗೆ ಮಾತ್ರ ಸೀಮಿತ ಇಡೀ ಕರಾವಳಿ ಜಿಲ್ಲೆ ಮಾತ್ರ ತಂದೆ ಇಡೀ ಕರ್ನಾಟಕದ ಬೇತೆ ಜಿಲ್ಲೆಡು ಇನ್ನು ದಲಿತ ಚಳವಳಿಯನ್ನು ಕಟ್ಟಿನ ಒಂಜಿ ನಾಯಕಿ ಡಿಕೈರ್ ನನ್ನೊಂಜಿ ಎಂಕಾರ ಸ್ಫೂರ್ತಿದೆ ಪಣ್ಣಗಾರ ಅಂತರ್ಜಾತಿ ಮದಿಮೆಗೆ ಸಂಬಂಧಪಟ್ಟದು ಆರ್ನ ಈ ಮೂಲ ಅಂತರ್ಜಾತಿ ಮದಿಮೆ ಜನ ತೇರ್ನು ಗೊತ್ತಿಜ್ಜಿ ಆಂಡ ಒಂಜಿ ದಂಪತಿಲು ಕಂಡನೆ ಬಿಡೇದಿ ರಡ್ಡು ಜನಲ್ಲ ಒಂಜೆ ಚಳವಳಿಡು ಒಟ್ಟೊಟ್ಟಿಗೂ ಅದು ಕೋಪುನಂಚಿತ್ನ ಬಾರಿ ಕಡಿಮೆ ಅವಳ ಬಂಟ ಸಮುದಾಯ ಪುಟ್ಟಿನಂಚಿತ್ನ ಅಮೃತಕ್ಕ
ಡಿಕೆರ್ ನ ಒಟ್ಟುಗು ಕೇವಲ ಮದಿಮೆಯಾದ ದಾಂಪತ್ಯ ಜೀವನ ಮಾತ್ರ ತಂದೆ ಚಳವಳಿದ ಸಾದಿಡು ಕೂಡ ಒಟ್ಟೊಟ್ಟುಗು ಪೋಯಿನಂಚಿತ್ತ ಒಂಜಿ ದಂಪತಿಲು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡೆ ಏನು ತೂಯಿನ ಮಟ್ಟದ ಅಕ್ಲೆ ಅಂತಿಮ ಅಂದಿ ಏನು ಏನಿದೆ ನನಯರ್ಲ ಆ ರೀತಿಯಾದ ದಾಂಪತ್ಯ ಜೀವನಡು ಒಟ್ಟೊಟ್ಟುಗು ಇಪ್ಪೇರು ಅಂಡ ಚಳವಳಿದ ಬಾಗಡು ಒಟ್ಟೊಟ್ಟುಗು ಇಪ್ಪುನ ಬಾರಿ ಸಾಧ್ಯ ಅಸಾಧ್ಯವಾಯಿನ ಒಂಜಿ ಒಂದು ಪನೊಲಿ ಬಹಳ ಮುಖ್ಯವಾದ ನಮ್ಮ ಏನು ತೂಯಿನ ಪ್ರಕಾರ ನನೊಂಜಿ ಆರು ಕೇವಲ ದಲಿತ ಸಮುದಾಯ ಇತ್ತೇನೆ ನಮ್ಮ ವಾಸುದೇವ್ ಬೆಳ್ಳೆ ಸರ್ ಪಾತಿರಿ ಅದು ಇಡೀ ಶೋಷಿತ ಸಮುದಾಯದ ಪರವಾದ ಚಳವಳಿಯನ್ನು ಭಾಗವಹಿಸುವಂದಿತ್ತು ಆರ್ನ ಡಿಕೆರ್ನ ಲಾಸ್ಟ್ದ ಚಳವಳಿಯೇ ಬೆಳ್ತಂಗಡಿ ಜುಲೈ 4 ತಾರೀಕಿಗೆ ನಾರಾಯಣಗುರು ಸೇವಾ ಸಂಘದ ನೇತೃತ್ವಡ್ ಎಂಚಿನ ರಾಜ್ಯ ಸರ್ಕಾರ ನಾರಾಯಣಗುರುನ ಪಠ್ಯನ 10ನೇ ಕ್ಲಾಸ್ ಸಮಾಜ ವಿಜ್ಞಾನ ಪಠ್ಯದ ಕೈಬಿಡ್ನ ಸಂದರ್ಭ ಇತ್ತ ವಿರುದ್ಧವಾದ ನಡತನ ಚಳವಳಿ ಎಂಚಿನ ಇತ್ತನ ಆ ಚಳವಳಿ ಡಿಕೆರ್ ಬುಕ ಏನು ಒಟ್ಟೊಟ್ಟಿಗೆ ಭಾಗವಹಿಸಿನ ಬಿಲ್ಲವ ಸಮುದಾಯದಕ್ಲೆ ಮಾತ್ರ ಸೇರ್ದಿತ್ತನ ಐಟ್ ಏನ್ಲದ ಡಿಕೆರ್ಲ ಒಂಜಿ ಸಪ್ರೇಟ್ ಆದ ಭಾಗವಹಿಸೋದಿತ್ತ ಆ ಫಸ್ಟ್ ಲಾಸ್ಟ್ ಮುಟ್ಟ ಎಂಗ್ಲು ಒಟ್ಟೊಟ್ಟಿಗೆ ಇತ್ತದ ಇತ್ತನ ಆ ಒಂಜಿ ಚಳವಳಿ ಆ ಚಳವಳಿನಿ ಗೆಂದುನ ಸಂದರ್ಭ 4ನೇ ತಾರೀಕು ಹೋರಾಟ ಹಾಕೊಂಡು ರಾಜ್ಯ ಸರ್ಕಾರ 5ನೇ ತಾರೀಕಿಗೆ ಒಂಜಿ ಅಧಿಸೂಚನೆ ಹೊರಡಿಸಕೊಂಡು ನಾರಾಯಣಗುರುನ ಪಠ್ಯನ ಎಂಕ್ಲು ವಾಪಸ್ ಸೇರ್ಸ ಬಂದು 8ನೇ ತಾರೀಕು ಡಿಕೆರ್ ನಮ್ಮ ಒಟ್ಟಿಗೆ ಇಪ್ಪುಜೀರು ಅಂಡ್ ಆರು ಮಲ್ತನ ಫಸ್ಟ್ದ ಚಳವಳಿ ಎಂಚಿನೋಂಡ ಅವು ಎಂಚಿನ ಇನಿ ಎಮ್ಮರವಾದ ಬುಳೆತಿಂಡ ಅಂಚನೆ ಆರ್ನ ಜೀವನದ ಲಾಸ್ಟ್ದ ಚಳವಳಿ ಕೂಡ ಅತ್ಯಂತ ಯಶಸ್ವಿ ಆತಂದು ಪನ್ಪುಣೆಯನ್ನು ಬಾರಿ ನಮ್ಮ ನೆನಪು ಮಲ್ ಕೂಡ ಹಾಕೊಂಡು ನನಂಜೆಂಕ್ ಪಂಡ್ರೆ ಇಪ್ಪನಂಚಿತ್ನ ಇನಿ ಕೇವಲ ಚಳವಳಿ ಮಾತ್ರ ಸಾಹಿತ್ಯ ಕ್ಷೇತ್ರ ಕೂಡ ಬಾರಿ ಮಲ್ಲ ರೀತಿಡ್ ಕೃಷಿ ಮಲ್ತನ ಏನು ಎಂಕ್ ಬುದ್ಧಿ ತೆರಿಬುಕ್ಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರ್ನಕ್ಲೇನು ಅಧ್ಯಕ್ಷರ್ನಕ್ಲೇನು ತಗೊಂಡು ಬರ್ತದೆ ಮುರಣಿ ಮೂಡಬಿದ್ರೆಡ್ ನಡತನ ನುಡಿನಮನ ಕಾರ್ಯಕ್ರಮ ಅಲ್ಪದ ಶಾಸಕರು ತುಳು ಸಾಹಿತ್ಯ ಅಕಾಡೆಮಿದ ಅಧ್ಯಕ್ಷರಾದ ಉಮಾನಾಥ್ ಕೋಟಿಯನ್ನು ಭಾಗವಹಿಸಲು ಬಾತಿರೊಂದು ಇತ್ತೀರು ಏಂಕ್ ಸಾಹಿತ್ಯದ ಗಂಧಗಾಳಿ ಗೊತ್ತಿತ್ತು ಈ ಆಂಡ ಏನ ಪಕ್ಷ ಎಂಕ ಒಂಜಿ ಒಂದೇನು ಕೊರದಿ ಇತ್ತಿಲ್ಲ ಅಂಡ ಎಂಕ್ ಕೊರಡ ಏನತ್ತು ಡಿಕೆರ್ಗೆ ಕೊರಡಿ ಇತ್ತಿಲ್ಲ ನಿಜವಾದ ದೇಪನ ಡಿಕೆರ್ನ ಆ ತುಳುತ ಬರವಣಿಗೆ ಶೈಲಿ ಆರು ತುಳುಟು ನಿರರ್ಗಳವಾದ ಪಾತೆರ್ನ ಸಾಹಿತ್ಯವಾದ ಅರ್ನ ಕೆಲವೊಂದು ಅಭಿಪ್ರಾಯಗಳು ಅವನು ಪೂರ್ವ ತೂಂಡ ಏನು ಎಂಕ ಎನ್ನ ಅನುಭವದ ಮಿತ್ತು ತುಳು ಸಾಹಿತ್ಯ ಅಕಾಡೆಮಿ ಏಪದ ಬುಕ್ಕ ಸ್ಟಾರ್ಟ್ ಆಂಡ ಐತ ಫಸ್ಟ್ ದಾತಂಡ ಈ ನಡುಟ ಅಲ್ಲ ಆರ ಅಧ್ಯಕ್ಷತೆಗೆ ಆಯ್ಕೆ ಅಪ್ಪನ ಅಂಚಿತ್ತ ಒಂಜಿ ಅರ್ಹತೆ ಇಪ್ಪನ ಅಂಚಿತ್ತ ವ್ಯಕ್ತಿ ಬುಕ್ಕ ಒಂಜಿ ಮಾತೆರನ್ಲ ಒಗ್ಗೂಡಿಸವನಂಚಿತ್ತ ಒಂಜಿ ಆಡ ಗುಣ ಇತ್ತು ಆರೇನು ಏತ ವಿರೋಧ ಮಲ್ಪಾಡು ಬಟ್ ಆಡ ಹೋದು ಸಂಘಟನೆದ ವಿಚಾರನ ಒಂಜಿ ಆತ್ ವಿಮರ್ಶೆ ಮಲ್ಪುನಂಚಿತ್ನ ಒಂದು ಇತ್ತಂడి ಏನು ಈ ವೇದಿಕೆ ಏನು ಜಾಸ್ತಿ ಪಾತ್ರ ಬೋಪಿ ದಯ ಬಣ್ಣಗ ಇಂಚಿನಾತನ ಬಣ್ಣಗ ಡಿಕೆರ್ನ ಪರವಾದ ಪಾತ್ರನ ಕೂಡ ಅವು ಕೆಲವರಿಗೆ ಬೆದರಿಕೆ ಆದ ಪರಿಣಮಿಸ ಉಂಡು ಅಂಚದ ಎಂಕ್ಲ ಏನು ಜಾಸ್ತಿ ಆದ ವಿಮರ್ಶೆ ಮಲ್ಪರ ಪೋಪುಜ ಬಟ್ ಎಂಕ್ ಏನು ಈ ಕಾರ್ಯಕ್ರಮದ ದಾಯೆ ಭಾಗವಹಿಸದೆ ಬಂದ್ಪುಣ ಬಂಡ ಎಂಕಂತೂ ಸ್ಫೂರ್ತಿ ಆ ಸ್ಫೂರ್ತಿನ ಆ ಚಳವಳಿ ಇಡೇ ಉಂತರ ಬಲ್ಲಿ ಬಂದ್ಪುಣ ಎನ್ನೊಂದು ಆಸೆ ಡಿಕೆರ್ ಎನ್ಪನೆ ದಶಕದ ಇನಿ ಮುಟ್ಟಲ ಆ ಒಂಜಿ ಹೋರಾಟದ ರತನ ಕುಣತ್ತದ ನಮ್ಮ ಎದುರುದು ಇದು ಇನ್ ನಮ್ಮ ಅಗಲದೇರು ಅಂಡ ಈ ರತನ ದುಂಬು ಕೊನದು ಪೋಪುನಂಚಿತ್ನ ಜವಾಬ್ದಾರಿ ಕರ್ತವ್ಯ ನಮ್ಮ ನಡುಟುಂಡು ಅಂಚಾದ ಮೂಲು ಸೇರ್ದಿನ ಅರ್ನ ಅಭಿಮಾನಿ ಲೇಡು ಬೇತೆ ಬೇತೆ ಸಂಘಟನೆ ಬೇತೆ ಬೇತೆ ಸಿದ್ಧಾಂತ ಬೇತೆ ಬೇತೆ ಭಿನ್ನಾಭಿಪ್ರಾಯ ಇತ್ತಿನ ಇಪ್ಪರು ಅಂಡ ನಿಕ್ಲೆಡೆ ವಿನಂತಿ ಮಲ್ಪನ ಇನಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡೆ ಬೇತೆ ಬೇತೆ ಕಡೆಟ್ಟು ನುಡಿ ನಮನ ಕಾರ್ಯಕ್ರಮ ಆತನು ಅಕ್ಲೆ ಸೈದ್ಧಾಂತಿಕವಾಯಿನ ಭಿನ್ನಾಭಿಪ್ರಾಯಲು ಇಪ್ಪು ಅಂಡ ಏನು ಬನ್ಪುನ ಡಿಕೆರ್ನ ಉದ್ದೇಶ ಈ ಸಮಾಜಡ್ ಈ ಸಮಾಜದ ನಿರ್ಮಾಣ ಆವಡು ಶೋಷಿತರ ಮಾತೆರ್ಲ ಬೆಂದದ ಮಾತೆರ್ಲ ಉಣುಪುನ ಅಂಚಿತ್ನ ಶೋಷಣೆ ಇಜ್ಜಾದ್ನ ಅಂಚಿತ್ನ ಹೊಸ ಸಮಾಜ ಕಟ್ಟೋಡು ಬನ್ಪಿನ ಒಂಜಿ ಆಸೆ
ಉದ್ದೇಶ ಇಂಚಿನ ಡಿ.ಕೆ. ಇತ್ತನ ಆ ಉದ್ದೇಶನ ಈಡೇರಿಸೋರು ಬೋಡಾದು ನಾವು ಮಾತೇರ್ಲ ಡಿ.ಕೆ. ನಮ್ಮ ಎದುರುಡ್ದಿದ್ದು ಪೋತುನಂಚಿತ್ತ ಆ ರತನ್ ನಮ್ಮ ದುಂಬುಕೊನಪ್ಪನ ಬಾರಿ ಅಗತ್ಯ ಉಂಡು ಐಕೆ ಈ ಕೇವಲ ಆರ್ನ ಕಾರ್ಯಕ್ರಮ ಈ ನುಡಿನ ಮಂಡಳು ಅಂತಿಮ ಅವರ ಬಲ್ಲಿ ಭವಿಷ್ಯತ್ತ ದಿನಟ್ಟೆ आणि ದಲಿತ ಚಳವಳಿನ ಕಟ್ಟುನಾಗ ಎಂಚಿನ ಮೂಲ ಶೋಷಣೆ ಇತ್ತಲ್ಲ ಅವು ಇನ್ನಿಲ್ಲ ದುಂಬುಕೊಣಪಿನ ಮೂಲಕ ಆ ಹೊಸ ಸಮಾಜನ ಡಿ.ಕೆ. ಕಟ್ಟದ್ನ ಆ ಕಣ ಎಂಚಿನುಂಡ ಆ ಕಣ ನನಸು ಮಲ್ಪರ ನಿಕ್ಲು ನಮ್ಮ ಮಾತೇರ್ಲ ಇತ್ತನೆ ಬೇರೆ ಪಾತೇನ ಪಂಡೇರ್ ಪತ್ತಪ್ಪೆ ಜೋಕ್ಲು ಒಂಜಪ್ಪೆ ಜೋಕ್ಲು ಲೆಕ್ಕ ನಮ್ಮ ಮಾತೇರ್ಲ ಸೇರ್ದೆ ಆ ರತನ್ ದುಂಬುಕೊಣಕ ಆ ಹೊಸ ಸಮಾಜ ಆಯ್ನಾತ್ ಬೇಗ ನಿರ್ಮಾಣ ಅವರ ನಾವು ಮಾತೇರ್ಲ ಪುಗೆಲ್ ಕೊರ್ದು ಬೆನ್ಕ ಬನ್ಪಿನ ವಿಚಾರ ಪಣ್ಣೊಂದು ಪಾತೇರ ಅವಕಾಶ ಕೂಡ ನಿಕ್ಲೆ ಮಾತೇರಲ್ಲ ಸ್ವಲ್ಪ ಸಂದಾದಿ ಅನ್ನುವಂತ ಪಾತಿರುವಂತ ನಮಸ್ಕಾರ. ವಂದನೆಗಳು ಶೇಖರ್ ಅವರೇ. ಮುಂದಕ್ಕೆ ಈಗಾಗಲೇ ನಮ್ಮ ಸಮಯದ ಅವಧಿ ಕೂಡ ಮುಗಿತಾ ಬಂದಿದೆ. ಆದರೂ ಈ ಒಂದು ನುಡಿನಮನ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ವೇದಿಕೆಯಲ್ಲಿರುವಂಥ ಭಾರತೀಯ ಬೌದ್ಧ ಮಹಾಸಭಾದ ಜಿಲ್ಲಾಧ್ಯಕ್ಷರು ದೇವಪ್ಪ ಕಾರ್ಯಕರ್ತರು ನಮ್ಮನ್ನು ಉದ್ದೇಶಿಸಿ 2 ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ತೀನಿ ಸರ್. ನಮೋ ತಸ್ಸ ಭಗವತು ಅರ್ಹತು ಸಮ್ಮಾನ್ ಸಂಬುದ್ಧಸ್ಸ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಬಹುಜನ್ ಸಮಾಜ ಪಕ್ಷ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಇದರ ಜಂಟಿ ಸಹಭಾಗಿತ್ವದಲ್ಲಿ ನಡೆದಂಥ ಡಿ.ಕೆ. ಅವರ ನುಡಿನಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಡಿ.ಕೆ. ಅವರನ್ನು ನಾನು ಕಂಡ ರೀತಿ ಹೇಗೆ ಅನ್ನೋದನ್ನು ನಾನು 2 ವಾಕ್ಯದಲ್ಲಿ ಮುಗಿಸ್ತೇನೆ. ನಾನು ಸುಮಾರು 7ನೇ ಅಥವಾ 8ನೇ ತರಗತಿ ಓದುವ ಸಂದರ್ಭದಲ್ಲಿ ಒಂದು ಸಲ ಬೇಸಿಗೆಯ ರಜೆಯ ಸಂದರ್ಭದಲ್ಲಿ ನನ್ನ ದೊಡ್ಡಪ್ಪನಾದಂಥ ಕೇಶವ ಕಾರ್ಯಕರ್ತ, ನಾನು ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಬೇಕಾಗ್ತದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕ್ರಮ ಇದೆ, ಬರ್ತೀಯಾ ಅಂತ ಕೇಳ್ಕೊಂಡು ನಾನು ಕರ್ಕೊಂಡು ಹೋಗ್ತಾ ಇದ್ರು. ಇದೇ ರೀತಿ ಶಿಬಿರಗಳನ್ನು ಕೂಡ ನನಗೆ ಪರಿಚಯಿಸಿದ ವ್ಯಕ್ತಿ ಕೇಶವ ಕಾರ್ಯಕರ್ತ. ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಯಾಕೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ, ಅವರು ಪೇಟೆ ಕರ್ಕೊಂಡು ಹೋಗ್ತಾ ಇದ್ರು, ಹೋಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಕಾಫಿ ತಿಂಡಿ ತೆಗೆದುಕೊಡ್ತಾ ಇದ್ರು. ಈ ನಿಟ್ಟಿನಲ್ಲಿ ನಾನು ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ನನಗೆ ಶಿಬಿರದ ಪರಿಚಯವನ್ನು ಮಾಡಿಸಿರುವಂಥದ್ದು ನನ್ನ ದೊಡ್ಡಪ್ಪ. ಒಂದು ದಿನ ಶಿಬಿರಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋದ್ರು. ನೇರವಾಗಿ ಹಿರಿಯ ಸುಬ್ಬ ಕಾರ್ಯಕರ್ತರು, ಇವರು ಕೂಡ ಅದರ ಒಂದು ಕೊಂಡಿ, ಇವರು ಕೂಡ ಅವರ ಮನೆಗೆ ಹೋಯ್ತು. ಅವರ ಮನೆಯಲ್ಲಿ ಒಂದಷ್ಟು ಅವರು ಇಬ್ಬರು ಸ್ನೇಹಿತರು, ಹರಟೆಗಳಾಯಿತು. ಆನಂತರ ನೇರವಾಗಿ ನನ್ನ ಕಾರ್ಯಕ್ರಮಕ್ಕೆ ಬಂದೆವು. ಕಾರ್ಯಕ್ರಮ ಪುತ್ತೂರಿನ ಜೂನಿಯರ್ ಕಾಲೇಜಿನಲ್ಲಿ 3 ದಿನದ ಶಿಬಿರ ಪ್ರಾರಂಭ ಆದಾಗ ಶಿಬಿರವನ್ನು ಡಿ.ಕೆ. ಅವರು ಆ ಶಿಬಿರದ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಬಂದಿದ್ದೆ. 3 ದಿನ ಶಿಬಿರವನ್ನು ನಾನು ಬಹಳ ಯಶಸ್ವಿಯಾಗಿ ಅಲ್ಲಿಂದ ಪಡ್ಕೊಂಡು, ಆನಂತರ ಬಡಕೋಡಿಯಲ್ಲಿ ಸುಮಾರು 1 ವಾರದ ಶಿಬಿರವನ್ನು ಕೂಡ ನಾನು ಪಡ್ಕೊಂಡಿದ್ದೇನೆ. ಇಲ್ಲಿ ಬಹುಶಃ ಅವರ 80ರ ದಶಕದಲ್ಲಿ ಅವರ ಕೊಟ್ಟಂತಹ ಶ್ಲಾಘನೀಯ ವಿಚಾರಗಳು ಮತ್ತು ಬಾಬಾ ಸಾಹೇಬರ ವಿಚಾರಗಳು, ಧಮ್ಮದ ವಿಚಾರಗಳು ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಏರಿಳಿತಗಳು, ಇವೆಲ್ಲವನ್ನ ಬಹಳ ಸ್ವಾರಸ್ಯವಾಗಿ ಹೇಳ್ಕೊಡ್ತಾ ಬಂದು ನಮ್ಮನ್ನ ಈ ಚಳವಳಿಯ ಒಂದು ವಾಹಿನಿಗೆ ಕರೆದು ನಿಲ್ಲಿಸಿದಂಥ ಒಬ್ಬ ವ್ಯಕ್ತಿ ಡಿ.ಕೆ. ಅವರು. ಈ ದಾರಿ ಹೇಗಿತ್ತು ಅಂತ ಹೇಳಿದ್ರೆ, ದಾಸಮಸದ ಚಳವಳಿ ಇರ್ಬೋದು ಅಥವಾ ಸಮಾವೇಶಗಳಿರ್ಬೋದು, ಸಾಕಷ್ಟು ಶಿಬಿರಗಳನ್ನು ಅತ್ರಡಿ ಅಮೃತ ಮೇಡಮ್ ಕೂಡ ನಡೆಸಿಕೊಟ್ಟದನ್ನು ಕೂಡ ನಾವು ಅದರ ಸದುಪಯೋಗವನ್ನು ಪಡ್ಕೊಂಡಿದ್ದೇವೆ. ನಂತರ ನಾನು ಮನೆಯಲ್ಲಿರುವಾಗ ಶಾಲೆ ಅಥವಾ ಮನೆ ಇವೆರಡು ಬಿಟ್ಟು ನಮ್ಮನ್ನು ಹೊರಗೆ ಬಿಡ್ತಾ ಇರಲಿಲ್ಲ ತಂದೆ ತಾಯಿಗಳು. ನಾವು ಹೊರಗೆ ಹೋಗ್ಬೇಕಿದ್ರೆ ಅದು ದೊಡ್ಡಪ್ಪನೊಟ್ಟಿಗೆ ಹೋಗಬೇಕಾಗಿತ್ತು. ಹೀಗೆ ದಲಿತ ಚಳವಳಿಗಳನ್ನ ಅವ್ರ ಮುಖಾಂತರ ನಾನು ಬಳಸ್ಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನು, ಸಾಕಷ್ಟು ಸಮಾವೇಶಗಳನ್ನು ಕೈಗೊಳ್ಳುವುದರ ಮುಖಾಂತರ ಬಾಬಾ ಸಾಹೇಬರ ವಿಚಾರಗಳನ್ನು ಬಹಳ ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಅದು ಕಾರಣವಾಯಿತು.
ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಪ್ರೀತಿಯ ಗುರುಗಳು ದಮ್ಮನಂದ ಸರ್ ಅವರ ಆ ಒಂದು ಭೇಟಿಯಾಯಿತು. ನಂತರ ಭಾಸ್ಕರ್ ವಿಠಲ ಅವರ ಭೇಟಿಯಾಯಿತು. ಹೀಗೆ ಅತ್ಯುತ್ತಮವಾದಂಥ ಒಂದು ದಾರಿಯಲ್ಲಿ ನಮ್ಮನ್ನು ತಂದು ನಿಲ್ಲಿಸಿರ್ತಕ್ಕಂಥ ಕೀರ್ತಿ PDK ಅವರಿಗೆ ಸಲ್ಲಬೇಕು. ಅದೇ ರೀತಿ ಉತ್ತಮ ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಚಳುವಳಿಗೆ ಅವರ ಕೊಡುಗೆ ಇವೆಲ್ಲವನ್ನು ನಾವು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗೋಪಾಯಗಳನ್ನು ಕಂಡುಕೊಳ್ಳದೆ ಹೋದರೆ ನಾವು ಮತ್ತೆ ಸೋಲ್ತೇವೆ ಅನ್ನುವ ಭಯ ಸಮಾಜದಲ್ಲಿದೆ. ಹಾಗಾಗಿ ಎಲ್ಲರೂ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಶ್ರಮಿಸಬೇಕು. ಈ ಚಳವಳಿಯನ್ನು ಮತ್ತೆ ಕಟ್ಟಿ ನಿರಂತರವಾಗಿ ಈ ರಥವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಯೋಚನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕು ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮಿಸ್ತೇನೆ. ಜೈ ಭೀಮ್, ನಮೋ ಬುದ್ಧಾಯ. ವಂದನೆಗಳು ಸರ್. ದಯವಿಟ್ಟು ಇನ್ನೇನು ಒಂದು 10 ನಿಮಿಷದಲ್ಲಿ ಕಾರ್ಯಕ್ರಮ, ಈ ನುಡಿನಮನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದೆ. ಹಾಗಾಗಿ ಎಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಮುಗಿಸಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ, ಅದನ್ನು ಸೇವಿಸಿ ತೆರಳಬೇಕು. ಭೀಮಸೇನೆ ದಕ್ಷಿಣ ಕನ್ನಡ ವತಿಯಿಂದ PDK ರವರ ಸ್ಮರಣಾರ್ಥ ಮುತ್ತೂರಿನಲ್ಲಿ ದಿನಾಂಕ 11/9/2022 ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಮುತ್ತೂರಿನಲ್ಲಿ PDK ರವರ ಸ್ಮರಣಾರ್ಥವಾಗಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೂ ಕೂಡ ತೆರಳಬಹುದು, ರಕ್ತದಾನ ಮಾಡುವವರು ಮಾಡಬಹುದು ಎಂದೇಳಿ ಭೀಮಸೇನೆ ವತಿಯಿಂದ ವಿನಂತಿ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮದ ಮುಂದಕ್ಕೆ ಹಿರಿಯ ಮುಖಂಡರು, DSSನ ಹಿರಿಯ ಮುಖಂಡರು ಆಗಿರುವಂಥ ಅಣ್ಣು ಸಾಧನ್ರವರು ನಮ್ಮ ಜೊತೆ ಇದ್ದಾರೆ. PDK ರವರ ಚಳುವಳಿಯ ಸಂದರ್ಭದಲ್ಲಿ ಒಟ್ಟಿಗಿದ್ದವರು, ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ವಿನಂತಿಯನ್ನು ಮಾಡ್ತಿದ್ದೇನೆ ಸರ್. ಜೈ ಭೀಮ್. ಆತ್ಮೀಯರು, ಒಡನಾಡಿ ಬುಕ್ಕಾರೇನ ಸಂಘಟನೆ ಎಂಕಲ ಒಟ್ಟು ಸೇರಿದನ ಪಂಡ ಐಕದುಂಬೆ ಎಂಕಲ್ನ ಒಂಜೆ ಊರ್ದಾಕ್ಲ ಏನು ಹಿಡ್ದಾರ ಅರೇನು ಬಾರಿ ಎಲ್ಲಿ ಹಿಡ್ದೆ ತೊಗೊಂಡಿತ್ನ ಇಂಕಲ ಅಲ್ಪ ಮಾತಿರ್ಲಂಗ್ಲ ಒಟ್ಟು ಸೇರೊಂದು ಪನ್ನಕ ಇಲ್ಲಲ್ಲ ಮತ್ತು ಒಟ್ಟು ಸೇರೊಂದು ತಿಕ್ಕಿನ ಅಲ್ಪ ಈ ರೀತಿ ಒಟ್ಟಿಗಿತ್ನಂಗ್ಲ ಸಂಘಟನೆ ಹಿಡಿದು ಪ್ರಾರಂಭ ಅಂಚಂದು ಇಂಕೊಂಚೂರು ಕೆಲವು ಆರನ ಬಗ್ಗೆ ಪನ್ನೋಡಿಂದು ಬನ್ನ ಕೆಲವು ಇತ್ತ ಮರಕ್ಕೂ ಜಾಸ್ತಿ ಏನು ಹೇಳ್ತಾರ, ಕೆಲವು ಪಾತ್ರೆಂದು ಬನ್ನಕ ಮರತ್ತದು ಬರೀತು ಹೋಗ್ಕೊಂಡು ಪೂರ ಪಾತ್ರೆ ದಿಂಜ ಪೊರ್ತಲ ಬೋಡವು ಇತ್ತ ಆತ ಪಾತ್ರೆ ಎಲ್ಲ ಆಪಜೆ ನಾಡ್ದೆ ಮರಪ್ಪನ ಹೇಳ್ತಾರ ದಿಂಜ ಪಾತ್ರೆಗ್ಲ ಆಪಜಿ. DKRನ ನಡನುಡಿ, ಆ ಸರಳತೆ ಅವೇ 80ನೇ ದಶಕಡು ಸಂಘಟನೆ ಸ್ಥಾಪನೆ ಆದ ಬೆಳ್ತಂಗಡ್ಡೆ ಸೀದಾ ಏನು ಇಲ್ಲೈತೆ ಇಲ್ಲಡೆಗೆ ಸೀದಾ ಬತ್ತೇರು ಅಲ್ಪ ಅನ್ನನವರಿ ಜವನೆಲ್ಲ ಹೆಂಗೆ ಬಾವಿ ಅಪ್ನಾಯಿ ಐತೆ ಒಂಜಿ ಅಂಬೇಡ್ಕರ್ ವಿಚಾರಧಾರೆದಡಿಟ್ಟು ಒಂಜಿ ಸಂಘಟನೆ ಉಂಡು ದಲಿತ ಸಂಘರ್ಷ ಸಮಿತಿ ಬಂಡದು ಅಯ್ನ ಸ್ಥಾಪನೆ ಮಲ್ತ ಅಯ್ಟೆ ನಿಕಲ ಮೆಂಬರ್ ಅವಳು ಪಣದು ಅಲ್ಪನೇ ಮೆಂಬರ್ ಮಲ್ತೇರು ಅಟ್ ಕೊರಿಜ ಎನ್ನ ಬಾವಿನೆಲ್ಲ ಆನೆ ಹಿಡ್ದು ನಿಮ್ಟ್ಲಾಯ್ಕ ಒಂದು ಚಲವಲಿಗಿಂದ ಬತ್ತನೆ ಆಯ್ತು ಏನು ಅಲ್ಪಡ್ದೆ ಮಾತುಕತೆ ಒಂಥ ಸಮಯ ಪಾತಿರ ಒಂದು ಮತ್ತೆ ಇತ್ತಂದು ಬುಕ್ಕ ಇಲ್ಲಡೆಗೆ ಲೆಪ್ಪರ ಸುರು ಮಲ್ತೀರು ಆರೆಗೆ ಆ ಪೊರ್ತರು ಕೆಲಸ ಕುಡ್ಲಾಡ್ ಐತಾರೆ ಆಯ್ತು ಬೆಳ್ತಂಗಡ್ಡೆ ಇರ್ತದೆ ಬುಕ್ಕ ಕುಡ್ಲಾಡ್ ಕೆಲಸ ಅಪ್ಪನ ಪೊರ್ತರು ಸರ್ ಒಂದು ಇಲ್ಲಡೆಗೆ ಆರೆ ಇಲ್ಲಡೆ ಬತ್ತನಾನಿ ಏನನ್ನು ಲೆಪ್ಪಂದ ಇಜ್ಜಿ ಲೆತ್ತದ ಅವು ದಿಂಜ ಪೊರ್ತು ಚರ್ಚೆ ಆರು ಬನ್ನಗ ಇಲ್ಲಡೆವರ ಬನ್ನಗ ಏರನಾಲ್ವರಿ ಏನು ಒಂಜಿ ಸಂಘಟನೆ ದಕ್ಲೆ ಲೆತ್ತೊಂದು ಬರೋದನ್ನ ದಿನ ಅಂದಲ ಜೋರಿ ರಡ್ಡಿ ಏನೋ ಇಲ್ಲಡೆ ಲೆತ್ತೊಂದು ಬರ್ತಾರೆ ಅವು ಸಾಧಾರಣ ಒಂಜಿ 12 ಗಂಟೆಲ್ಲ 1 ಗಂಟೆಲ್ಲ 10 ಟೆಂಕ್ಲ ಪಾತೆರ್ದು ಪೊರ್ತು ಚರ್ಚೆ ಮಲ್ತೊಂದು ಮತ್ತೆ ಇತ್ತ
ಬುಕ್ಕ ಎಂಕವು ಆಪ ಟೈಮಡು ಆತ ವಿಚಾರ ಮೇಲೆ ಇದ್ದಂಡು ಆಂಡ ಬೇನೆ ಇತ್ತನು ಮಾತ್ರ ಬಂಡವಾಳ ಸಾಯಲು ಭೂಮಾಲಿಕೆಯರ್ನ ದಬ್ಬಲಿಕೆ ಇತ್ತರ ಆ ಬೇನೆ ಇತ್ತಂడి ಬುಕ್ಕ ಸಂಘಟನೆದ ವಿಚಾರನು ಪನ್ನಗ ಕೆಲವು ವಿಷಯಾలు ಮತ್ತೆ ಬತ್ತ ಸುರುಕು ಮುಲ್ಪೆಂಕ್ಲ ಬುಟ್ಟ ಹೊರಗೆ ಬುಡತ್ ನಂಚಿನ ಆ ಜಾತಿ ನನ್ನ ಬಗ್ಗೆ ಯಾನೇ ನನ್ನ ಪ್ರಸಂಗಲ ಒಟ್ಟ ಆಪ್ನ ಸರಿ ಮುಲ್ಪ ಜಾತಿ ಒಂಜಿ ಅಡ್ಡಗೋಡೆ ಅದು ಉಂಡತ್ತ ಎಂಕ್ಲ ಎಂಚ ಒಟ್ಟ ಓಡು ಆ ಪೊರ್ತು ಜಾತಿ ಎಂಚೇತನ ಪನ್ನಗ ಇಂಥ ವಿಷಯನ ಬಿಡಕ ಏನೇ ದಾಟಿದವಳು ಆ ಗೋಡೆಗೆ ದಾಟಿದವಳು ಐದು ಬುಕ್ಕ ಮುಗೇರೆ ಬೋವೆ ಈ ರೀತಿ ಆ ಪುರ್ತಲಿ ಇತ್ತಂದ್ರೆ ಒನಸಮಲ್ಪನಲ್ಲಿ ಪಡ ಮುಟ್ಟುನ ಪರಿಸ್ಥಿತಿಯಲ್ಲಿ ಇಜ್ಜಿ ಮುಟ್ಟಾರ ಬಲ್ಲಿ ಒಂಜಿ ಕೆಲಸಕ್ಕೆ ಪೋಪನಲ್ಪ ಕೆಲಸ ಗೋಲ ಬೇತ ಕಡೆಗೆ ಹೆಂಗ ಕೆಲಸ ಇಲ್ಲ ಅಲ್ಲ ಅಂಚನೆ ಇಲ್ಲ ಅಂಚನೆ ಅಲ್ಪ ಒಂಜಿ ಜಾತಿದ ಇವೆಲ್ಲ ಐತಂದ್ರೆ ಬುಕ್ಕಂಜ್ ಜಾತಿದ ಆಮೇಲೆ ಜಾತಿದೆ ಆಯ್ಕೆ ಪೊಗ್ಗು ಬೆಲ್ಲಕ್ಕಜ್ಜಿ ಅಂಚಿನ ಸಮಯ ಈ ಜಾತಿ ಬಾರಿ ಅಡ್ಡ ಬರೋದುಂಡ ತನಕ್ಕೆ ದಾತ ಅಂಪನ ಆರೆ ಅಪ್ಪ ಕೊಂಚ ಸ್ಲೋಗನ್ ಪನ್ಪೇರು ಡಿಕೆರು ಜಾತಿ ಬಿಡು ಮತ ಬಿಡು ಮಾನವತೆಗೆ ಜೀವ ಕೊಡು ಉಂಡದು ಒಂದು ಸಂಘಟನೆದ ಸ್ಲೋಗನ್ ಬುಕ್ಕ ಇನ್ನು ಆ ಸಂಘಟನೆದ ನಿಯಮಲೇನು ಪುರ ಪನ್ಪೇರು ಸುರುಕು ಈ ಸ್ಲೋಗನ್ ಒಂಜಿ ಪನ್ಪೇರು ಜಾತಿ ಬಿಡು ಮತ ಬಿಡು ಮಾನವತೆಗೆ ಜೀವ ಕೊಡು ಈ ಸ್ಲೋಗನ್ ಎಲ್ಲ ಪಂಡದು ಆ ಜಾತಿ ಪಿದ ಬರ್ಯಾರಗೆಂಕ್ ಒಂಜಿ ದೊಡ್ಡ ವಿಷಯನ ಕೊರ್ದು ಬಿಡ್ತಾರೆ ದೊಡ್ಡ ವಿಷಯ ಅಯ್ಯ ಬುಕ್ಕ ಇಲ್ಲಾಟ ಪೋಪನ ಇಡೀ ರಾಷ್ಟ್ರ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಬಹಳ ಸಂಭ್ರಮದಿಂದ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಮೃತೋತ್ಸವವಾಗಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡ್ಕೊತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ 6 ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ. ಅವರನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಇಡೀ ಜಿಲ್ಲಾಡಳಿತ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡಿ ಬಂದಿದ್ದೀವಿ. ಸನ್ಮಾನ ಮಾಡೋದ್ರ ಮೂಲಕ ಆ ರೀತಿ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದಂಥ ಸಾವಿರಾರು ಜನರ ಹೋರಾಟವನ್ನು ಅವ್ರ ಬಲಿದಾನವನ್ನು ನಾವು ನೆನಪು ಮಾಡ್ಕೊತ ಹರ್ ತಿರಂಗ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಇಡೀ ರಾಷ್ಟ್ರಾದ್ಯಂತ ಪ್ರತಿ ಮನೆಯಲ್ಲಿ 13, 14, 15ನೇ ತಾರೀಕು ರಾಷ್ಟ್ರ ಧ್ವಜವನ್ನು ಹಾರಿಸೋದ್ರ ಮೂಲಕ ಹೆಮ್ಮೆಯಿಂದ ನಮ್ಮ ದೇಶದ 75ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋಣ ಅಂತ ಹೇಳ್ದ ಮತ್ತೊಮ್ಮೆ ಇಡೀ ರಾಷ್ಟ್ರದ ಭಾರತದ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಜನತೆಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.
ಎಲ್ಲ ಹಂತದಲ್ಲೂ ಸಹಿತ ಅಮೃತಮಹೋತ್ಸವ ಆಚರಿಸಿ ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಮ್ಮ ಎಲ್ಲ ಸರ್ಕಾರಿ ಗೋದಾಮುಗಳ ಮೇಲೆ, ಎಲ್ಲ ಪಡಿತರ ಅಂಗಡಿಗಳ ಮೇಲೆ, ನಮ್ಮ ಎಲ್ಲ ಸೊಸೈಟಿಗಳ ಮೇಲೆ ಸಹಿತ 3 ದಿನಗಳ ಕಾಲ ನಮ್ಮ ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ನಾವು ಸಹಿತ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ತಿರಂಗವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನಾನು ಮತ್ತೆ ಎಲ್ಲರಿಗೂ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಡೀ ರಾಷ್ಟ್ರ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಬಹಳ ಸಂಭ್ರಮದಿಂದ 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಮೃತೋತ್ಸವವಾಗಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡ್ಕೊತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ 6 ಜನ ಸ್ವತಂತ್ರ ಹೋರಾಟಗಾರರಿದ್ದಾರೆ. ಅವರನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಇಡೀ ಜಿಲ್ಲಾಡಳಿತ ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡಿ ಬಂದಿದ್ದೀವಿ. ಸನ್ಮಾನ ಮಾಡೋದ್ರ ಮೂಲಕ ಆ ರೀತಿ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದಂಥ ಸಾವಿರಾರು ಜನರ ಹೋರಾಟವನ್ನು, ಅವರ ಬಲಿದಾನವನ್ನು ನಾವು ನೆನಪು ಮಾಡ್ಕೊತ ಹರ್ ಘರ್ ತಿರಂಗ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಭಾರತ ಸರ್ಕಾರ ಘೋಷಣೆ ಮಾಡಿದೆ. ಇಡೀ ರಾಷ್ಟ್ರಾದ್ಯಂತ ಪ್ರತಿ ಮನೆಯಲ್ಲಿ 13, 14, 15ನೇ ತಾರೀಕು ರಾಷ್ಟ್ರ ಧ್ವಜವನ್ನು ಆರಿಸೋದ್ರ ಮೂಲಕ ಹೆಮ್ಮೆಯಿಂದ ನಮ್ಮ ದೇಶದ 75ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋಣ ಅಂತ ಹೇಳ್ದ ಮತ್ತೊಮ್ಮೆ ಇಡೀ ರಾಷ್ಟ್ರದ, ಭಾರತದ, ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಜನತೆಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC, PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968. ಎಲ್ಲರಿಗೂ ತಿಳಿದಿರುವ ಹಾಗೆ ಈ ವರ್ಷ ದೇಶಾದ್ಯಂತ 75ನೇ ಸ್ವತಂತ್ರ ಅಮೃತ ಮಹೋತ್ಸವ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಾವು ಸಹಿತ ನಮ್ಮ ಇಲಾಖೆ ವತಿಯಿಂದಲೂ ಸಹಿತ ಎಲ್ಲ ಹಂತದಲ್ಲೂ ಸಹಿತ ಅಮೃತ ಮಹೋತ್ಸವ ಆಚರಿಸಿ ಸಿದ್ಧತೆ ಮಾಡಿಕೊಂಡಿದ್ದೇವೆ. ನಮ್ಮ ಎಲ್ಲ ಸರ್ಕಾರಿ ಗೋದಾಮುಗಳ ಮೇಲೆ, ಎಲ್ಲ ಪಡಿತರ ಅಂಗಡಿಗಳ ಮೇಲೆ, ನಮ್ಮ ಎಲ್ಲ ಸೊಸೈಟಿಗಳ ಮೇಲೆ ಸಹಿತ 3 ದಿನಗಳ ಕಾಲ ನಮ್ಮ ತ್ರಿವರ್ಣ ಧ್ವಜವನ್ನು ಆರಿಸುವ ಮೂಲಕ ನಾವು ಸಹಿತ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡು ಈ ಒಂದು ತಿರಂಗವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನಾನು ಮತ್ತೆ ಎಲ್ಲರಿಗೂ 75 ಅವು ಮಲ್ಲ ರೀತಿ ಸಂಘಟನೆ ದಳ ಹಿಡಿದು ಆಯ್ತು ನಂಜಿ ಭಿನ್ನಾಭಿಪ್ರಾಯ ಬರ್ತಂದ್ರೆ ಆರೇ ಬೇತೆ ಅನ್ನುವಂತಂದ್ರೆ ಅಂಡ ಯಾನು ಇತ್ತನ ಜಾಗ ಹಿಡಿದು ಕದಲ್ದಿಜ್ಜಿ ನಿಮ್ಮಟ್ಟ ಇತ್ತನ ಜಾಗ ಹಿಡಿದು ಕದಲ್ದಿಜ್ಜಿ ಎನ್ನ ತೆಗಿಯಾನು ಇಲ್ಲೇ ಸಂಘಟನೆ ಒಟ್ಟು ಹೋಗ್ಯಾರಲ್ಲ ಬೇತಕ್ಲೆಲ್ಲ ಎತ್ತಂದ್ರೆ ಇತ್ತ ಸಮಯ ಇತ್ತನ ಪೋಪೆ ಇದಂಡ ಅವಲ ಎಂಟು ಪಾರ ಸಮಯ ಎಲ್ಲ ಐತೆ ಪೂಜಿ ಅಂಚಂದ್ ಬುಕ್ಕ ನನಂಜಿ ಮುಲ್ಪ ಕೆಲವು ವಿಷಯಗಳು ಮತ್ತ ಎಂಕ್ಲ ಒಟ್ಟಾವಡು ಪನ್ಪುನ ಬಗ್ಗೆಡು ಡಿಕೆರ ಒಂದು ಅವು ಅವೇ ಐತಂದು ದೇವನಂಡ ಆರೇನ ಆ ಒಂಜಿ ಅಸ್ಪೃಶ್ಯತೆ, ಅಸಮಾನತೆ ನಿನ್ನ ಆ ಪ್ರಥಮ ನೆಟ್ಟೆ ಅವು ಅವೇನು ಮಸ್ತ್ ವಿವರಿಸೊಂದಿತ್ತೀರಿ. ಅಸ್ಪೃಶ್ಯತೆ, ಅಸಮಾನತೆದ ವಿರುದ್ಧ ಎಂಕ್ಲ ಐಕ್ಯ ಆ ಜಾತಿನ ಮಾತ ಪತ್ತೊಂದಿತ್ತನಂಡ ಎಂಕ್ಲಿಗೆ ಅನ್ನ ವಿರುದ್ಧ ಹೋರಾಟ ಮಲ್ಪರಗಾಪುಜಿ ಈರ್ನ ಇಲ್ಲಲೇ ಪರಿ ಎಣ್ಣೆ ಇಲ್ಲಲೇ ಪುಬೆ ಅಂಚೇತನಂಡ ಇನ್ನು ಮತ್ತ ಪತ್ತೊಂದು ಪೋಂಡ ಈ ವಿವರಣೆ ಮತ್ತ ಕುರ್ಪಿನ ತೊಟ್ಟುಗು ಎಂಕವು ಆ ಪೊರ್ತುಡು ದುಂಬಾಯಿನಂಚಿನ ಬೇನೆಲೆಗೆ ಅವಂಜಿ ಎಡ್ಡೆ ನಂಜಿ ಟಾನಿಕ್ ಕೊರ್ಲೆಕ್ಕ ಅದು ಕೊಂಡು ಅಯ್ನಿ ಒರಿತೊಂದ್ಲ ಯಾನು ಬರ್ತದೆ. ಪತ್ತಪ್ಪೆ ಜೋಕುಲು ಒಟ್ಟಾವಡು ಒಂದು ರೂಢಿದ ಪಾತೆರ ಪತ್ತಪ್ಪೆ ಜೋಕುಲು ಒಟ್ಟಾವಡ್ನ ಪನ್ನಗ 10 ಜಾತಿ ದಕ್ಲತ್ತು ಒಂಜೆ ಜಾತಿ ದೇಟು ಪತ್ತಪ್ಪೆ ಜೋಕುಲು నేను ఫస్ట్ అది అనుకోండి తిరిగినట్టు ఎంకలు ఉంచూరు నిన్న ఎంకలైన సంస్కృతి సంప్రదాయించిన కొంచెం పని ఎంకలు ಗೊತ್ತಿದ್ನೇಡು ಒಂದು ಒಂಜಿ ಜಾತಿದ ಪತ್ತಪ್ಪೆ ಜೋಕುಲು ಬುಕ್ಕ ನನ ಒಂಜಿ ಆ 14 ಬನ್ಬ ಬರಿ 14 ಬನ್ಬ ಬರಿ ಅವು ಮಾತೆರೆಗಳು ಉಂಟು ಅಕ್ಲೇನೆ ಈ ವಿಷಯಕ್ಕೆ ಸಲದು ಆರ ಉತ್ತರ ಕ್ರಿಯದಾನಿ ಲೋಲಾಕ್ಷರು ಬೇರೆ ಇತ್ತ ಕುದಾರ್ ಪಂಡಾರನ
ಬೆಂಗಳೂರು ವೆಂಕಟಸ್ವಾಮಿ ಬುಕ್ಕ ಆರ್ನ ಕುಟುಂಬದ ಯಜಮಾನಿ ಡಿ ಕೇರ್ನ ಕುಟುಂಬದ ಯಜಮಾನಿಯಲ್ಲಿ ಐತಿರಲ್ಪ ಅಕ್ಲಿಪ್ಪನಾಗ ನೆಂಕ್ಲ ಅಲ್ಪ ಪೋದು ಸಮಾಧಿಗೆ ಹೂವಾರ ಪಡ್ದು ಅದು ಒಂಜಿ ವಿಷಯ ನೆನಕ್ಲಿನ ಎದುರು ನೆಂಪಲ್ಪೇನೆ ಎಂಕ್ಲೇಡ್ ಒಂಜಿ ಉಲಾಯಿ ಲೆಪ್ಪನ ಕ್ರಮ ಒಂಜಿ ಉಂಡು ಉಲಾಯಿ ಲೆಪ್ಪನಾಗ ಕುಲೇನು ಉಲಾಯಿ ಲೆಪ್ಪನ ಅಂದ ಡಿ ಕೇರೆಗ ಕುಲೆ ಪನ್ಪ ಪದನು ಬಲಕ್ಕೆ ಮಲ್ಪೊಡ್ತಿ ಬಂಡೆ ಆರ್ ಕುಲ ಅನ್ನೊಟ್ಟು ಸೇರ್ನಾರ್ಲತ್ತ ಐಕ್ ಆ ಪದನೊಂಜಿ ಆರೆಗೆ ಬಲಕ್ಕೆ ಮಲ್ಪರ್ ಬಲ್ಲಿ ಉಂಡದು ನೆನ್ನೆ ಪ್ರಸಭ ಮಲ್ತೆ ನೆನ್ನೆ ವೆಂಕಟಸ್ವಾಮಿ ಲೋಲಾಕ್ಷರ ಹಾಕ್ಲೆ ಮಸ್ತ್ ಖುಷಿ ಉಂಡು ಎಡ್ಡಂಜಿ ವಿಷಯ ಮುಖ್ಯ ವಿಷಯ ಅಂತಂಗಿ ಆರ್ನ ಅವೇದ ಕುಟುಂಬದ ಯಜಮಾನಿ ಆರ್ಲ ಪಂಡೇರು ಖಂಡಿತನ್ನ ಕೈ ಮುಗಿದು ಬಂಡೇರು ಆ ಪದನ ಬಲಕ್ಕೆ ಮಲ್ಪುಜಿ ಪಂಡದು ಅಲ್ಪಲ ಬಂಡೇರು ಅಂತೂ ಅವೊಂಜಿ ಆ ಪುದರ್ಗಾರ ಸೇರ್ಜೀರ ಇದನ್ನ ಭಾಗ್ಯ ಅವು ಸೇರ್ಸದ ಪಂಡೆ ಕುಲೆನ್ ಲೆಪ್ಪುನ ಆ ಕುಲೆ ಅಂಡೆ ಇಂಚಿನ ಲೈನ್ಲ ಪಂಡೆ ಕುಲೆ ಪನ್ಪನ ಪೆದಂಬು ಎಂಕ್ಲೇರಕಲ್ನ ಪನ್ನಗ ಇಂಚಿ ಸಾವ ಮಾರೆ ಈ ಕುಲೆ ತಲೆ ಕಮ್ಮಲ್ ಪಾಂಡದು ಒಂದೇ ಇಂಚನೆ ಪನ್ಪರು ಎಣ್ಣೆ ಎಡ್ಡಂದು ಏರ್ಲ ಪನ್ಪಂಕ್ಲಜ್ಜಿ ಪೆದಂಬೆ ಅವು ಪೆದಂಬೆ ಅಂಚ ಬುಕ್ಕ ಒಟ್ಟು ಆಪನಲ್ಪಲ ಅಂಚನೆ ಈ ದೇವರ ಕೊರಿಯರ್ನಲ್ಲ ವಾಡಿಕೆದ ಪಾತೆರಂದು ಭೂತಲು ಬುಡು ಪೂಜಾ ವಾಡಿಕೆದ ಪಾತೆರಂದು ಏನ ದೇವರ ಕೊರಿಯರ್ನಲ್ಲ ಭೂತಲು ಅಡ್ಡಿ ಬಡ್ಸಬ ಎಂಕ್ಲೆಗಿನಿ ಒಟ್ಟಾವರಗ ಅಡ್ಡಿ ಅವ್ವೆ ದೇವನಾಗ ವರಿ ಎಸ್ಸಿ ಮುಸ್ಲಿಂ ಧರ್ಮಗೂ ಮತಾಂತರ ಅಂಡ ఆయన ఓపు భూత కులేని అడగ పతంది పోపుజీ ఆడే పోతే అల్లానే పతుంది క్రిస్త ధర్మకు మతాంತರ అంಡ అడగలంచ నిన్ను వెళ్ళిన భూత కులే నిన్న మతం వెళ్ళిన పతంది పోపుజీ అల్ప యేసునే పోతుంది బుద్ధ ధర్మకు పోనగా భూత అనుకున్నావుడా ಕೊಂಡೋಡ ತಸರದಾನೆ ಬುದ್ಧೆ ಈತ ತಸರದಾನೆ ಯಾನ ಡಿಕೈರ್ವಿನ್ ಬಂತೀರಿ ಜಾತಿ ಬಿಡು ಮತ ಬಿಡು ಮಾನವತೆಗೆ ಜೀವ ಕೊಡು ಆ ಪಾತ್ರನು ಆನೆ 80 ಒತ್ತಂದೆ ಜಾತಿ ಅಂಕಲಂಜಿ ಉಂಡು ಅವು ಯಾನು ಬರೆತ್ತನತ್ ಏನು ಅಮ್ಮೆರ್ಲ ಬರೆತ್ತನತ್ ಅಮ್ಮೆರಿಗೆ ಬರೋಜ್ಜಿ ಏರ ಬರೆತ್ತೇರು ಜಾತಿ ಏರ ಬರೆತ್ತೇರು ಏರಲ್ನ ಪನ್ನೆ ಯಾನ್ನ ಜಾತಿ ತಗಲೆ ಅವು ಜಾತಿ ಬರೆತ್ತನಂದು ಏರಲ್ನ ಪಲ್ಲೆ ಏರ ಬರೀ ನೀನು ಇಂಕ್ಲ ಯಾನ್ ದೇವತ್ತ ನೋಡು ಯಾನ ಈ ಜಾತಿ ಪಂಡದ್ದು ಅಲ್ಪ ರೆಕಾರ್ಡ್ ಮಲ್ತಿನಲ್ಲ ಏನತ್ತು ದಾಖಲೆಂಡು ಅಲ್ಪ ಜಾತಿದ ಅವು ಏನತ್ತು ಜಾತಿ ವಿನಾಶ ಅವಡೊಂದು ಬಾಬಾ ಸಾಹೇಬರು ಬಂದಿನ ದೈವತ್ತನ ರಗಾಪಜಿ ಜಾತಿ ಕೇಳ ಬೇಡ ನೀತಿ ಕೇಳು ಬುದ್ಧಿ ಬನ್ನ ಬಾತರ ದೈವತ್ತನ ರಾಪಜಿಂಕ್ಲೆ ಬರೇ ಅಂಕಲ್ನ ಭಾರತೋಡು ಮಾತ್ರನ ಬೌದ್ಧರಪ್ಪನ ಏತುಲ್ಲಿರು ಮುಲಿತಂಡ ಇದರ ದೇಶದಲ್ಲ ಅಲ್ಪ ಜಾತಿ ಉಂಡ ಹೋಗ್ಲಚ್ಚಿ ಅದಕ್ಕೋಸ್ಕರ ಇಂಕ್ಲ DSS ಮೂಲು ಸ್ಥಾಪನೆ ಆಯ್ತು ಸುಮಾರು ವರ್ಷ ಆ ಹೊರತು ಮಾತ ಜಾತಿದಾಗೆಲ್ಲ ಒಟ್ಟು ಸೇರಂದಿತ್ತೇರು ಪ್ರತಿ ಜಾತಿದಾಗೆಲ್ಲ ಒಟ್ಟು ಸೇರಂದಿತ್ತೇರು ಒರೇ ಉನ್ನರ ಆವರಣ ಇಲ್ಲ ಅಲ್ಬೋದು ಉನಸ್ತು ಮಲ್ದಿತ್ತೇರು ಮಾತಾ ಕಾರ್ಯಕ್ರಮಗಳ ಭಾಗವಹಿಸಂದಿತ್ತೇರು ಭಾರಿ ಅನ್ಯೋನ್ಯತೆಡು ಅಲ್ಪ ಏರ್ಲ ಭೂತ ಕುಲ ಪಿಸ್ವಸ್ ವೆಂಡದು ಏರ್ಲ ಬಣ್ಣ ನಕ್ಲಿಜ್ಜಿ ಎಂಕ ಅಡ್ಯಾಪಣ ಉಂದ ಅಡ್ಯಾಪಣ ಬಂಡದು ಏರ್ಲ ಬಂತಿಜೇರು ಭಾರಿ ಪೊರ್ಲುಡು ವಂಜಾವಂದಿತ್ತೇರು ಕಾಲಕ್ರಮೇಣ ಅವೇ ಜನಗಳು ಏರೆ ಒಟ್ಟುಗು ಓಲು ಉನರ ಬಲ್ಯ ಅಲ್ಪ ಬೋದು ಒನಸು ಮಲ್ತು ಸುಮಾರು ವರ್ಷೋಡು ಉಂಡೊಂದು ಬಣ್ಣ ಮಾತು ಒಂಜಪ್ಪೆ ಜೋಕ್ಲ ಲೆಕ್ಕ ಇತ್ತಿನ ಜನಕ್ಕಳು ಇನಿ ಆನ ಜಾತಿಗೆ ಮುಕ್ಕೊಂಜಿ ಜಾತಿ ಬರ್ರಾವನ ಜಾತಿ ಬನ್ನಗ ಬಾಕಿಲು ಬಾರದುಕುಲ್ನ ಪರಿಸ್ಥಿತಿ ಆತನು ಬತ್ತೆಂಡ ದುಮ್ಮು ಬರವಿತ್ತು ಇತ್ತವಲ್ಲ ಸೀದಾ ವಸ್ತ್ರಿ ಎಂಡ ಆನಿ ಬತ್ಲಗನೆ ಸೀದಾ ಉಲಾಯ ಬಂಡದ ಅಂಚಿನ ಪರಿಸ್ಥಿತಿ ಬತ್ತಿತ್ತು ಬಾಬಾ ಸಾಹೇಬರ ಧರ್ಮನು ಬೌದ್ಧ ಧರ್ಮನೇ ಒತ್ತನಾಡ ಕಾರಣಗಳ ಅಂಜನೆ 22 ಪ್ರತಿಜ್ಞೆ ಅದಕ್ಕೆ 22 ಸಂಪುಟ ಒಂದು ದಾಯ ರಚನೆ ಮಲ್ತಿರ್ತಾರೆ ದೇವರಣ್ಣ ಎಂಕ್ಲಿಗೆ ಅವು ಆತನ ತೆರಿಯಿಂದ ಮಾತ್ರ ಮಕ್ಕಳು ವಿಮೋಚನೆ ಆಪೇರ ದಾನ್ನ ಪಂಡ ನೆಕ್ ಪಂಡ ಆಪಿಜಾರ ಗೊತ್ತುಂಡು ಅರೆಗೂ ಗೊತ್ತುಂಡು ಅರೆ ಗೊತ್ತು ಜನ ಹೋಗಲಜ್ಜಿ ಎಂಕ್ಲಿಗೆ ಅರ್ಥ ಮಲ್ತಾನೆ ಎಂಕ್ಲನ ಜೀವಮಾನ ಏನರ್ದತ್ತು
ಎಡ್ಡೆ ತೆರಿನಕ್ಲೆ ಲವ್ ಕಷ್ಟ ಇದೆ ಬಣ್ಣ ಒರಿ ಕವಿ ಬರೇನೇನು ಓದ್ನ ನೆಂಪುಂಡು ಬಾಬಾ ಸಾಹೇಬರನ್ನು ತೆರಿಪುಲ್ನ ಭೂಮಿ ಹಿಡಿದು ಆಕಾಶನ ಅಲಪ್ಪುನಲ್ಲ ಇಂದು ರೆಡ್ಲ ಆವರಣ ಕೆಲಸ ಒರಿ ಕವಿ ವಾಣಿ ಅಂಚಿನ ಅಂಜಿ ವಿಷಯ ಅಂಚಿನಲ್ಪ ಬುಕ್ಕೊಂಜಿ ನನಗೆ ಈ ಬಗ್ಗೆ ಡಿ ಕೆ ಆರ್ನ ಬಗ್ಗೆ ಬಂದ್ಕೊಂಡ ಬಾಬಾ ಸಾಹೇಬರನ್ನ ವಿಚಾರಡು ಜಾಗೃತರಾಗಿ ಜಾಗೃತರಾಗಿ ಹೋರಾಡಿ ಒಂದಾಗಿ ಐಟ್ ಆ ಜಾಗೃತಿ ಪನ್ಪನ ಶಿಕ್ಷಣ ತನಕ ಒಂಜಿ ಇಲ್ಲನೆ ಶಿಕ್ಷಣ ಕೇಂದ್ರ ಮಲ್ತನಾರು ಡಿ ಕೆ ಅವೇಟ್ಲ ತುಂಬಬೋದ ಆರೆ ನಾವು ಆರೆಗೆ ಸಂದನ ಅಂಚಿನ ಗೌರವನೆ ಓ ಬಣ್ಣಂಡ ಅಲ್ಲ ಮರ್ಮಲ್ ತಂಗಡ್ನ ಮಗಲ್ ನಾಗವೇಣ್ಣ ಮಗಲ್ ವಿಶ್ವಮಾನ್ಯತೆ ಪಡೆಯಲ್ಲ ಆರ್ನ ಕುಟುಂಬದ ಆ ನೆತ್ತೆರ್ದ ಒಂದು ಅಡಮುಟ ಆರೇ ಎತ್ತರ ಏರ್ದೇರು ಬುಕ್ಕವೇ ಸಂಘಟನೆ ಭಿನ್ನಾಭಿಪ್ರಾಯಗಳು ಅವೇ 86 ಬುಕ್ಕ ಆಟ ಕೂಟೋಡೋರ ಜೊತೆ ಸೇರಿ ಅಂಕಲ ಡಿ ಕೆ ನೊಟ್ಟಿಗೂ ಒಂದು ಸಮಯ ವೇಷ ಮತ್ತು ಪಾಡೊಂದು ಎಲ್ಲ ಇತ್ತ ಬುಕ್ಕ ಒಂಜಿ ನಿಘಂಟು ಮಲ್ತೇರು ಈ ನೆಟ್ ಆಟ ಕೂಟೋಡಿತ್ನಾಕ್ಲು ಬುಕ್ಕೊಂಜಿ ಸಂಘಟನೆ ಸದಸ್ಯರಾದಿಪರ ಬಲ್ಲಿ ಪನ್ನಕ್ಕೆ ಆ ಪುರ್ತುಡು ಅವು ಸಾಧ್ಯತೆ ಬಣ್ಣ ಡಿ ಎಸ್ ಎಸ್ ಬಿಡ್ದು ಬರೋ ತಯಾರಿಜಿ ಅಂಜನೆ ಆ ಪುರ್ತು ಯಾನ್ ಪಿದಾಯ ಬನ್ನಾಗ ಅಚ್ಚು ಶ್ರೀವಾಂಗಿರ್ಲ ಪತ್ರ ಇತ್ತೇರ ತುಂಬ ಪರಿಚಯದಾಗ್ಲಿ ಆರ್ಲ ಒಟ್ಟಿಗೆ ಜೊತೆ ಟೆಪಿದೆ ಬರ್ತಾರೆ ಅದಕ್ಕ ಇಟ್ಟು ಸೇರೋಣ ಬೊಕ್ಕ ಬಾಬಾ ಸಾಹೇಬರ ಬಲ್ಲಕನೆ ಯಕ್ಷಗಾನ ಪಂಪನವು ಹೆಂಗಸು ಮಕ್ಕಳರನ್ನು ರಂಜಿಸುವ ಆಟಿಕೆ ಅನ್ಪೇರು ಬಾಬಾ ಸಾಹೇಬರು ಕೊಂಚ ಜೊಕ್ಲೇನೆ ರಂಜಿಸವನಂಚಿನ ಆಟಿಕೆ ಬಾಬಾ ಸಾಹೇಬ್ರ ಇನ್ನು ಬಂತೇನು ಒಂದು ಓದುತ್ತಿರ್ದೆ ಬಾಬಾ ಸಾಹೇಬರನ್ನ ವಿಚಾರೋಣ ನನಂಜಿ ಏನ ಒಂಜಿ ಪಾತ್ರ ಪಣ್ಣದು ಮುಗಿಬೇನ ಬಾಬಾ ಸಾಹೇಬರನ್ನ ವಿಚಾರೋಣ ಏನು ಯಥೇಚ್ಛ ಬಾರಿ ಪ್ರಾರಂಭ ತೆರಿಯೋನಂಚ ಬನ್ನಗ ಬಾಕಿ ಅವರ್ಯಾಡ್ದ ಮುಲ್ಪ ಒಂಜಿ ಲೀಡರ್ನ ಕ್ಲಿಯರ್ದತ್ತು ವಿ ಟಿ ರಾಜಶೇಖರ್ನ ದಲಿತ್ ವಾಯ್ಸ್ ಪೇಪರ್ ಹಿಡ್ದು ಏನು ಬಾಬಾ ಸಾಹೇಬರನ್ನ ವಿಚಾರೋಣ ಬುದ್ಧನ ವಿಚಾರೋಣ ಯಥೇಚ್ಛ ಏನ ತಂದ ಪತ್ರಿಕೆ ಹೆಚ್ಚಿನ ಮುಂಗಾರಿಪ್ಪನಾಗ ಏನ ತಂದದಾರದಿತ್ತು ದುಃಖ ವಾರ್ತಾ ಭಾರತಿ ನನ್ನ ಪುರ ಇನ್ನು ಚಂದದಾರನೇ ಆದಿತ್ತೇನೆ ಬೆತ್ತ ಪೇಪರ್ ಅದಕ್ಕೆ ಬಹುಜನ ವಯಸ್ಸು ಬರ್ತೇನೆ ನೆತ್ತ ಮತ್ತ ಪೇಪರ್ ಅತಿ ಎನ್ನ ಅಂಜಿ ಒಂದು ಒಂತೆ ಓದನಲ್ಲ ಪೇಪರ್ ಓದ್ ನಾವು ಏನಿಲ್ಲ ಓದರ ಕುಲ್ಲು ಒಂದಿತ್ತು ನನ್ನ ಬುಕ್ಕ ಅಲ್ಪ ದಾಯ್ತಾಂಡ್ ಮಣ್ಣದು ಗೊತ್ತಾಗ ಈ ರೀತಿ ಅಂಜಿ ಒಂದು ಅನ್ನ ಪೂರ ಮನಸ್ಸು ಜೀವನ ರಬಣ ಏನಂತ ಸಾಧ್ಯಜಿ ಓದ್ನ ಕೊರ ನೆಂಪ ನುಮ್ರಾಣಿಯನ್ನಜೆ ಅವರ ಸ್ನೇಹಿತೆ ಬೇರೆ ವೆಂಕಪ್ಪರೆ ಪೊಲೀಸ್ ಅಂಬೇಡ್ಕರ್ ಜಯಂತಿ ತಾನಿ ಭಾರಿ ಪೂರ್ವದ ಭಾಷಣ ಮಲ್ಪನಾಗ ಮಲ್ತೆ ರೈಟ್ ಅಟ್ ಏನು ಇನ್ನು ಮತ್ತೆ ಓದಿದ್ದೇನೆ ಇನ್ನು ಪೂರ ಅವೇ ಒಂದು ಮತ ಬರ್ತನೆ ಏನೇ ಸುಮಾರು ಓದ ಪೂರ ಏನು ಪಂಡೆ ಎಂಕ ವಾಪಸ್ ನಾವು ರಿಪೀಟ್ ಮಲ್ತಲೆ ಕಾದುಕೊಂಡು ವೆಂಕಪ್ಪರೆ ಅಂಡದು ಅಂಚಂದ್ರೆ ನಾನು ಈ ಸಮಯದ ಅಬಾಡ್ದಾರ ಮುಲ್ಪ ಚೀಟ್ಲ ಬತ್ತದುಕೊಂಡು ಅಂಚೆ ನಿರ್ಧಾರ ಎನ್ನ ಪಾತ್ರದ ಕಡೆಗೆ ನುಡಿ ನಮನ ಎನ್ನ ನುಡಿ ನಮನ ಪನ್ನಗ ಈತೆ ಇನ್ನು ಮುನಾಯ ದುಂಬದ ಅಂಜಿ ನುಡಿ ನಮ್ಮ ಅವೇ ಪಾತ್ರ ಬಂತ ಈ ನಮ್ಮ ನುಡಿ ನಮ್ಮ ನೋಡ್ಲ ಇನ್ನೇ ಬಂತ ಜಾತಿ ಬಿಡು ಮತ ಬಿಡು ಮಾನವತೆಗೆ ಜೀವ ಕೊಡುವಂಥದ್ದು ಓವೇ ಕಾರಣಕ್ಕೆ ಆ ಜಾತಿದ ಬೆರಿಯ ನಾನು ಪೋಪು ಯಾನು ಧರ್ಮನ ಒತ್ತೊಂದಾತಂದ್ರೆ ದೀಕ್ಷೆ ಪಡೆದಾತಂದ್ರೆ ಧರ್ಮದ ಬೆರಿಯನ್ನೇ ಪೋಪು ಆ ಜಾತಿ ದಾಂತನಂಚಿನ ಜಾತಿನ ಕೇನರಗೆ ಬಲ್ಲಿ ಬಂತನ ಆ ಧರ್ಮದ ಬೆರಿಯ ಪೋಪೆ ಬಂತನವೇ ಡಿ ಕೆರೆಗೆನ ನುಡಿ ನಮ್ಮನ. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ಡಿ ಕೆ ಅವರ ನುಡಿನಮನವನ್ನು ಹಾಡಿರ್ತಕ್ಕಂಥ ಅನ್ನುಸಾಧನ ಹಿರಿಯ ಮುಖಂಡರು ದಸಂಸಿ ಅವರಿಗೆ ಧನ್ಯವಾದಗಳು ಸರ್. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಪುತ್ತೂರು, ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಘಟಕ ಪುತ್ತೂರು ಮತ್ತು ಬಹುಜನ ಸಮಾಜ ಪಾರ್ಟಿ ವಿಧಾನಸಭಾ ಕ್ಷೇತ್ರ ಪುತ್ತೂರು ಇವುಗಳು ಆಯೋಜನೆ ಮಾಡಿದಂಥ ಈ ನುಡಿನಮನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಪುತ್ತೂರಿನ DSSನ ಸ್ಥಾಪಕ ಸದಸ್ಯರು. ಸರ್, ತಾವು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಅನ್ನುಸಾಧನ್ರು ಒಂಜಿ ಅವ್ರ ಪದ ಬರಪನ ಇಟ್ಲ ಬಾರಿ ಹುಷಾರು ಪಂದು ಅದು 2 ಪಾತ್ರ ಪಂಡೇರಿ. ಆ ಪಾತ್ರಗೂ ನೆನಪುಗೋಸ್ಕರ ಅರೆ ಬರತಿನ ತುಳುಟು ಬರತಿನ ಪದಕ್ಕೂ 2 ಸಾಲಡು ನಿಕ್ಲೆದ್ರಡು ಅನ್ನು ದಿವಂಡ್ರೆ ಇಚ್ಛಿಸುವೆ. ತುಳುವಪ್ಪೆ ಬಾಲೇಲು
ಪರಪೋಕು ತೆರಿಯೋಡು ಒಂಜಾದ ನಮ್ಮ ಸೇರ್ದು ಬದುಕೊಡು ಪತ್ತಪ್ಪೆ ಜೋಕೋಲು ಒಂಜಾದ ನಮ್ಮ ಸೇರ್ದು ಬದುಕೊಡು ಪತ್ತಪ್ಪೆ ಜೋಕೋಲು ಅಪ್ಪೆ ಕಲ್ಲುಟಿನ ಸುರೋಟೆ ನೆನತುಂದು ಅನ್ನೆ ಕಲ್ಕುಡಗೆ ಸೊಲ್ಮೇನೆ ಸಂದ ಒಂದು ಕೂಡು ಕಟ್ಟಿಡು ಬಾಸೆ ಕೈಕೊಂದು ದುಂಬುಗು ಸಾಗೋಡು ತುಳುವಪ್ಪೆ ಬಾಳೆಲೋ ಕಾನಾದ ಕಟದೇರೆ ಕೋಟಿ ಚೆನ್ನಯೇರೆ ಕಾನಾದ ಕಟದೇರೆ ಕೋಟಿ ಚೆನ್ನಯೇರೆ ಕಾಂತಬೂದೇರು ಕೊರಗತನೆಯೇರು ತುಳುನಾಡ ಬೀರೇರಿ ಕಾಂತಬೂದೇರು ಕೊರಗತನೆಯೇರು ತುಳುನಾಡ ಬೀರೇರಿ ತುಳುವಪ್ಪೆ ಬಾಲೆಲೋ ಪರಪೋಕು ತೆರೆಯೋಡು ಒಂಜಾದ ನಮ್ಮ ಸೇರ್ದು ಬದುಕೊಡು ಪತ್ತಪ್ಪೆ ಜೋಕುಲು ಪತ್ತಪ್ಪೆ ಜೋಕುಲು ಪತ್ತಪ್ಪೆ ಜೋಕುಲು ಸೊಲ್ಮೆನ್ ಹಲೋ ಹಲೋ ಧನ್ಯವಾದಗಳು ಸರ್. ಇದೀಗ ಅತ್ರಾಡಿ ಅಮೃತ ಶೆಟ್ಟಿಯವರ ತಂದೆಯವರು ಕೂಡ ತೀರ್ಕೊಂಡಿರ್ತಕ್ಕಂಥ ವಿಚಾರ ನಮ್ಮೆಲ್ಲ ಬಹುಜನರಿಗೆ ಕೂಡ ಗೊತ್ತಿರತಕ್ಕಂಥದ್ದು. ಅತ್ರಾಡಿ ಗುಂಡಿಬೈಲ್ ಸಂಜೀವ ಶೆಟ್ಟಿ, ಅತ್ರಾಡಿ ಅಮೃತ ಶೆಟ್ಟಿಯವರ ತಂದೆಯವರು, ಅವರು ಕೂಡ ತೀರ್ಕೊಂಡಿರ್ತಕ್ಕಂಥ ನಮ್ಮನ್ನ ಅಗಲಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿ ಡಿಕೈರವರ ತಾಯಿಯಾಗಿರ್ತಕ್ಕಂಥ ಕಾಳಿಯಮ್ಮ, ಅವರು ಕೂಡ 2-3 ದಿನದ ಇತ್ತೀಚೆಗೆ ಅವರು ಕೂಡ ನಿಧನರಾಗಿರ್ತಾರೆ. ಹಾಗಾಗಿ ಇವರ ಹೋರಾಟಕ್ಕೆ ಡಿಕಯ್ಯ ಮತ್ತು ಅಮೃತ ಶೆಟ್ಟಿಯವರ ಈ ಒಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ಸಹಕಾರವನ್ನು ನೀಡಿರ್ತಕ್ಕಂಥವರು ಅವರ ತಂದೆ ತಾಯಿಯಂದಿರು. ಹಾಗಾಗಿ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸುವಂಥದ್ದು ಬಹುಜನರಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಹಾಗಾಗಿ 2 ನಿಮಿಷಗಳ ಕಾಲ ಎಲ್ಲರೂ ಕೂಡ ಎದ್ದು ನಿಂತವರಿಗೆ ಒಂದು ಮೌನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇದೀಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಇಂದಿನ ನುಡಿನಮನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ವಹಿಸಿರ್ತಕ್ಕಂಥ ಸುಬ್ಬ ನೆಹರುನಗರ ಇವರು ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರು ಈ ಸಭೆಯನ್ನು ಉದ್ದೇಶಿಸಿ 1-2 ನಿಮಿಷಗಳ ಕಾಲ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು. ಜೈ ಭೀಮ್. ಇನಿ ಎಂಕಲ ಡಿಕಾಯರು ಉಳೆ ಪುತ್ತೂರು ವಿವೇಕಾನಂದ ಕಾಲೇಜು ಕಲ್ತೋದಿತ್ತೇರು. ಆರೆ ಕಲ್ತೋದಿಪ್ಪನಾಗ ಮುಳ್ಪನೆ ಎಂಕಲ ನಗರಡೆ ಆರು ಆಳ್ತಿತ್ತೇರು. ರೂಮ್ ಪೂರ ನಗರಡೆ ಇತ್ತದೆ. ಅಂಚಾಯನ ಆರು ಬತ್ತದ ಮುಳ್ಪಂಜಿ ಸಂಘಟನೆ ಮಲ್ಪಡು ಸುಬ್ಬಣ್ಣರೆ ನಮ್ಮ ಮುಳ್ಳೊಂಜಿ ದಲಿತ ಸಂಘ ಸಮಿತಿ ಮಣ್ಪೋಡ್ದು ಬಂಡೇರು. ಆ ಒಂದು ಒತ್ತಂಡ ಎಂಕಲ ಮಲ್ಪ ದಲಿತ ಸಂಘಟನೆ ಮಲ್ತದ್ದು ಹೋರಾಟ ಮಲ್ತ ಬೆಳ್ತಂಗಡ್ಡಿ ಮಲ್ಲ ಹೋರಾಟನ ಮಲ್ತೇರು. ಐಕಲೇ ಮುಳ್ಪಡ್ದು ಜನ ಬೋಂಡು ಎಂಗ್ಲ ಹೋರಾಟ ಮಲ್ತ ಚಳವಳಿ ಮಲ್ತನೈತು ಎಂಗ್ಲ 6 ಮಲ್ತ ಲೆಕ್ಕನೆ ನನದ ಜವನೇರಲ್ಲ ಮಾತ ಸೇರಿದು ಎಂಗ್ಲು ಒಂಜಿ ಚಳವಳಿನ ಮುಲ್ಪ ಎಡ್ಡೆ ಮಲ್ಪೋಡು 6 ಬೀದಿಗೆ ಜತ್ತದು ವಾ ಕೆಲಸಲ ಬೀದಿ ಜತ್ತು ಮಲ್ಪುನ ವಾ ಕೆಲಸಲ ಆಫೀಸರು ಮಲ್ಪುಜರು
ವಾ ಒಂಜಿ ಮೀಟಿಂಗ್ ಇತ್ತಿಲ್ಲ ಪಿದೈ ಮಲ್ಪನಂತಂದ್ರೆ ಸಾರ್ವಜನಿಕ ಗೊತ್ತಾಪಲಿಕ್ಕೆ ನಂಚಿನ ವ್ಯವಸ್ಥೆ ಮಲ್ತಂದಿತ್ತೇರು ಇತ್ತದ ಒಂದು ನಮ್ಮ ಒಂಜಿ ಕೋನ್ ಹಿಡ್ಕೊಳ್ಳುದು ಅಥವಾ ಒಂಜಿ ಆಫೀಸ್ ಹಿಡ್ಕೊಳ್ಳುದು ಎಂಗ್ಲ ಒಂಜಿ ಮೀಟಿಂಗ್ ಮಲ್ಪ ಅಂಚನೆ ಇದು ನನಗ್ಲ ಆರ್ನ ಚಲವಳಿನ ನಮ್ಮ ಪಿರಜ ಅನ್ನುವಂಥವನ್ನ ಬಿಡ್ತಿ ನಮ್ಮ ಎಡ್ಡಾಯ್ತು ನಮ್ಮ ಕೊರಳುಡು ನಡತೊಂಡ್ಗ ನನದ ಮಿತ್ತಿಗಳ ಒಂಜಿ ಬುದ್ಧಿ ಅಂಬೇಡ್ಕರ್ ಪಂತೇರು ಒಂಜಿ ರಥವನ್ನು ಯಾನು ಉಂಟದೆ ಆ ರಥವನ್ನು ನಿಕ್ಲು ಪಿರಬುಡು ಹೊಡಿಸಿ ದುಂಬ ಇಪ್ಲೇನು ದಯಬಂಡಾರ ಪಂತನ ಯಾನೊಂಜಿ ಮೀಸಲು ಬರುತ್ತೆ ಆ ಮೀಸಲು ನಿಕ್ಲು ಬುಡಾಡಿ ಎಂಕ್ಲೆ ನಿಕ್ಲು ದೊತ್ತಲ್ಲೇ ಅಂದ್ ಪಂಡಿತ ಪಂತೇರು ಅಂಚನೆ ಅಂಬೇಡ್ಕರ್ ಪಣ್ಣ ತತ್ತೋನು ನಮ್ಮ ಏಪಗಳ ಮರಪೆರವಲ್ಲಿ ಈ ಕೃಷ್ಣಪೇರ ಪಂತ ಉಂದುಲ ಎಂಗ್ಲ ಇಡೀ ಕೆಲಸನ ಎಡ್ಡೆ ಮಲ್ತೇರು ಕೇಸವರು ಪುತ್ತೂರು ಕೇಸವರು ನೋಂಡ ಅಂಚಿನ ವ್ಯವಸ್ಥೆ ಮಲ್ತಂತೀರಿ ಈ ರಡ್ಡು ಪಾತ್ರ ಎಂಕ್ ಪಾತ್ರ ಮುಡ್ನಕ್ಕೆ ಎಲ್ಲ ಮಾಂತರಗಳ ಜೈ ಭೀಮ್. ಆತ್ಮೀಯರೇ, ಡಿ ಕೆ ನವರ ನೇರ ನುಡಿ ವಿಚಾರಗಳಲ್ಲಿ ಅವರು ಬೆಂಕಿ, ಅಪಾರ ಚಿಂತನೆ, ವೈಚಾರಿಕತೆ ಅಂತಹ ದಿವ್ಯ ಚೇತನದ ನುಡಿನಮನದ ಕಾರ್ಯಕ್ರಮದಲ್ಲಿ ಅವರ ಸಂದೇಶಗಳನ್ನು ನಾವೆಲ್ಲರೂ ಈಗಾಗಲೇ ಮನನ ಮಾಡಿಕೊಂಡಿದ್ದೇವೆ. ಮುಂದಕ್ಕೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಅವರ ಚಿಂತನೆಯನ್ನು ಎಲ್ಲೆಡೆ ಪಸರಿಸೋಣ. ಇವತ್ತಿನ ನುಡಿ ನಡೆಮದ ಕಾರ್ಯಕ್ರಮದ ಅಂತಿಮತೆಯಲ್ಲಿ ಎಲ್ಲರನ್ನ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕಿದ್ದಾರೆ ಮನೋಹರ್ ಅವರು. ಮಗದೊಮ್ಮೆ ಜೈ ಭೀಮ್. ಇಂದಿನ ಕಾರ್ಯಕ್ರಮದಲ್ಲಿ ಡಿ ಕೈಯರವರ ನುಡಿನಮನವನ್ನು ಹಾಡಿರ್ತಕ್ಕಂಥ ಮತ್ತು ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಡಿ ಕೈಯರ ಬಗ್ಗೆ ಬಹಳಷ್ಟು ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿರ್ತಕ್ಕಂಥ ವಾಸುದೇವ ಬೆಲ್ಲ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವವಾಗಿರ್ತಕ್ಕಂಥ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಅತಿಥಿಗಳಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಡಿ ಕೈಯರವರ ನುಡಿನಮನವನ್ನು ಹಾಡಿರ್ತಕ್ಕಂಥ ಅನ್ನು ಸಾಧನ್ ಇವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರುವ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ದೇವಪ್ಪ ಕಾರ್ಯಕಾಡ್ ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ದಾಸಪ್ಪ ಎಡಪದವ್ ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಶೇಖರ್ ಲಾಯಲ್ ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಸಂಶೋಧನ ಸಂಪೆ ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ದಾಸಪ್ಪ ಎಡಪದವ್ ಇವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸುಬ್ಬನೇವರ್ ನಗರ ಇವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊತ್ತು ತಾಳ್ಮೆಯಿಂದ ನಮ್ಮೊಂದಿಗೆ ಸಹಕರಿಸಿದಂಥ SR ವಾಸುದೇವ್, ಭಾಸ್ಕರ ಬಿಟ್ಲ, ದಮ್ಮಾನಂದ್, DK ಸೇಸಪ್ಪ ಬೆದ್ರಕಡ್, ಆನಂದ ಮಿತ್ತಬೇಲ್, ಜಯಕುಮಾರ್, ಉದಯ್ ಕುಮಾರ್, ಸೇಸಪ್ಪನೆ ಕಿಲ, ಅಶ್ವಿನ್ ಚಂತಿಮಾರ್, ಸತೀಶ್ ಕಕ್ಕೆಪದವ್, ಗೋಪಾಲ್ ಮುತ್ತೂರ್, ಹಮೀದ್ ಸಾಲ್ಮಾರ, ಮುಖೇಶ್, ಸುಂದರ್ ನಿಡ್ಪಳ್ಳಿ, ವಸಂತ ಮುಂಡೋಡಿ, BM ಭಟ್, ಚಿನ್ನಕೇಶವ, ಶೇಖರ್ ಕುಕ್ಕೇಡಿ, ರಾಘವೇಂದ್ರ ಜಿ, ವಸಂತ್ ಕಕ್ಕೆಪದವ್, ಶೇಖರ್ ಮಾಡವ್, ಉಮೇಶ್ ಕೋಡಿಂಬಾಲ ಇವರೆಲ್ಲರೂ ಕೂಡ ಸಂಘಟನೆಯ ಮುಖಂಡರು, ನಾಯಕರುಗಳು ಇವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದು ಸಹಕರಿಸಿದೆ. ನಿಮಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದ ಸಮರ್ಪಿಸ್ತಿದ್ದೇನೆ. ಅದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಹುಜನ ಬಂಧುಗಳಿಗೆ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಟೌನ್ ಬ್ಯಾಂಕ್ ಹಾಲ್ನ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೂಡ ಧನ್ಯವಾದ ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಂಥ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಕೂಡ ಧನ್ಯವಾದ ಸಮರ್ಪಿಸಿದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಮುದ್ರ ಸೌಂಡ್ಸ್ ಇದರ ಮಾಲಕರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಿದ್ದೇನೆ. ಅದೇ ರೀತಿ ಇವತ್ತು ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ SR ವಾಸುದೇವ್, ಮಾಜಿ ಸಂಚಾಲಕರು, ಕರ್ನಾಟಕ ದಲಿತ ಸಂಘ ಸಮಿತಿ ಪುತ್ತೂರು ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ, ಬಸವರಾಜ ಬೊಮ್ಮಾಯಿ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರುತ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು
ಭಾರತೀಯ ಬೌದ್ಧ ಮಹಾಸಭಾ ಹಾಗೂ ಬಹುಜನ ಸಮಾಜ ಪಾರ್ಟಿ ಎಲ್ಲ ಸಂಘಟನೆಯ ಕಾರ್ಯಕರ್ತರು ಪದಾಧಿಕಾರಿಗಳಿಗೆ ಕೂಡ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸತಕ್ಕಂಥ ಎಲ್ಲ ಬಂಧು ಮಿತ್ರರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸಿದ್ದೇನೆ. ಜೈ ಭೀಮ್, ನಮೋ ಬುದ್ಧಾಯ.